ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ತಾಂತ್ರಿಕವಾಗಿರುವಂತಹ ಸಮಸ್ಯೆಗಳಿಂದ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ ಸ್ವಲ್ಪ ತಡವಾಗಿ ನಾವು ಆಯೋಜನೆ ಮಾಡ್ತಾ ಇದ್ವಿ. ಸಾರಿ ಫಾರ್ ದಟ್. ಆ ಒಂದು ವಿಚಾರಕ್ಕೆ ಕ್ಷಮೆ ಇರಲಿ ಅಂತ ಹೇಳ್ತಾ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ರಾಜಕೀಯ ಬೆಳವಣಿಗೆಗಳು, ವಿವಾದಾತ್ಮಕ ಹೇಳಿಕೆಗಳು ಇದೆಲ್ಲ ಸ್ವಲ್ಪ ಬದಿಗಿಟ್ಟು ಒಂದು ಆರೋಗ್ಯಕರವಾಗಿರುವಂತಹ ಚರ್ಚೆ ಜೊತೆಗೆ ಧನಾತ್ಮಕವಾಗಿರುವಂತಹ ಒಂದು ಚರ್ಚೆ, ಸಮಾಜ ಕಟ್ಟುವಂತಹ ವಿಚಾರ ಜೊತೆಗೆ ನಮ್ಮ ಧಾರ್ಮಿಕತೆಯನ್ನ ಉಳಿಸಿ ಬೆಳೆಸುವಲ್ಲಿ ಪ್ರಮುಖವಾಗಿರುವಂತಹ ಪಾತ್ರವನ್ನು ವಹಿಸ್ತಾ ಇರುವಂತಹ ಯುವಕರ ಸಂಘ ಕಟ್ಟಿದಂತಹ ಈ ಒಂದು ಕನಸು ಇದೀಗ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೆದು ನಮ್ಮ ಸಮಾಜಕ್ಕೆ ಧನಾತ್ಮಕವಾಗಿರುವಂತಹ ಕೊಡುಗೆಯನ್ನು ಕೊಡ್ತಾ ಇರುವಂತಹ ಒಂದು ಅತ್ಯದ್ಭುತವಾಗಿರುವಂತಹ ಕಾರ್ಯಕ್ರಮ. ಆ ಅತ್ಯದ್ಭುತವಾಗಿರುವಂತಹ ಕಾರ್ಯಕ್ರಮಕ್ಕೆ ಮಕ್ಕಳ ರಾಷ್ಟ್ರೀಯ ಉತ್ಸವ ಅನ್ನುವಂತಹ ಹೆಸರು ಬಂದಿದೆ. ನಾಟ್ ಓನ್ಲಿ ನಮ್ಮ ತುಳುನಾಡು, ಕರಾವಳಿ ಭಾಗ, ಜಿಲ್ಲೆ, ರಾಜ್ಯ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಬಹಳಷ್ಟು ಪ್ರಖ್ಯಾತಿಯನ್ನು ಪಡೆದುಕೊಂಡಿರುವಂತಹ ರಾಷ್ಟ್ರೀಯ ಮಕ್ಕಳ ಉತ್ಸವ ಮತ್ತೆ ಬಂದಿದೆ. ಅಂದ್ರೆ ಕದ್ರಿಯಲ್ಲಿ ಪ್ರತಿ ವರ್ಷ ಶ್ರೀಕೃಷ್ಣ ಜನ್ಮಾಷ್ಟಮಿ ಬರುತ್ತೆ. ಅಂದ್ರೆ ಕೃಷ್ಣ ಬರ್ತಾನೆ ಅಂತ ಬಂದಾಗ ಕದ್ರಿ ಶ್ರೀ ಮಂಜುನಾಥ ಸ್ವಾಮಿಯ ಕ್ಷೇತ್ರದಲ್ಲಿ, ಆ ಕ್ಷೇತ್ರದ ಒಂದು ಆವರಣದಲ್ಲಿ ಇಡೀ ಕೃಷ್ಣ ಲೋಕ ದರೆಗಿಳಿದು ಬಂದಂತೆ ಒಂದು ಅನುಭವ ಆಗುತ್ತೆ. ಪುಟ್ಟ ಪುಟ್ಟ ಮಕ್ಕಳು, ಅಂದ್ರೆ 48 ದಿನಗಳಿಂದ ಹಿಡಿದು ಪುಟ್ಟ ಪುಟ್ಟ ಮಕ್ಕಳು ಆ ಕ್ಷೇತ್ರದಲ್ಲಿ ಕೃಷ್ಣನ ವೇಷವನ್ನ ಹಾಕಿಕೊಂಡು ಬರ್ತಾರೆ. ಇವೆಲ್ಲದರ ಜೊತೆಗೆ ನಾನು ಆಗ್ಲೇ ಹೇಳಿದಾಗೆ ಕದ್ರಿಯಲ್ಲಿರುವಂತಹ ಕೃಷ್ಣ ಲೋಕವನ್ನ ಕಣ್ತುಂಬಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳಷ್ಟು ಜನರು ಕಾಯ್ತಾ ಇರ್ತಾರೆ. ಆ ದಿನ ಮತ್ತೆ ಬಂದಿದೆ. ಇದೇ ಆಗಸ್ಟ್ 26ರಂದು, ಅಂದ್ರೆ ಈ ಬಾರಿ ಸೋಮವಾರದಂದು ಈ ಕದ್ರಿಯಲ್ಲಿ ಕೃಷ್ಣ ಲೋಕ ಮತ್ತೆ ಅಲ್ಲಿ ನಿರ್ಮಾಣವಾಗ್ಲಿಕ್ಕಿದೆ. ಹಾಗಿದ್ದಾಗ ಈ ಎಲ್ಲಾ ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣವಾಗಿರುವಂತಹ ಚಿತ್ರಣ, ಈ ಬಾರಿಯ ವಿಶೇಷತೆಗಳೇನು ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಒಂದು ಅತ್ಯದ್ಭುತವಾಗಿರುವಂತಹ ಕನಸು ಕಂಡಿರುವಂತಹ ಈ ಯುವಕರು ಪ್ರಾರಂಭ ಮಾಡಿರುವಂತಹ ಈ ಒಂದು ಅತ್ಯದ್ಭುತವಾಗಿರುವಂತಹ ಕಾರ್ಯ ಪ್ರತಿ ವರ್ಷವೂ ಕೂಡ ಒಂದು ವಿಭಿನ್ನವಾಗಿ ವಿನೂತನವಾಗಿರುತ್ತೆ ಅಥವಾ ಹೊಸದಾಗಿರುವಂತಹ ಕೆಲವು ವಿಭಾಗಗಳು ಹುಟ್ಟಿಕೊಳ್ಳುತ್ತೆ. ಸೊ ಹಾಗಿದ್ದಾಗ ಸ್ಪರ್ಧೆಗಳು ಈ ಬಾರಿ ಯಾವ ರೀತಿ ಇರಲಿಕ್ಕಿದೆ, ಯಾವ ರೀತಿ ಈ ಬಾರಿ ಸ್ಪರ್ಧೆಗಳು ನಡೀಲಿಕ್ಕಿದೆ, ಏನು ಈ ಬಾರಿಯ ವಿಶೇಷತೆಗಳು, ಎಲ್ಲಾ ವಿಚಾರದ ಬಗ್ಗೆ ಮಾತಾಡಬೇಕು. ವಿಶೇಷ ಕಾರ್ಯಕ್ರಮ ಕದ್ರಿಯ ಕೃಷ್ಣಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯಾ. ಬರೋಬ್ಬರಿ 4 ದಶಕಗಳಿಂದ ಕಲ್ಕೂರ ಪ್ರತಿಷ್ಠಾನದಿಂದ ಈ ಒಂದು ರಾಷ್ಟ್ರೀಯ ಮಕ್ಕಳ ಉತ್ಸವ ಜೊತೆಗೆ ಕೃಷ್ಣ ವೇಷ ಸ್ಪರ್ಧೆ ಕದ್ರಿಯಲ್ಲಿ ನಡೀತಾ ಬಂದಿದೆ. ಜೊತೆಗೆ ಅತ್ಯದ್ಭುತವಾಗಿರುವಂತಹ ಬಹಳಷ್ಟು ವರ್ಷಗಳಲ್ಲೂ ಕೂಡ ಇಲ್ಲಿ ಕೃಷ್ಣ ವೇಷ ಹಾಕುವವರ ಸಂಖ್ಯೆ ಬಹಳಷ್ಟು ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಕೆಲವರು ಇದನ್ನ ಯಾವ ರೀತಿ ಅಂತ ಬಂದಾಗ ಹರಕೆಯ ರೂಪದಲ್ಲೂ ಕೂಡ ಹಾಕಿದ್ದನ್ನ ನಾವು ನೋಡಿದ್ದೇವೆ. ಸೊ ಹಾಗಿದ್ದಾಗ ಅತ್ಯದ್ಭುತವಾಗಿರುವಂತಹ ಒಂದು ಅರ್ಥಪೂರ್ಣವಾಗಿರುವಂತಹ ಈ ಕಾರ್ಯಕ್ರಮದ ಬಗ್ಗೆ ಮಾತಾಡಬೇಕು. ಜೊತೆಗೆ ಈ ಕಾರ್ಯಕ್ರಮವನ್ನ ಅಂದು 4 ದಶಕಗಳ ಹಿಂದೆ ಕನಸು ಕಂಡಂತಹ ವ್ಯಕ್ತಿಗಳು, ಜೊತೆಗೆ ಇದನ್ನ ಪ್ರಾರಂಭ ಮಾಡಿರುವಂತಹ ವ್ಯಕ್ತಿಗಳು, ಜೊತೆಗೆ ಈ ಬಾರಿಯ ಈ ಒಂದು ಕೃಷ್ಣ ವೇಷ ಸ್ಪರ್ಧೆ ಎಷ್ಟು ವಿಭಿನ್ನವಾಗ್ಲಿಕ್ಕಿದೆ, ಎಲ್ಲಾ ವಿಷಯದ ಬಗ್ಗೆ ಮಾತಾಡಬೇಕು. ಅಷ್ಟು ಕೂಡ ಕೃಷ್ಣ ವೇಷ ಸ್ಪರ್ಧೆ ಜೊತೆಗೆ ಕೃಷ್ಣಾಷ್ಟಮಿ ಸೋಮವಾರದಂದು ಬರ್ತಾ ಇದೆ ಅಂತ ಬಂದಾಗ ಸ್ವಲ್ಪ ಆ ಒಂದು ವಿಚಾರಕ್ಕೆ ನಾವು ಹ್ಯಾಂಗ್ ಓವರ್ಗೆ ಹೋಗಲೇಬೇಕಾಗುತ್ತೆ. ಯಾಕಂದ್ರೆ ಈ ಎಲ್ಲ ಜಂಜಾಟಗಳ ನಡುವೆ ಜೊತೆಗೆ ಈಗ ಒಂದು ಒಳ್ಳೆಯ ಶ್ರಾವಣ ಮಾಸ ಬಂದಿದೆ ಅಂತ ಬಂದಾಗ ಈ ಸಂದರ್ಭಗಳಲ್ಲಿ ಕೃಷ್ಣಾಷ್ಟಮಿಯ ಈ ಹಿಂದಿನ ಸಂಭ್ರಮ ಯಾವ ರೀತಿ ಇತ್ತು ಅದನ್ನು ನೋಡಿಕೊಂಡು ತದನಂತರ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಗಣ್ಯ ಅತಿಥಿಗಳನ್ನ ನಾನು ಸ್ವಾಗತ ಮಾಡ್ತೀನಿ. ನೋಡ್ಕೊಂಡು ಬನ್ನಿ. 26ರಂದು ಕದ್ರಿಯಲ್ಲಿ ರಾಷ್ಟ್ರೀಯ ಮಕ್ಕಳ ಉತ್ಸವ 2024. 4 ದಶಕಗಳಿಂದ ಜಿಲ್ಲೆ, ರಾಜ್ಯ, ರಾಷ್ಟ್ರದಾದ್ಯಂತ ಗಮನ ಸೆಳೆದ ಕೃಷ್ಣವೇಷ ಸ್ಪರ್ಧೆ. ಕಲ್ಕೂರ ಪ್ರತಿಷ್ಠಾನದಿಂದ ಪ್ರಖ್ಯಾತಿ ಪಡೆದ ರಾಷ್ಟ್ರೀಯ ಮಕ್ಕಳ ಉತ್ಸವ ಶ್ರೀಕೃಷ್ಣ ವೇಷ ಸ್ಪರ್ಧೆಯು ಕದ್ರಿಯ ಶ್ರೀ ಕ್ಷೇತ್ರ ಮಂಜುನಾಥ ದೇವಸ್ಥಾನದ ಆವರಣದಲ್ಲಿ ಆಗಸ್ಟ್ 26ರಂದು ನಡೆಯಲಿದೆ. ಮಕ್ಕಳಲ್ಲಿ ಧಾರ್ಮಿಕ ಪ್ರಜ್ಞೆಯನ್ನು ಬೆಳೆಸುವ ಪ್ರಯತ್ನವಾಗಿ ಮತ್ತು ಅವರನ್ನ ಪ್ರತಿಭೆಯನ್ನ ಗುರುತಿಸಿ ಬೆಳೆಸುವ ಸದುದ್ದೇಶದಿಂದ ಕಳೆದ 4 ದಶಕಗಳಿಂದ ಕಲ್ಕೂರ ಪ್ರತಿಷ್ಠಾನ ನಡೆಸಿಕೊಂಡು ಬಂದಿರುವ ರಾಷ್ಟ್ರಮಟ್ಟದ ಮಕ್ಕಳ ಉತ್ಸವ ಶ್ರೀಕೃಷ್ಣ ವೇಷ ಸ್ಪರ್ಧೆಯನ್ನ 42 ವಿಭಾಗಗಳಲ್ಲಿ 9 ವೇದಿಕೆಗಳಲ್ಲಿ ಕೃಷ್ಣಾಷ್ಟಮಿಯಂದು ನಡೆಸಲಾಗುತ್ತಿದೆ. ಬೆಳೆಯುವ ಮಕ್ಕಳಲ್ಲಿ ಧಾರ್ಮಿಕ ಪ್ರಜ್ಞೆಯನ್ನ ಬೆಳೆಸುವ ಸದುದ್ದೇಶ. ಬೆಳಗ್ಗೆ 9ರಿಂದ ಶ್ರೀಕೃಷ್ಣ ವರ್ಣವೈಭವ, ಮಧ್ಯಾಹ್ನ 12 ಗಂಟೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, 1 ಗಂಟೆಗೆ ಶ್ರೀಕೃಷ್ಣ ಜನ್ಮ ಮಹೋತ್ಸವ. ನಂದಗೋಕುಲ ವೇದಿಕೆಯಲ್ಲಿ ಗಣ್ಯಾತಿ ಗಣ್ಯರು, ಪುಟಾಣಿ ಕೃಷ್ಣರು ಮತ್ತು ಮಾತೆಯರ ಸಮ್ಮುಖದಲ್ಲಿ ದೀಪ ಪ್ರಜ್ವಲನೆಯೊಂದಿಗೆ ಶ್ರೀಕೃಷ್ಣ ವೇಷ ಸ್ಪರ್ಧೆ ಉದ್ಘಾಟನೆಗೊಳ್ಳಲಿದೆ. ರಾತ್ರಿ 12 ಗಂಟೆಯ ತನಕ
ವಿವಿಧ ಸ್ಪರ್ಧೆಗಳನ್ನ ಒಟ್ಟು 42 ವಿಭಾಗಗಳಲ್ಲಿ 9 ವೇದಿಕೆಗಳಲ್ಲಿ ಏಕಕಾಲದಲ್ಲಿ ಆಯೋಜಿಸಲಾಗಿದೆ. ರಾತ್ರಿ 12ಕ್ಕೆ ಅರ್ಘ್ಯ ಪ್ರದಾನ, ಪ್ರಸಾದ ವಿತರಣೆಯೊಂದಿಗೆ ಕಾರ್ಯಕ್ರಮ ಸಂಪನ್ನಗೊಳ್ಳಲಿದೆ. ಒಟ್ಟು 42 ವಿಭಾಗಗಳಲ್ಲಿ ಏಕಕಾಲದಲ್ಲಿ 9 ವೇದಿಕೆಗಳಲ್ಲಿ ನಡೆಯಲಿರುವ ಸ್ಪರ್ಧೆ. 3,000ಕ್ಕೂ ಹೆಚ್ಚು ಸ್ಪರ್ಧಿಗಳ ನಿರೀಕ್ಷೆ. ಈ ಬಾರಿಯ ಸ್ಪರ್ಧೆಗೆ ಸುಮಾರು 3,000ಕ್ಕೂ ಅಧಿಕ ಮಕ್ಕಳು ಭಾಗವಹಿಸುವ ನಿರೀಕ್ಷೆ ಇದೆ. ಶ್ರೀಕೃಷ್ಣ ರಸಪ್ರಶ್ನೆ, ಬಾಲಕೃಷ್ಣ ರಸಪ್ರಶ್ನೆ ಸ್ಪರ್ಧಾಳುಗಳಿಗೆ ಬಹುಮಾನವಾಗಿ ಸುಮಾರು 150ಕ್ಕೂ ಮಿಕ್ಕಿ ನಿತ್ಯ ಪೂಜಾ ಅಥವಾ ಸಾಂಸ್ಕೃತಿಕ ಪರಿಕರಗಳನ್ನು ನೀಡಲಾಗುತ್ತದೆ. 6 ತಿಂಗಳ ಶಿಶುವಿನಿಂದ ಹಿಡಿದು ಅಬಾಲವೃದ್ಧರವರೆಗೂ ವಿವಿಧ ಬಗೆಯ ಕೃಷ್ಣವೇಷ ಸ್ಪರ್ಧೆಗಳು ನಡೆಯಲಿದೆ. ಸ್ಪರ್ಧಾ ಸ್ಥಳದಲ್ಲೇ ಹೆಸರು ನೋಂದಾಯಿಸಲು ಅವಕಾಶವಿದೆ. ಯಾವುದೇ ಪ್ರವೇಶ ಶುಲ್ಕ ಇರುವುದಿಲ್ಲ. ಸ್ಪರ್ಧಾ ವಿಭಾಗಗಳು: ತೊಟ್ಟಿಲ ಕೃಷ್ಣ, ಕಂದ ಕೃಷ್ಣ, ಮುತ್ತು ಕೃಷ್ಣ, ತುಂಟ ಕೃಷ್ಣ, ಬಾಲಕೃಷ್ಣ, ಕಿಶೋರ ಕೃಷ್ಣ, ಶ್ರೀಕೃಷ್ಣ ಗೀತಾ, ಕೃಷ್ಣ ಶಂಕನಾದ, ಶಂಕ ಉದ್ಘೋಷ, ರಾಧಾ ಕೃಷ್ಣ, ರಾಧಾ ಮಾಧವ, ಯಶೋಧ ಕೃಷ್ಣ, ದೇವಕಿ ಕೃಷ್ಣ, ವಸುದೇವ ಕೃಷ್ಣ. ಇದು ಮುಕ್ತ ವಿಭಾಗ. ಇನ್ನು ಸಮೂಹ ವಿಭಾಗದಲ್ಲಿ ಯಕ್ಷಕೃಷ್ಣ, ನಂದಗೋಕುಲ, ನೃತ್ಯ ಭಜನಾ ಸ್ಪರ್ಧೆ, ಛಾಯಾಕೃಷ್ಣ, ಶ್ರೀಕೃಷ್ಣ ವೈಭವ ಚಿತ್ರಕಲೆ, ಅಚ್ಯುತ ರಸಪ್ರಶ್ನೆ ಲಿಖಿತ, ಮಾಧವ ರಸಪ್ರಶ್ನೆ ಲಿಖಿತ, ಕೇಶವ ರಸಪ್ರಶ್ನೆ ಲಿಖಿತ, ವಂಡಾರಾಪುರ ವಿಠಲ, ಬಹುಭಾಷಾ ಭಜನೆ, ಭಕ್ತಿಗೀತೆ ರಚನೆ, ಬಹುಭಾಷಾ ಕವನ ರಚನೆ, ರಂಗೋಲಿಯಲ್ಲಿ ಶ್ರೀಕೃಷ್ಣ ಕೃಷ್ಣ ಕಥಾ ಆನ್ಲೈನ್ ವಿಭಾಗದಲ್ಲಿ ವೃಕ್ಷ ಕೃಷ್ಣ, ಗೋಪಾಲ ಕೃಷ್ಣ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಎಂದು ಎಸ್ ಪ್ರದೀಪ್ ಕುಮಾರ್ ಕಲ್ಕೂರ ಹೇಳಿದರು. ಮತ್ತೆ ಕದ್ರಿಯಲ್ಲಿ ಅತ್ಯದ್ಭುತವಾಗಿರುವಂತಹ ರಾಷ್ಟ್ರೀಯ ಮಕ್ಕಳ ಉತ್ಸವ ಜೊತೆಗೆ ಕೃಷ್ಣ ಲೋಕ ಮೂಡಿ ಬರಲಿಕ್ಕಿದೆ. ಇದೇ ಸೋಮವಾರದಂದು. ಹಾಗಿದ್ದಾಗ ಈ ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣವಾಗಿರುವಂತಹ ಚಿತ್ರಣ ಯಾವ ರೀತಿ ನಡಲಿಕ್ಕಿದೆ, ಈ ಬಾರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನುವಂತಹ ಅದೆಷ್ಟೋ ಸ್ಪರ್ಧಿಗಳು ಜೊತೆಗೆ ಅದೆಷ್ಟೋ ಹೆತ್ತವರು ಈ ಒಂದು ಕಾರ್ಯಕ್ರಮವನ್ನ ನೋಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಉಪಯುಕ್ತವಾಗಿರುವಂತಹ ಮಾಹಿತಿ ಸಿಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಹಾಗಿದ್ದಾಗ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. 4 ದಶಕಗಳ ಹಿಂದೆ ಈ ಒಂದು ಕನಸು ಕಂಡಂತಹ ಒಂದು ಪ್ರತಿಷ್ಠಾನ, ಜೊತೆಗೆ ಈ ಪ್ರತಿಷ್ಠಾನ ಇದೀಗ ಬಹಳಷ್ಟು ನಮ್ಮ ಕರಾವಳಿ ಭಾಗದಾದ್ಯಂತ ಹೆಸರುವಾಸಿಯನ್ನು ಪಡೆದುಕೊಂಡಿರುವಂತಹ ವಿಚಾರ. ಧಾರ್ಮಿಕವಾಗಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡಿ ಮುಂಚೂಣಿಯಲ್ಲಿದ್ದು ಬಹಳಷ್ಟು ಹೆಸರುವಾಸಿಯನ್ನು ಪಡೆದುಕೊಂಡಿರುವಂತಹ ಒಂದು ಅತ್ಯದ್ಭುತವಾಗಿರುವಂತಹ ಸಂಸ್ಥೆ ಕಲ್ಕುರ ಪ್ರತಿಷ್ಠಾನ. ಕಲ್ಕುರ ಪ್ರತಿಷ್ಠಾನದ ಸ್ಥಾಪಕ ಅಧ್ಯಕ್ಷರು ಜೊತೆಗೆ ರಾಷ್ಟ್ರೀಯ ಮಕ್ಕಳ ಉತ್ಸವ ಇದರ ಪ್ರಮುಖರು ಕೂಡ ಹೌದು ಎಸ್ ಪ್ರದೀಪ್ ಕುಮಾರ್ ಕಲ್ಕುರ ಸರ್, ಸ್ಥಾಪಕ ಅಧ್ಯಕ್ಷರು ಕಲ್ಕುರ ಪ್ರತಿಷ್ಠಾನ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೀವಿ. ನಮಸ್ತೆ ಸರ್. ನಮಸ್ತೆ. ಕಲ್ಕುರ ಪ್ರತಿಷ್ಠಾನದ ಸ್ಥಾಪಕ ಅಧ್ಯಕ್ಷರು ಎಸ್ ಪ್ರದೀಪ್ ಕುಮಾರ್ ಕಲ್ಕೂರ್ ಅವರು, ಜೊತೆಗೆ ಈ ಒಂದು ರಾಷ್ಟ್ರೀಯ ಮಕ್ಕಳ ಉತ್ಸವ, ಜೊತೆಗೆ ಈ ಮಕ್ಕಳಲ್ಲಿ ಧಾರ್ಮಿಕ ಪ್ರಜ್ಞೆಯನ್ನು ಬೆಳೆಸಬೇಕು, ಉಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಂದು ಕನಸು ಕಂಡಿದ್ದಂತಹ ವ್ಯಕ್ತಿ, ಜೊತೆಗೆ ಅವರ ಜೊತೆ ಅವರ ಬೆನ್ನೆಲುಬಾಗಿ ನಿಂತಹ ಮತ್ತೊಬ್ಬರು ವ್ಯಕ್ತಿ, ನಮ್ಮ ಕರಾವಳಿ ಭಾಗ ಜೊತೆಗೆ ನಮ್ಮ ನಾಡಿನಾದ್ಯಂತ ಬಹಳಷ್ಟು ಹೆಸರುವಾಸಿಯನ್ನು ಪಡೆದುಕೊಂಡಿರುವಂಥ ವ್ಯಕ್ತಿ, ಜೊತೆಗೆ ನಮ್ಮ ಕುಡ್ಲ ವಾಹಿನಿಯ ಚೀಫ್ ಆಪರೇಟಿಂಗ್ ಆಫೀಸರ್ ಕೂಡ ಹೌದು, ನಮ್ಮ ಮಾರ್ಗದರ್ಶಕರು ಕೂಡ ಹೌದು. ಇವೆಲ್ಲರ ಜೊತೆಗೆ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಸದಸ್ಯರು, ತುಳು ಜನಪದ ವಿದ್ವಾಂಸರು, ಜೊತೆಗೆ ಈ ಒಂದು ರಾಷ್ಟ್ರೀಯ ಮಕ್ಕಳ ಉತ್ಸವ ಕದ್ರಿಯಲ್ಲಿ ನಡೀತಾ ಇರುವಂತಹ ಕೃಷ್ಣ ಲೋಕ ಇದರ ಪ್ರಧಾನ ಸಂಚಾಲಕರು. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ ಶ್ರೀಯುತ ಕದ್ರಿ ನವನೀತ ಶೆಟ್ಟಿ ಸರ್. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್. ನಮಸ್ತೆ ಸರ್. ನಮಸ್ತೆ. ಇಬ್ರು ಅತಿಥಿಗಳು ಕೂಡ ಜಾಯಿನ್ ಆಗಿದ್ದಾರೆ. ಜೊತೆಗೆ 3ನೇ ಅತಿಥಿ ಮತ್ತೊಬ್ರು ನಮ್ಮ ಪುಟ್ಟ ಮಕ್ಕಳಿಂದ ಹಿಡಿದು ವಿದ್ಯಾರ್ಥಿಗಳ ಭವಿಷ್ಯವನ್ನ ಉಜ್ವಲವಾಗಿ ರೂಪಿಸಿದಂತಹ ವ್ಯಕ್ತಿ, ಜೊತೆಗೆ ನಮ್ಮ ಕರಾವಳಿ ಭಾಗದ ಪ್ರತಿಷ್ಠಿತವಾಗಿರುವಂತಹ ಶಿಕ್ಷಣ ಸಂಸ್ಥೆ ಶಾರದಾ ವಿದ್ಯಾಲಯ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರು ಇವರು, ಜೊತೆಗೆ ನಮ್ಮ ಕುಡ್ಲ ವಾಹಿನಿಯ ಬಹಳಷ್ಟು ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ಮಾರ್ಗದರ್ಶಕರಾಗಿ ನಿಂತಹ ವ್ಯಕ್ತಿ. ಇವೆಲ್ಲದರ ಜೊತೆಗೆ ಈ ಮಕ್ಕಳ ರಾಷ್ಟ್ರೀಯ ಉತ್ಸವ ಕದ್ರಿಯಲ್ಲಿ ನಡೀತಾ ಇರುವಂತಹ ಕೃಷ್ಣ ಲೋಕ, ಈ ಕೃಷ್ಣ ಲೋಕ, ಈ ಒಂದು ಕದ್ರಿಯಲ್ಲಿ ನಡೀತಿರುವಂತಹ ಕೃಷ್ಣ ವೇಷ ಸ್ಪರ್ಧೆ ಇದಕ್ಕೆ ಮತ್ತೊಂದು ಆಯಾಮವನ್ನು ಕೊಟ್ಟು ಇದನ್ನು ಶಿಸ್ತುಬದ್ಧವಾಗಿ ಮಾಡಿದಂತಹ ವ್ಯಕ್ತಿ ಶ್ರೀಯುತ ದಯಾನಂದ ಕಟೀಲ್ ಸರ್ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಜೊತೆಗೆ ಇದರ ಪ್ರಧಾನ ಸಂಚಾಲಕರು ಕೂಡ ಹೌದು. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್. ದಯಾನಂದ್ ಕಟೀಲ್ ಸರ್. ನಮಸ್ತೆ ಸರ್. ನಮಸ್ತೆ. 3 ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಜೊತೆಗೆ 3 ಗಣ್ಯ ವ್ಯಕ್ತಿಗಳಲ್ಲೂ ಕೂಡ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ನಾನು ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ, ನನಗೆ ಸಂಬಂಧಪಟ್ಟಿರುವಂಥದ್ದು. ಹಾಗಿದ್ದಾಗ ತಮ್ಗಳಿಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳಿರುತ್ತೆ. ಯಾಕಂದ್ರೆ ಸೋಮವಾರದಂದು ಈ ಸ್ಪರ್ಧೆ ಇರುತ್ತೆ ಅಂತ ಬಂದಾಗ ತಮ್ಮ ಮಕ್ಕಳನ್ನ ತಾವು ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಅನ್ನುವಂಥ ಆಸೆ ಇರುತ್ತೆ. ಸೊ ಹಾಗಿದ್ದಾಗ ತಮ್ಮಲ್ಲಿ ಏನಾದರೂ ಡೌಟ್ಗಳಿದ್ರೆ, ತಮ್ಮ ಮಕ್ಕಳ ಏನು ವಯಸ್ಸು, ವಯೋಮಿತಿ ಹೇಗಿರುತ್ತೆ, ಅದನ್ನು ಯಾವುದಕ್ಕೆ ಸೇರಿಸಬೇಕು ಅಥವಾ ಏನ್ ಕತೆ, ಜೊತೆಗೆ ಯಾವ ವಿಭಾಗಗಳಲ್ಲಿ ತಮ್ಮ ಮಕ್ಕಳು ಸ್ಪರ್ಧೆ ಮಾಡಬಹುದು ಅಥವಾ ಏನೆಲ್ಲ ಡೌಟ್ಗಳಿದ್ರೆ, ಗೊಂದಲಗಳಿದ್ರೆ ನೇರವಾಗಿ ಕರೆ ಮಾಡಬಹುದು, ಮಾತಾಡಬಹುದು. ಜೊತೆಗೆ ಈ ಸ್ಪರ್ಧೆಯ ಸಂಪೂರ್ಣವಾಗಿರುವಂತಹ ಚಿತ್ರಣವನ್ನ ಇವತ್ತಿನ ಸಂಚಿಕೆಯಲ್ಲಿ ನಾವು ನೀಡ್ತಾ ಇದ್ದೀವಿ. ಒಟ್ಟು 42 ವಿಭಾಗಗಳಲ್ಲಿ ಏಕಕಾಲದಲ್ಲಿ 9 ವೇದಿಕೆಗಳಲ್ಲಿ ಈ ಸ್ಪರ್ಧೆ ನಡೆಯುತ್ತೆ. ಸೊ ಹಾಗಿದ್ದಾಗ ಎಲ್ಲಾ ಚಿತ್ರಣದ ಬಗ್ಗೆ ಮಾತಾಡಬೇಕು, ಕರೆ ಮಾಡಬಹುದು, ಮಾತಾಡಬಹುದು. ಜೊತೆಗೆ ನಾನು ನೇರವಾಗಿ ಮೊದಲಾಗಿ ಸ್ಥಾಪಕ ಅಧ್ಯಕ್ಷರು ಪ್ರದೀಪ್ ಕುಮಾರ್ ಕಲ್ಕೂರ್ ಅವರು ಸರ್, ಅಭಿನಂದನೆಗಳು.
4 ದಶಕಗಳ ನಿರಂತರವಾಗಿರುವಂತಹ ಈ ಒಂದು ಏನು ಸಾರ್ಥಕತೆ ಅಂತ ಹೇಳ್ತೀವಿ, ಒಂದು ಕನಸು ಕಂಡಿದ್ರಿ ಸಮಾಜವನ್ನ ಕಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅತ್ಯದ್ಭುತವಾಗಿರೋ ರೆಸ್ಪಾನ್ಸ್ ಸರ್. ಏನ್ ಹೇಳ್ತೀರಾ ಸರ್ ಈ ಸಂದರ್ಭ? ಎಷ್ಟು ಖುಷಿ ಇದೆ, ಎಷ್ಟು ಸಾರ್ಥಕತೆ ಇದೆ 4 ದಶಕಗಳ ಜರ್ನಿ ಸರ್? ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ ಅಂತ ಹೇಳಿ ಚಿಂತನೆ. ಅಂದರೆ ವಿಧಿ ಅದರ ಸಾಹೇಬ ಅಂದರೆ ಸರ್ವಶಕ್ತನೇ ಅದರ ಸಾಹೇಬ. ಸರ್ವಶಕ್ತ ಅಂತ ಹೇಳಿದ ಕೂಡ ನಮ್ಮ ತಲೆಯಲ್ಲಿ ಅದು ಪುರಾಣ ಅಂತ ಬರ್ತದೆ. ಪುರಾಣ ಅಂದರೆ ಆವಾಗ ಅದು ವರ್ತಮಾನ, ತದನಂತರ ಇತಿಹಾಸ, ಆವಾಗ ಅದು ವರ್ತಮಾನ, ಇತಿಹಾಸ ಇವಾಗ ವರ್ತಮಾನ. ಆದರೆ ವರ್ತಮಾನದಲ್ಲೂ ಪುರಾಣದ ಚಿಂತನೆ ಅದು ಗೊಡ್ಡು ಸಂಪ್ರದಾಯ ಅಂತ ಹೇಳುವಂಥ ಒಂದು ಭ್ರಮೆಗೊಳಗಾದಂಥ ಸಂದರ್ಭದಲ್ಲಿ, ಕಾಂಪ್ಲೆಕ್ಸ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ, ಕೀಳರಿಮೆ, ಆ ಸಂದರ್ಭದಲ್ಲಿ ಆ ಹಿಂದಿನ ಚಿಂತನೆಗಳು ಇಂದಿನ ಜನಜೀವನದ ಜೊತೆಗೆ ಸಮ್ಮಿಳನದ ಸ್ವರೂಪದಲ್ಲಿ ತಂದು ಅದನ್ನು ನಮ್ಮ ಮಕ್ಕಳಲ್ಲಿ ಆ ಪುರಾಣದ ಚಿಂತನೆಯೊಂದಿಗೆ ಬದುಕನ್ನು ಮುಂದಿನ ಜನಾಂಗದ ನಮ್ಮ ಮಕ್ಕಳನ್ನು ಬೆಳಕಾಗಿಸುವರೆ ನಾವು ಹಮ್ಮಿಕೊಂಡಂಥ ಒಂದು ಚಿಂತನಾತ್ಮಕ ಕಾರ್ಯಕ್ರಮ ನಾವು ವಿದ್ಯಾರ್ಥಿ ದಶೆಯಲ್ಲಿ ಅದು ಕೃಷ್ಣವೇಷ ಸ್ಪರ್ಧೆ. ಆವಾಗ ನಮ್ಮ ಮಕ್ಕಳಲ್ಲಿ ಛದ್ಮವೇಷ ಸ್ಪರ್ಧೆ ಅಂತ ಹೇಳುವಂಥ ಒಂದು ವಿಭಾಗಗಳು ಶಾಲಾ ಕಾಲೇಜುಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ಇದ್ದಂಥ ಕಾಲಘಟ್ಟದಲ್ಲಿ ಕೇವಲ ಸಿನಿಮಾ ನಟರುಗಳ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ನಟರುಗಳ ಈ ತರಹದ ಅವರ ಅವಲಂಬನೆಯನ್ನು ಅವರು ತರುವಂಥದ್ದು ಅವರಿಗೆ ಒಂದು ರೀತಿಯಲ್ಲಿ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್, ಅಂದರೆ ತಾವು ಒಂದು ಸಮಾಜದಲ್ಲಿ ಮೇಲಂತಸ್ತರದಲ್ಲಿ ಇದ್ದೇವೆ ಅಂತಿರುವಂಥ ಭಾವನೆ ಇತ್ತು. ಅದರಲ್ಲಿ ಇರುವ ಅಶ್ಲೀಲ ಪದ್ಯಗಳಲ್ಲಿ ಮಾದಕತೆಯ ಚಿಂತನೆಗಳನ್ನು ಇರುವಂಥ ಪದ್ಯಗಳನ್ನು ತಮ್ಮ ಮಕ್ಕಳಿಗೆ ಮಾದಕತೆಯ ಉಡುಗೆ ತೊಡುಗೆಗಳನ್ನು ಧರಿಸಿ ಅದನ್ನು ಆ ಸಂಗೀತದೊಡನೆ ಮೇಳೈಸಿಕೊಂಡು ಮಕ್ಕಳಲ್ಲಿ ನರ್ತನ ಮಾಡುವಂಥದ್ದು, ಮಕ್ಕಳಲ್ಲಿ ವೇಷ ಧರಿಸುವಂಥದ್ದು, ಅದು ಎದುರುಗಳಲ್ಲಿ ಕುತ್ಕೊಂಡ ಪಾಲಕ ಪೋಷಕರುಗಳು ಮಿತ್ರ ನೋಡುವಂಥ ಈ ಸಂದರ್ಭ ಸನ್ನಿವೇಶವಾಗಿತ್ತು. ಆವಾಗ ನಾವು ಕಂಡುಕೊಂಡಂಥ ಸತ್ಯ ಇದು ಇಲ್ಲ ಅಂತೇನಿಲ್ಲ. ಕೃಷ್ಣವೇಷ ಸ್ಪರ್ಧೆ ಅವಾಗ ಕೃಷ್ಣ ಮಠದಲ್ಲೂ ನಡೀತಾ ಇತ್ತು. ಸ್ಪರ್ಧೆ ಅಂತಲ್ಲ, ಕೃಷ್ಣವೇಷ ಬಂದು ಸ್ವಾಮಿಗಳ ಹತ್ರ ಮಂತ್ರಾಕ್ಷತೆ ತೆಗೆದುಕೊಂಡು ಹೋಗುವಂಥದ್ದು ಮಂಗಳೂರಿನ ಸಂಘನಿಕೇತನದಲ್ಲೂ ನಡೀತಾ ಇತ್ತು, ಸಣ್ಣ ಪ್ರಮಾಣ ನಡೀತಾ ಇತ್ತು. ಇದಕ್ಕೊಂದು ಹೊಸ ಆಯಾಮ, ಹೊಸ ಎಷ್ಟು ಜನ ಆಗ್ತಾ ಇದ್ರು ಆವಾಗ ಕೃಷ್ಣವೇಷ ಅಂತ ಬಂದಾಗ? ಆವಾಗ ನಾವು ಆರಂಭ ಅಲ್ಲೆಲ್ಲ 4-5 ಜನ ಅಷ್ಟೇ. ಅದು ಬಂದ್ರು ಅದೊಂದು ಇದು ಅಂತಲ್ಲ, ಇದು ಯಾವುದಕ್ಕೂ ಸ್ಪರ್ಧಾ ಸ್ವರೂಪ ಇಲ್ಲ. ಸ್ಪರ್ಧೆಯ ಸ್ವರೂಪವನ್ನು ಕೊಟ್ಟು, ಸ್ಪರ್ಧೆ ಅಂದ್ರೆ ಏನು, ಒಂದರ್ಥದಲ್ಲಿ ನಾವು ಪರ್ಫ್ಯೂಮ್, ನಾವು ಏನು ಪರಿಮಳ ದ್ರವ್ಯವನ್ನು ಹಾಕಿ ಆಕರ್ಷಿತನಾಗಿ ಮಾಡೋ ಹಾಗೆ ಪರಿಮಳ ದ್ರವ್ಯವನ್ನು ಹಾಕಿದಾಗ ಒಂದು ಬಾರಿ ಆಕರ್ಷಿತರಾಗ್ತಾರೆ. ಅದು ನಿಜ ಸ್ವಾದ ಅದಲ್ಲ, ನಿಜ ಹೂರಣ. ಆ ಪಾಯಸಕ್ಕೆ ಹಾಕಿದ ಏಲಕ್ಕಿಯ ಪರಿಮಳ ಅದು ನಮ್ಮನ್ನು ಆಕರ್ಷಣೆ ಮಾಡ್ತದೆ ವಿನ, ಹಾಕಿದಂಥ ಒಂದು ಬೊಟ್ಟು ತುಪ್ಪ ಅದು ಆಕರ್ಷಿತದೆ ವಿನ, ಅದು ನಿಜ ಹೂರಣ ಪಾಯಸದ ಒಳಗಿನ ಪಕ್ವವಾದಂಥ ಗೋಧಿಯೋ ಕಡಲೆಯೋ ಹೆಸರು ಬೇಳೆಯೋ ಇವುಗಳು ಬೆಲ್ಲದ ಪಾಕದೊಂದಿಗೆ. ಹಾಗೆ ಒಳ ಹೂರಣ ಅದು ಕೃಷ್ಣನಲ್ಲಿ ಆಕರ್ಷಿತವಾಗುವಂಥ ಈ ಮಕ್ಕಳನ್ನು ಈ ಆಧುನಿಕ ಸ್ವರೂಪದಿಂದ ಹೊರತರುವಂಥ ಪ್ರಯತ್ನ ಅದು ಸ್ಪರ್ಧೆ ಎನ್ನುವಂಥ ಒಂದು ನಾಮ, ಒಂದು ಶಿರೋನಾಮ. ಆ ನೆಲೆಯಲ್ಲಿ ನಾವು ಮಾಡಿ ಪ್ರತಿ ಮಗುವಿಗೂ ಒಂದು ಬಹುಮಾನದ ಉಡುಗೊರೆ. ಸ್ಪರ್ಧೆ ಅಂದರೆ ಪ್ರಥಮ, ದ್ವಿತೀಯ, ತೃತೀಯ. ಇದು ಒಂದು ರೀತಿಯಲ್ಲಿ ಸ್ಪರ್ಧಾತ್ಮಕ ನೆಲೆಯಲ್ಲಿ ಮಕ್ಕಳನ್ನು ನಾವು ಜೋಡಿಸುವ ಬದಲು ಅದಿರಲಿ, ಅದು ಕೇವಲ ನಮ್ಮನ್ನು ಆಕರ್ಷಿಸಲಿಕ್ಕೆ. ಅದ್ರ ಜೊತೆಗೆ ಪ್ರತಿ ಮಗುವಿಗೂ ಉಡುಗೊರೆಯ ಚೀಲದೊಂದಿಗೆ ಕಡಗೋಲ ಕೃಷ್ಣನ ಪಂಚರೋಹದ ಮೂರ್ತಿಯೊಂದಿಗೆ ಇನ್ನಿತರ ಕೊಳಲು ಅಥವಾ ಅವಾಗ ಪೇಟ್ಲೆ ಅಂತ ಒಂದು ಸಿಗ್ತಿತ್ತು. ಈಗ ಪೇಟ್ಲೆ ಅದು ಮಾಯ ಆಗಿದೆ. ನಿನ್ನೆ ನಾನು ಉಡುಪಿ ರಥಬೀದಿಗೆ ಹೋಗಿ ಬಂದೆ, ಒಂದು ಸಿಗ್ಲಿಲ್ಲ ನಂಗೆ ನೋಡ್ಲಿಕ್ಕೆ. ಅದು ಸಿಕ್ಕಿದ್ರೆ ಉಡುಪಿಯಲ್ಲಿ. ಹೌದು, ಅದೆಲ್ಲ ಇಟ್ಟು ನಾವು ಆಕರ್ಷಿತವಾಗಿ ಒಂದು ರೀತಿಯ ಸಣ್ಣ ಆಮಿಷ ಪ್ರತಿಮೆಗೆ ಪೋರಾಟ ಮಗ ನಿಕ್ಕತಿಕ್ಕೊಂಡಿ ಬ್ಯಾಗ್ ಅಂತ ಹೇಳ್ಕೊಂಡು ಈ ತರದ ಸ್ವರೂಪದಲ್ಲಿ ಸ್ವಲ್ಪ ನಮ್ಮದೆಲ್ಲ ಲೌಕಿಕ ಚಿಂತನೆ ಅದು ಒಂದರ್ಥದಲ್ಲಿ ಕೆಲವೊಮ್ಮೆ ಮಕ್ಕಳಿಗೆ ಬೇಸರ ಮಕ್ಕಳು ಆಕರ್ಷಿತ ಮಾಡಲಿಕ್ಕೆ. ಎಂಕಲ್ಲ ನಮ್ಮದು ಆವಾಗ ನಮ್ಗೆ ಇಷ್ಟು ದೊಡ್ಡ ಯೋಚನೆಗಳಲ್ಲಿ ಇರಲಿಲ್ಲ. ನಮ್ಮದು ಬಹಳ ಯಶಸ್ವಿ ಆಗಬೇಕು, ಎಲ್ಲವನ್ನು ಮೀರಿ ಮುಂದಕ್ಕೆ ಹೋಗ್ಬೇಕಂತ ಹೇಳುವಂತ ಆ ವಯಸ್ಸಿನ ಒಂದರ್ಥದ ಹುಮ್ಮನಸ್ಸು. ಇದರಲ್ಲಿ ನಾವು ಹಾಗೆ ಆರಂಭ ಮಾಡಿದ್ವಿ. ಅದು 8 ಹೋಗಿ 80 ಆಯ್ತು. 80 ಆದಾಗ ಒಂದು ವಿಭಾಗದಲ್ಲಿ ಸುಧಾರಿಸಲಿಕ್ಕೆ ಆಗ್ತದೆ. ಒಂದು ಮಗುವಿಗೆ 3 ನಿಮಿಷ 4 ನಿಮಿಷ ಅಂತ ಹೇಳುವಾಗ ಅದು 3-4 ವಿಭಾಗಗಳಾಯ್ತು. ಆಗ ಇದ್ದ ಹಿರಿಯರು ಇವತ್ತಿಗೂ ನಮ್ಮ ಜೊತೆಗೆ ಇದ್ದಾರೆ. ಪ್ರಥಮ ವರ್ಷ 8 ಸ್ಪರ್ಧೆಗಳಿದ್ದವು. ಅದು 80, ಎರಡನೇ ವರ್ಷಕ್ಕೆ 8 ಹೋಗಿ 80 ಆಯ್ತು, 80 ಹೋಗಿ 800 ಆಯ್ತು. ಸಹಜವಾಗಿ ಇದು ತುಂಬಾ ಯೋಚಿಸಿ ನಾವು ಮಾಡಿದಂತ ವಿಭಾಗಗಳು ಅಲ್ಲ. ಬಾಯಿಗೆ ಒಂದರ್ಥದ ನಾವು ಸ್ವಲ್ಪ ಮಟ್ಟಿಗೆ ನಾವೇನು ಬಳಗ ನಾವೇನಿದ್ದೇವೆ ದೊಡ್ಡ ತಂಡ ಇದೆ ನಮ್ಗೆ. ಅದರಲ್ಲಿ ಕೆಲವಾರು ಜನ ಇವತ್ತು ಇಲ್ಲ, ನಮ್ಮ ಜೊತೆಗೆ ಇಲ್ಲ, ಹಿರಿಯರೆಲ್ಲ ಇಲ್ಲ. ಅದು ನೆನೆಸ್ತೇವೆ ನಾವು. ಆ ಕಾಲದಲ್ಲಿ ನಮ್ಮ ಈ ಯುವಕರಿಗೆ ಬೈತಾ ಇವರಿಗೆಲ್ಲ ಮನೆಯಲ್ಲಿ ಅಷ್ಟಮಿ ಮಾಡ್ಲಿಕ್ಕಿಲ್ವ, ಇದೆಂತದ್ದು ಇವರು ಮಕ್ಕಳಾಟಿಕೆ ಮಾಡ್ತಾರಂತ ಬೈತಾ ಮಕ್ಕಳಂತ ಹೇಳುವಂಥದ್ದು ಯಾವ ಪ್ರಾಯದ, ಯಾವ ವಯೋಮಯದ ಅಥವಾ ಯಾವ ಸ್ತರದ ವ್ಯಕ್ತಿಗಳು ಅದೊಂದು ಆಮಿಷ, ಅದೊಂದು ಆಕರ್ಷಣೆ.
ಮಕ್ಕಳ ವಿಚಾರವನ್ನು ನಾವು ಇಂಥ ಒಂದು ಒಂದು ಉತ್ಸವ ಸ್ವರೂಪದಲ್ಲಿ ತಂದಾಗ ತನ್ನಷ್ಟಕ್ಕೆ ಎಲ್ಲರೂ ಆಕರ್ಷಿತರಾಗ್ತಾರೆ. ಮನಸ್ಸಿನಲ್ಲಿರುವ ಗೊಂದಲ ಎಲ್ಲ ಬಿಟ್ಟು ಅವರು ನಮಗೆ ಬೈತಾ ಅಲ್ಲಿ ನಮ್ಮ ವ್ಯವಸ್ಥೆಯಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಅದೇನೋ ಗೊತ್ತಿಲ್ಲ, ನಾವು ತುಂಬಾ ಯೋಚಿಸಿ ಮಾಡಿದ್ರೆ ಗೊತ್ತಿಲ್ಲ. ಆರಂಭದಿಂದಲೂ ಈ ವ್ಯವಸ್ಥೆಗಳಿಗೆ ನಮ್ಮದು ಆಹ್ವಾನ ಪತ್ರಿಕೆ ಅಥವಾ ಅದು ಯಾವುದು ಮಾಡಲಿಲ್ಲ, ಅಥವಾ ಆರ್ಥಿಕ ಶಕ್ತಿ ಇರ್ಲಿಲ್ವೋ ಏನೋ ನಮಗೆ ಗೊತ್ತಿಲ್ಲ. ನಾನು ತುಂಬಾ ಪ್ರಾಂಜಲಾಗಿ ಹೇಳಬೇಕು ನೋಡಿ, ಅದನ್ನು 8 ಹೋಗಿ 80 ಆಯ್ತು, 80 ಹೋಗಿ 800 ಆಯ್ತು. ಅದು 8 ವಿಭಾಗ ಹೋಗಿ 18 ವಿಭಾಗ ಆಯ್ತು. ಬಹುಶಃ ಈ ಸುಮಾರು 42 ವರ್ಷಗಳ ನಮ್ಮ ಈ ಚೈತ್ರ ಯಾತ್ರೆಯಲ್ಲಿ ಇವತ್ತು 42ನೇ ವರ್ಷ 42 ವಿಭಾಗಗಳಾಗಿ ಕೃಷ್ಣವೇಷ ಸ್ಪರ್ಧೆ ಅದು ಪರಿವರ್ತಿತವಾಗಿ ರಾಷ್ಟ್ರೀಯ ಮಕ್ಕಳ ಉತ್ಸವವಾಗಿ ಅದು ಅನಾವರಣವಾಗ್ತಾ ಇದೆ, ಸಮಾಜಕ್ಕೆ ಅನಾವರಣವಾಗ್ತಾ ಇದೆ. ಒಂದರ್ಥದಲ್ಲಿ ಇದು ರಾಷ್ಟ್ರೀಯ ಮಕ್ಕಳ ಉತ್ಸವ ಆದರೂ ಕೊರೋನಾದ ಸಂದರ್ಭದಲ್ಲಿ ನಾವು ತೆರೆದುಕೊಂಡಂತ ರೀತಿ ಅಂದ್ರೆ ಅಂದು ಕೃಷ್ಣ ವೇಷ ಹಾಕಿದಂತ ಮಕ್ಕಳು, ಅದು ನಮಗೆ ಅದರದ್ದು ಪೂರ್ಣವಾದಂತ ಗೌರವ ಸಲ್ಲುವುದಿಲ್ಲ. ಅಂದು ಹಾಕಿದ ಮಕ್ಕಳು ಇವತ್ತು ಎಲೆಕ್ಟ್ರಾನಿಕ್ ಅದರಲ್ಲಿ ದೊಡ್ಡ ತಂತ್ರಜ್ಞರಾಗಿದ್ದಾರೆ. ಅವರು ಮನೆಯಲ್ಲಿ ವರ್ಕ್ ಫ್ರಮ್ ಹೋಮ್ ನ ವ್ಯವಸ್ಥೆಯನ್ನು ಮಾಡಿದಂತಹ ತಂಡ ಇದಕ್ಕೆ ಎಲೆಕ್ಟ್ರಾನಿಕ್ ಮಾಧ್ಯಮದ ಮುಖಾಂತರ ಒಂದು ಸ್ವರೂಪವನ್ನು ಕೊಟ್ಟರು. ಆವಾಗ ಸುಮಾರು 32-36 ವಿಭಾಗಗಳಿತ್ತು. 36 ಸೈಟ್ಗಳನ್ನು ನಿರ್ಮಾಣ ಮಾಡಿ ಆ 36 ಸೈಟ್ಗಳಿಗೆ ಅದು ನಾವು ನಿಲ್ಲಿಸ್ತಿಲ್ಲ. ನಾವು ಅದನ್ನು ಡೌನ್ಲೋಡ್ ಮಾಡಿ ಆ ಡೌನ್ಲೋಡ್ ನಲ್ಲಿ ಸಾವಿರಾರು ಎಂಟ್ರೀಸ್ ಇಡೀ ವಿಶ್ವದಿಂದ, ಅಂದ್ರೆ ನಾನು ರಾಷ್ಟ್ರೀಯ ಮಕ್ಕಳ ಉತ್ಸವ ಅದು ಇಡೀ ವಿಶ್ವ ಮಟ್ಟದಲ್ಲಿ ಪಸರಿಸ್ತಾರೆ. ಅದನ್ನು ಶಾರದಾ ವಿದ್ಯಾಲಯದಲ್ಲಿ ಬೇರೆ ಬೇರೆ ಕೋಣೆಗಳಲ್ಲಿ ಸ್ಕ್ರೀನ್ ಅಲ್ಲಿ ಹಾಕಿ ಎದುರುಗಳಲ್ಲಿ ನಾವು 4-5 ಜನರು ಅಥವಾ ಬೇರೆ ಬೇರೆ ನಮ್ಮ ತಂಡದ ಸದಸ್ಯರು ಕೂತ್ಕೊಂಡು ಅದನ್ನು ವೀಕ್ಷಣೆ ಮಾಡಿ, ಒಂದೊಂದು ವಿಭಾಗದಲ್ಲಿ 800 ಬಂದರೆ ಅದನ್ನು 80ಕ್ಕೆ ಬಟ್ಟಿ ಇಳಿಸಿ, 80ರಿಂದ 18 ಬಟ್ಟಿ ಇಳಿಸಿ, ಹಾಗೆ ಅಷ್ಟು ವಿಭಾಗದಲ್ಲಿ ಒಟ್ಟು ಬಟ್ಟಿ ಇಳಿಸಿ ಬಹುಶಃ ನಮ್ಮ ಕುಡ್ಲ ಅಥವಾ ಇನ್ನಿತರ ವಿದ್ಯುನ್ಮಾನದಲ್ಲಿ ನೇರ ಪ್ರಸಾರದಲ್ಲಿ ಅದು ಪ್ರಚಲಿತವಾದದ್ದು ಉಂಟಲ್ಲ, ಅನಾವರಣವಾದದ್ದು, ಅದು ವಿಶ್ವದಲ್ಲಿಯೇ ಒಂದು ವಿಶಿಷ್ಟವಾದಂಥ ಒಂದು ರೀತಿಯ ಅನಾವರಣ, ಸಾಂಸ್ಕೃತಿಕ ಅನಾವರಣ, ಅದು ಕೃಷ್ಣನ ಹೆಸರಿನಲ್ಲಿ ಆದದ್ದು ಅಂತ ನಾನು ಬಹಳ ಸಂಭ್ರಮ ಪಡ್ತಾ ಇದ್ದೇನೆ. ಅದಕ್ಕೆ ಆ ಸಂಪೂರ್ಣ ಅದರ ಗೌರವ ಆ ಮಕ್ಕಳಿಗೆ ಸಲ್ತದೆ, ಯಾಕೆ ತಂತ್ರಜ್ಞಾನ ನಾವಷ್ಟು ಮುಂದುವರಿದವರಲ್ಲ. ಆದರೆ ಇವತ್ತಿಗೂ ತನ್ನ ನಂತರದಲ್ಲಿಯೂ ಅದೇ ರೀತಿ ಸ್ವರೂಪದಲ್ಲಿ ಮುಂದುವರಿಸಿಕೊಂಡು ಇವತ್ತು 2 ಆನ್ಲೈನ್ ವ್ಯವಸ್ಥೆಗಳನ್ನು ಇಂದಿಗೂ ನಾವು ಇಟ್ಟುಕೊಂಡಿದ್ದೇವೆ. ಮತ್ತು ಆನ್ಲೈನ್ ಮುಖಾಂತರ ಅಪೇಕ್ಷಿತ ಪತ್ರ, ಆನ್ಲೈನ್ ಮುಖಾಂತರ ಇಡೀ ಅಂತಾರಾಷ್ಟ್ರೀಯ ಮಟ್ಟದಿಂದ ಬಹುಭಾಷಾ ಕವನ, ಗೀತೆ, ಭಜನಾ, ಹೊಸ ರಚಿತ ಕವನಗಳ ಆಹ್ವಾನದ ವ್ಯವಸ್ಥೆಗಳನ್ನು ನಾವು ಓಪನ್ ಆಗಿಟ್ಟಿದ್ದೇವೆ. ಅಂದ್ರೆ ಇವತ್ತಿನ ನಾನು ಬಹುಶಃ ಅದನ್ನು ಇಲ್ಲಿಗೆ ಹೇಳಬೇಕು ಗೊತ್ತಿಲ್ಲ, ಹೋದ ವರ್ಷ ಶ್ರೀಕೃಷ್ಣ ಕಾವ್ಯ ಮುಷ್ಠಾನ ಅಂತ ಸಣ್ಣ ಮಟ್ಟಿಗೆ ಅದು ಅನಾವರಣವಾಗಿದೆ. ಎಲ್ಲ ಭಾಷೆಗಳಲ್ಲಿ, ಎಲ್ಲ ಪ್ರದೇಶಗಳಿಂದ ಕವನಗಳು ಬಂದಿದೆ. ಅದಕ್ಕೆ ಒಂದು ಸಂಪಾದಕ ಮಂಡಳಿ ನವನೀಶರಿದ್ದಾರೆ, ಇವತ್ತು ಈ ಸಲ ನಾವು ಅದನ್ನು ವಿಶ್ವ ಮಟ್ಟಕ್ಕೆ ಇಲ್ಲ, ಅದು ಮುಂದಿನ ವರ್ಷಕ್ಕೆ ಪ್ರಕಟವಾಗ್ತದೆ. ವಿಶ್ವದ ಯಾವುದೇ ಪ್ರದೇಶದಿಂದ, ಯಾವುದೇ ಭಾಷೆಯಿಂದ ಅದಕ್ಕೆ ಅವರು ಇವತ್ತಿನ ತಮ್ಮ ಕೇಂದ್ರಿತವಾದ ಕೃಷ್ಣನ ಜೀವನದ ಸನ್ನಿವೇಶ, ಕೃಷ್ಣ ಆಧಾರಿತ ನೆಲೆಯಲ್ಲಿ ಕವನಗಳನ್ನು ಪ್ರಾಸಬದ್ಧವಾಗಿ ಕವನ ರೂಪದಲ್ಲಿ ಅಥವಾ ವಚನ ಸ್ವರೂಪದಲ್ಲಿ ಹಾಡಿಕೆ ಯೋಗ್ಯವಾದಾಗಿ, ನರ್ತನಕ್ಕೆ ಯೋಗ್ಯವಾದಾಗಿ ಬಳಸಬಹುದು ಯಾವುದೇ ಭಾಷೆಯಲ್ಲಿ. ಅದನ್ನು ಸಾಧ್ಯವಾದ ರೀತಿಯಲ್ಲಿ ಎವಾಲ್ಯುಯೇಟ್ ಮಾಡಿಕೊಂಡು ನಾವು ಮುದ್ರಣ ಮಾಡ್ತೇವೆ. ಅಂದ್ರೆ ಕವನಗಳು ನಾನು ಸಾಹಿತ್ಯ ಪರಿಷತ್ತಿನ 5 ಬಾರಿ ನಾವು ಕೆಲಸ ಮಾಡಿದ್ದೇವೆ. ಕೇವಲ ಇವತ್ತಿನ ಕಾಲದಲ್ಲಿ ರಚನೆಗಳು ಅಂತ ಹೇಳಿದ್ರೆ ಒಂದು ನವ್ಯ ಅಥವಾ ಆಧುನಿಕ, ರಾಜಕೀಯ ಅಥವಾ ಪರಿಸರ ಈ ಸಂಬಂಧಿತವನ್ನು ಮಾತ್ರ. ಹಿಂದಿನ ಹಾಗೆ ಪುರಂದರದಾಸರ ಹಾಗೆ, ಕನಕದಾಸರ ಹಾಗೆ ಅಥವಾ ವಾದಿರಾಜರ ಹಾಗೆ ಈ ತರದ ಒಂದು ಕವನಗಳ ಅದು ಯಾವುದೇ ಭಾಷೆಗಳಲ್ಲಿ ಅದರ ರಚನೆಗಳ ವ್ಯವಸ್ಥೆಗಳಿಗೆ ಯಾರೂ ಕೈ ಹಾಕ್ತಾ ಇಲ್ಲ. ಆ ರೀತಿಯ ಸ್ವರೂಪಗಳು ಹೊರಗೆ ಅಂದ್ರೆ ಈ ತರದಲ್ಲಿ ತೆಗೆದುಕೊಳ್ತಾ ಇದೆ ರಾಷ್ಟ್ರೀಯ ಮಕ್ಕಳ ಉತ್ಸವ, ಕೃಷ್ಣ ಸರ್ವಕಾರಿ. ಹಾಗಾಗಿ ರಾಷ್ಟ್ರೀಯ ಮಕ್ಕಳ ಉತ್ಸವ ಅಥವಾ ಮಕ್ಕಳ ಉತ್ಸವ ವಿಶ್ವದ ಹೊರಗಿದೆ, ಅದು ಕೃಷ್ಣ ವೇಷಪಾತ್ರೆ ನಾಮಾಂಕಿತ ಈ ಉತ್ಸವ ರಾಷ್ಟ್ರೀಯ ಮಕ್ಕಳ ದಿನಾಚರಣೆ ಅಂತ ಹೇಳಿದ್ರೆ ಅದು ನವೆಂಬರ್ 14 ಅದು ರಾಷ್ಟ್ರೀಯ ಮಕ್ಕಳ ದಿನಾಚರಣೆ, ಇದು ಉತ್ಸವ. ಇದು ಪ್ರದೀಪ್ ಕುಮಾರ್ ಕಲ್ಕೂರ ಅವರ ಮಾತುಗಳು, ಸ್ಥಾಪಕ ಅಧ್ಯಕ್ಷರು, ಜೊತೆಗೆ ಪ್ರಧಾನ ಸಂಚಾಲಕರು ಕದ್ರಿ ನವನೀತ ಶೆಟ್ಟಿ ಸರ್. ಎಸ್ ಸರ್, ಏನ್ ಹೇಳ್ತೀರಾ ಸರ್ ಈ ಬಾರಿಯ ಮಕ್ಕಳ ಉತ್ಸವ ಜೊತೆಗೆ ಅಂದಿನ ನೆನಪುಗಳು ಎಷ್ಟು ಸಾರ್ಥಕತೆ ಇದೆ ತಮಗೂ ಕೂಡ? ಯಾಕಂದ್ರೆ ಪ್ರದೀಪ್ ಕುಮಾರ್ ಕಲ್ಕೂರ ಅವ್ರ ಜೊತೆ ತಾವುಗಳು ಸೇರಿಕೊಂಡು ಮಾಡಿದಂತಹ ಈ ಒಂದು ಕಾರ್ಯಕ್ರಮ ಈಗ ಅತ್ಯದ್ಭುತವಾಗಿ ರೆಸ್ಪಾನ್ಸ್. ಯಾಕಂದ್ರೆ ಅಂದು ತಾವು ಯೋಚನೆ ಮಾಡಿದ್ರಿ ಅಂದ್ರೆ ಇಷ್ಟು ಸಕ್ಸಸ್ ಇಸ್ ಇಟ್ ಪಾಸಿಬಲ್ ಅಂತ ಪ್ರಶ್ನೆ ಅನ್ಕೊಂಡಿದ್ರಾ? ಹೇಗೆ? ಅವರ ಹೆಸರು ಎಸ್ ಪ್ರದೀಪ ಕುಮಾರ ಕಲ್ಕೂರ. ಎಸ್ ಅಂತ ಹೇಳಿದ್ರೆ ಸಗ್ರಿ. ಸಗ್ರಿ ಅಂದ್ರೆ ಉಡುಪಿ. ಉಡುಪಿಯಿಂದ ಸಗ್ರಿಯಿಂದ ಅವರು ಕದ್ರಿಗೆ ಬಂದದ್ದು.
ವಿದ್ಯಾರ್ಥಿ ದೆಸೆಯಲ್ಲಿ ನಮ್ಮ ಮೊದಲ ಭೇಟಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಂಘನಿಕೇತನದಲ್ಲಿ ನಾವು ಜೊತೆಯಲ್ಲಿದ್ದವರು. ಅಲ್ಲಿ ಕೃಷ್ಣಾಷ್ಟಮಿ ನಡೀತಾ ಇತ್ತು. ಅಲ್ಲಿ ಒಂದು ವರ್ಷ ನಾನು ಕಾರ್ಯದರ್ಶಿಯಾಗಿದ್ದೆ. ಅಲ್ಲಿ ಪ್ರತಿ ವರ್ಷ ಕೃಷ್ಣ ವೇಷ ಸ್ಪರ್ಧೆ ಇತ್ತು. ಅದು ಸ್ವಯಂ ಸೇವಕರಿಗೆ ನಡೆಯುವ ಸ್ಪರ್ಧೆ. ಅದರಲ್ಲಿ ಒಂದು 7-8 ಮಕ್ಕಳು ಕೃಷ್ಣ ವೇಷ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ ಅಷ್ಟೇ. ಒಂದು 8ರಿಂದ 10, 12 ಅಷ್ಟು ಎಂಟ್ರಿ ಬರ್ತಾ ಇತ್ತು. ಆಗ ನಮ್ಗೆ ಇದನ್ನು ನಮ್ಮ ಕದ್ರಿಯಲ್ಲಿ ಯಾಕೆ ಆರಂಭಿಸಬಾರದು ಎನ್ನುವಂತ ಒಂದು ಚಿಂತನೆ ಬಂತು. ಕದ್ರಿ ಮೊಸರು ಕುಡಿಕೆ ಉತ್ಸವದ ಮೆರವಣಿಗೆ ಆರಂಭ ಆಗುವುದು ಕದ್ರಿ ಗೋಪಾಲಕೃಷ್ಣ ಮಠದಿಂದ. ಮೊಸರು ಕುಡಿಕೆ ಉತ್ಸವ ಗೋಪಾಲಕೃಷ್ಣ ಮಠದಿಂದ ಆರಂಭ ಆಗುವುದು. ಮೊದಲನೇ ದಿವಸ ಅಲ್ಲಿ ಮಂಟಪ ಬರ್ತದೆ, ದೇವರು ಬರ್ತಾರೆ. ಕದ್ರಿಯಿಂದ ಅಲ್ಲಿಗೆ ಬರುವುದು, ಜಯಮಾರುತಿ ವ್ಯಾಯಾಮ ಶಾಲೆಯಿಂದ ಮಂಟಪ ಹೊತ್ತಿಕೊಂಡು ಬರ್ತಾರೆ. ಅದು ರಾತ್ರಿ ಪೂಜೆಯಲ್ಲಾಗಿ ಮರು ದಿವಸ ಮೊಸರು ಕುಡಿಕೆ ಸಂಜೆ. ಅಷ್ಟಮಿಯ ದಿವಸ ದೇವರಲ್ಲಿಗೆ ಬರುವುದು. ಅಲ್ಲಿ ನಮಗೆ ಈ ಕೃಷ್ಣ ವೇಷ ಸ್ಪರ್ಧೆಯನ್ನು ಮಾಡಬೇಕು ಎನ್ನುವ ಉತ್ಸಾಹ ಬಂತು. ಅಲ್ಲಿ ಅದಕ್ಕಿಂತ ಮೊದಲು ವಿಶ್ವ ಹಿಂದೂ ಪರಿಷತ್ತಿನ ನೆಲೆಯಲ್ಲಿ ಆಗ ಪೂಂಜ ಟೈಲರ್ನ ಪೂಂಜರ ಅಧ್ಯಕ್ಷರಾಗಿದ್ದರು. ಅವರು 1 ವರ್ಷ, ಆಗ ನಾವು ಕೂಡ ಅದರಲ್ಲಿ ಜೊತೆಯಲ್ಲಿ ಇದ್ದೆವು. ನಾವು ಕೃಷ್ಣ ವೇಷ ಸ್ಪರ್ಧೆ ಮಾಡಿದ್ದೆವು ನಾವು. ಅದು 1 ವರ್ಷ ಆಗಿ ಅದು ನಿಲುಗಡೆಯಾಗಿತ್ತು. ಇಲ್ಲಿ ನಾವು ಸಂಘನಿಕೇತನದ ಈ ಪ್ರೇರಣೆಯಿಂದ ಅಲ್ಲಿ ಮೊದಲನೇ ವರ್ಷದ ಕೃಷ್ಣ ವೇಷ ಸ್ಪರ್ಧೆ ಮಾಡಿದ್ದೇವೆ. ಅಲ್ಲಿ ವೇದಿಕೆ ಎಲ್ಲ ಇಲ್ಲ, ಅಲ್ಲಿ ಒಂದು ಎತ್ತರದ ಜಾಗ. ಅಲ್ಲಿ ಆ ಸ್ಪರ್ಧೆಯಲ್ಲಿ ಈಗ ಅಂತಾರಾಷ್ಟ್ರೀಯ ಮಟ್ಟದ ನಿರೂಪಕಿ ಸೌಜನ್ಯ ಹೆಗಡೆ, ಅವರು ಸಣ್ಣ ಬಾಲಕಿ, ಅವರನ್ನು ಎತ್ತಿ ನಾನು ವೇದಿಕೆ ಮೇಲೆ ಇರಿಸಿದ ನೆನಪು ಈಗಲೂ ಕೂಡ ಇದೆ ನಮ್ಗೆ. ಆಗ ಒಂದು 7-8 ಮಂದಿ ಮಕ್ಕಳು ಮಾತ್ರ, ಪ್ರಭಾಕರ ಒಪೇಜ್ ಅವರ ಮಕ್ಕಳು. ಆಗ ಅದು ಕಲ್ಕುರ ಪ್ರತಿಷ್ಠಾನದ ಯಾವುದೇ ಹೆಸರಿನಿಂದಲ್ಲ, ಕೃಷ್ಣ ವೇಷ ಸ್ಪರ್ಧೆ ಅಂತ. ಅದರ ಮುಂದಿನ ವರ್ಷ ಕದ್ರಿ ರಾಮಚಂದ್ರ ದೇವಾಡಿಗರ ಹತ್ರ ನಾವು ಹೇಳಿದೆವು. ಅವರು ಕೃಷ್ಣ ಜನ್ಮೋತ್ಸವ ಸಮಿತಿಯ ಮುಖ್ಯಸ್ಥರು. ಕೃಷ್ಣ ವೇಷ ಸ್ಪರ್ಧೆಯನ್ನು ಇನ್ನು ಸ್ವಲ್ಪ ಒಳ್ಳೆಯ ರೀತಿಯಲ್ಲಿ ಮಾಡಬೇಕು ಅಂತ ಅವರು ಪೂರ್ಣ ಸಹಕಾರ ಕೊಟ್ಟರು. ಆಗ ನಮ್ಮ ಕದ್ರಿ ಕಮಲ ಮಿತ್ರ ವೃಂದ ಅಂತ ಇತ್ತು, ಅವರು ನಮ್ಗೆ ವಾಲಂಟಿಯರ್ಸ್ ಎಲ್ಲ ಅವರೇ. ನಾವು ಜೊತೆ ಸೇರಿಕೊಂಡು ಕಲ್ಕೂರಲ್ಲಿ ನಾವು ಇದ್ದು ಆ ಸ್ಪರ್ಧೆ ನಾವು ಮಾಡಿದೆವು. ಆಗ ಒಳ್ಳೆ ರೆಸ್ಪಾನ್ಸ್ ಬಂತು. ಮುಂದಿನ ವರ್ಷ ಸಮಿತಿಯವರು ಹೇಳಿದ್ರು, ನಮ್ಮಿಂದ ಏನು ಅದಕ್ಕೆ ಕೊಡುಗೆ ಇರುವುದಿಲ್ಲ, ನಿಮ್ಮಷ್ಟಕ್ಕೆ ನೀವು ಮಾಡಿಕೊಳ್ಳಿ ಅಂತ. ಆ ಸಂದರ್ಭದಲ್ಲಿ ಅದನ್ನು ಬಿಡುವುದು ಬೇಡ ಅಂತ ಹೇಳಿದಾಗ ಕದ್ರಿ ರಾಮಚಂದ್ರ ದೇವಾಡಿಗರನ್ನು ನಾವು ಈಗಲೂ ಕೂಡ ಸ್ಮರಿಸ್ತೇವೆ. ಅವರು ನನ್ನ ಕರೆದು ಹೇಳಿದ್ರು, ಈ ಸ್ಪರ್ಧೆ ಯಾವ ಸಂದರ್ಭದಲ್ಲಿಯೂ ನಿಲ್ಲಕೂಡದು, ಇದು ಮುಂದುವರಿಯಬೇಕು. ಮತ್ತೆ ನಿಮ್ಮೊಟ್ಟಿಗೆ ಕಲ್ಕೂಡರಿದ್ದಾರಲ್ಲ, ಅವರು ಕಲ್ಕೂಡ್ರನ್ನು ಕಲ್ಕೂಡ್ರು ಅಂತ ಕರೆಯುವರು. ಮತ್ತೆ ಕಲ್ಕೂರ್ರನ್ನು ಅವರು ಕದ್ರಿಯ ಟ್ರಸ್ಟಿಯಾಗಿ ಕರೆಯುವುದಕ್ಕೆ ಅವರಿಗೆ ಕಲ್ಕೂರ್ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಮುಂದುವರಿಯುವಂತಹ ಒಬ್ಬ ಯುವಕ ಅಂತ ಆಗ ಗುರುತು ಮಾಡಿದ್ದು ಇದೇ ಕೃಷ್ಣ ವೇಷ ಸ್ಪರ್ಧೆಯ ಸಂದರ್ಭದಲ್ಲಿ. ಅವರ ಆ ಒಂದು ಕಾರ್ಯಕ್ಷಮತೆಯನ್ನೆಲ್ಲ ನೋಡಿ ಅವರೇ ಅವರ ಮನೆಗೆ ಹೋಗಿ ಕರೆದು ಬರಬೇಕು ಅಂತ ಹೀಗೆ ಅವರನ್ನು ಕರೆದದ್ದು. ಹಾಗೆ ಆರಂಭವಾದ ಕೃಷ್ಣ ವೇಷ ಸ್ಪರ್ಧೆ. ಮಧ್ಯದಲ್ಲಿ ನಾವು ಲಯನ್ಸ್ ಕ್ಲಬ್ ಅವರ ಸಹಯೋಗವನ್ನೆಲ್ಲ ತಗೊಳ್ತಾ ಇದ್ದೆವು. ಮುಂದೆ ಅದು ಕಲ್ಕೂರ ಪ್ರತಿಷ್ಠಾನದ ಒಂದು ಕಾರ್ಯಕ್ರಮವಾಗಿ ಮುಂದುವರೆದಾಗ ವರ್ಷ ಕಲ್ಕೂರಿಗೆ ಈ ವರ್ಷ ಒಂದು ಹೊಸ ವಿಭಾಗ ಆಗಬೇಕು ಅಂತ. ಆರಂಭದಲ್ಲಿ ಕೃಷ್ಣ ವೇಷ ಮಾತ್ರ ಇತ್ತು. ಅದರಲ್ಲಿ ರಾಧಾಕೃಷ್ಣ, ಯಶೋಧ ಕೃಷ್ಣ ಇದೆಲ್ಲ ಯಾಕೆ ಬಂದದ್ದು ಅಂತ ಹೇಳಿದ್ರೆ, ಆರಂಭದಲ್ಲಿ 7ನೇ ಕ್ಲಾಸ್ ತನಕ ಮಕ್ಕಳಿಗೆ ಮಾತ್ರ ಇತ್ತು. ಈ 7ನೇ ಕ್ಲಾಸ್ನ ಮಕ್ಕಳು ಪಾಸ್ ಆದ ಮೇಲೆ ಮತ್ತೆ ಬರುವ ವರ್ಷ ಬಂದವರು ಕೇಳ್ತದೆ, ನಮ್ಗೆ ಇಲ್ವಾ ಅಂತ, ನಮ್ಗೆ ಏನಿಲ್ವಾ ಅಂತ. ಆ ಮಕ್ಕಳಿಗೆ ಅವರನ್ನು ಅಕಾಮಿಡೇಟ್ ಮಾಡ್ಲಿಕ್ಕೆ, ಅವರನ್ನು ಮತ್ತೆ ವೇದಿಕೆಗೆ ಅವಕಾಶ ಕೊಡ್ಲಿಕ್ಕೆ ಈ ರಾಧಾಕೃಷ್ಣ ವಿಭಾಗ ಅಂತ ಆರಂಭ ಆಯಿತು. ಅದು ಸ್ವಲ್ಪ ದೊಡ್ಡವರಿಗೆ ಕೂಡ ಆಯಿತು. ರಾಧಾಕೃಷ್ಣ, ರಾಧಾ ಮಾಧವ ಅಂತ ಮಾಡಿದೆವು. ಯಶೋಧ ಕೃಷ್ಣ ಅದು ಯಾವಾಗ ಬಂದದ್ದು ಅಂತ ಹೇಳಿದ್ರೆ, ತಾಯಂದಿರಿಗೆ ಮನಸ್ಸಿದೆ ಮಾಡ್ಲಿಕ್ಕೆ. ಭರತನಾಟ್ಯ ಕಲಿತವರಿದ್ದಾರೆ, ಅವರು ಗೃಹಿಣಿಯರಾದ ಮೇಲೆ ಭರತನಾಟ್ಯವನ್ನು ಬಿಟ್ಟವರಿದ್ರು. ನಮಗೊಂದು ವೇದಿಕೆಗೆ ಬರ್ಲಿಕ್ಕೆ ಒಂದು ಅವಕಾಶ ಬೇಕು ನಮ್ಮ ಮಗುವಿನೊಂದಿಗೆ ಅಂತ. ಅದೇ ಪರಂಪರೆಯಲ್ಲಿ ಕೆಲವರು ಮಕ್ಕಳಿಲ್ಲದವರು, ಅಲ್ಲಿ ನಮ್ಗೆ ಜೀವಂತ ಉದಾಹರಣೆ ನಮ್ಮ ರಾಮಕೃಷ್ಣ ಶಾಲೆಯ ಒಬ್ರು ಉಪಾಧ್ಯಾಯರು, ಟೀಚರ್. ಅವರು ಪ್ರತಿ ವರ್ಷ ಬಂದು ನೋಡುದಂತೆ, ನೋಡುವಾಗ ಅಳ್ತಾ ಹೋಗುದಂತೆ ಮನೆಗೆ ಹೋಗುವಾಗ, ನನಗೆ ಒಂದು ಮಗು ಇರ್ತಿದ್ದೆ, ನಾನು ಕೂಡ ಮಗುವನ್ನು ಕೃಷ್ಣನ ವೇಷ ಹಾಕಿಸ್ತಿದ್ದೆ ಅಂತ. ಹಾಕಿಸ್ತೇನೆ ಅಂತ ಯೋಚನೆ ಮಾಡಿದ್ರೆ ಮುಂದಿನ ವರ್ಷ ಅವರು ಮಗುವಾಯ್ತು. ನನ್ನ ಹತ್ರ ಹೇಳಿದ್ರು, ಹೀಗಾಗಿ ನಮ್ಗೆ ಒಂದು ಹರಕೆಯ ರೂಪದಲ್ಲಿ ಮಗುವಾಗಿದೆ ಅಂತ. ಬಹಳ ಪ್ರತಿ ವರ್ಷ ಅವರು ಬರ್ತಾ ಇದ್ರು.
ಆ ಸಂದರ್ಭದಲ್ಲಿ ನಾವು ಯಶೋಧ ಕೃಷ್ಣ ವಿಭಾಗ, ಬರೇ ಮಗುವನ್ನು ತರ್ಲಿಕ್ಕೆ ಆಗುದಿಲ್ಲ, ಬರೇ ಮಗುವಿನ ಜೊತೆಯಲ್ಲಿ ಮಗುವಿನ ತಾಯಿ ಕೂಡ. ಬರುವಂತದ್ದು ಈ ಪರಂಪರೆ ಈಗ ನಮ್ಗೆ ಎಲ್ಲಿ ಅಂದ್ರೆ, ಈಗ ಯಶೋಧ ಕೃಷ್ಣ ಹಾಕುವವರೆಲ್ಲ ನಮ್ದು ಹೆಚ್ಚಿನವರು ದೇವಕಿ ಕೃಷ್ಣ ವಿಭಾಗದಲ್ಲಿ, ನಮ್ಮ ಕೃಷ್ಣ ವಿಭಾಗದಲ್ಲಿ ಕೃಷ್ಣ ಹಾಕಿದವರು ಈಗ ಅವರ ಮಕ್ಕಳ ಜೊತೆಯಲ್ಲಿ ಬರ್ತಾರೆ. ಈಗ ನಮ್ಮ ಸುಧಾಕರ್ ರಾವ್ ಪೇಜಾವರ್, ಪ್ರಭಾಕರ್ ರಾವ್ ಪೇಜಾವರ್ ಅವರ ಮಕ್ಕಳು ಬರ್ತಿದ್ರು, ಈಗ ಅವರ ಮೊಮ್ಮಕ್ಕಳು ಕೂಡ ಬರ್ತಾ ಇದ್ದಾರೆ. ಇನ್ನೊಂದು 2-3 ವರ್ಷ ಆದ್ರೆ 3ನೇ ಜನರೇಷನ್ ಬರ್ತದೆ. ಹಾಗೆ ಇದು ಹಂತ ಹಂತವಾಗಿ ಒಂದೊಂದು ವಿಭಾಗಗಳು ಸೇರ್ಪಡೆ ಆಗ್ತಾ ಹೋಯಿತು. ಇಲ್ಲಿ ಕಡಗೋಲು ಕೃಷ್ಣನ ಒಂದು ವಿಗ್ರಹ, ಇದು ಕಲ್ಕೂರ ಪ್ರತಿಷ್ಠಾನದ ಒಂದು ವಿಶೇಷತೆ ಕೂಡ ಹೌದು. ಬಹುಶಃ ಒಂದು ಸರ್ವೆ ಮಾಡಿದ್ರೆ ಶುದ್ಧ ಶಾಸ್ತ್ರೀಯ ರೀತಿಯಲ್ಲಿ ತಯಾರಿಸಲ್ಪಟ್ಟ ಮಂಗಳೂರಿಯಲ್ಲಿ, ಉಡುಪಿಯಲ್ಲಿ ಅದು ಅದು ಸುಮಾರು ನಮ್ಮ ಒಂದು ಬೆರಳಿನಷ್ಟು ಉದ್ದ ಇರುವಂತಹ ಒಂದು ಕಡಗೋಲು ಕೃಷ್ಣನ ಪಂಚಲೋಹದ ವಿಗ್ರಹ. ಅದು ಕದ್ರಿಯ ಕೃಷ್ಣ ವೇಷ ಸ್ಪರ್ಧೆಯಲ್ಲಿ ಭಾಗವಹಿಸಿದವರು ಎಲ್ಲರಿಗೂ ಕೂಡ ಫಸ್ಟ್ ಸೆಕೆಂಡ್ ಬಹುಮಾನ ಬಂದವರಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ಸ್ಪರ್ಧಾಳುವಿಗೂ ಕೂಡ ಒಂದು ಕಿಟ್, ಒಂದು ಚೀಲ, ಆ ಚೀಲದಲ್ಲಿ ಕೊಳಲು, ಅದೇ ರೀತಿ ಪಂಚಲೋಹದ ವಿಗ್ರಹ, ಇದು ಪ್ರಧಾನ ಅವರ ಮೇನ್ ಆಕರ್ಷಣೆ. ಅದು ಸರ್ಟಿಫಿಕೇಟ್ ಜೊತೆಯಲ್ಲಿ ಕೊಡ್ತಾ ಇದ್ದೇವೆ ನಾವು. ಆ ಪಂಚಲೋಹದ ವಿಗ್ರಹ ಈಗ ನಾವೊಂದು ಸರ್ವೆ ಮಾಡಿದ್ರೆ ಬಹುಶಃ ಮಂಗಳೂರು ನಗರದ ಪ್ರತಿಯೊಂದು ಮನೆಯಲ್ಲಿ ಇರಬಹುದು. ಆ ರೀತಿ ಯಾಕೆಂದ್ರೆ ಯಾರೆಲ್ಲ ಕೃಷ್ಣ ವೇಷ ಮಾಡಿದ್ದಾರೆ ಅವರ ಮನೆಯಲ್ಲಿ ಆ ಕೃಷ್ಣ ವೇಷ ಅದು ದೇವರ ಕೋಣೆಯಲ್ಲಿ ಇರುವುದನ್ನು ಅಥವಾ ಶೋಕೇಸ್ ಅಲ್ಲಿ ಇಟ್ಟಿದ್ದಾರೆ. ಕೆಲವರ ಮನೆಯಲ್ಲಿ ತುಂಬಾ ಇರಬಹುದು ಅಂದ್ರೆ ಪ್ರತಿ ವರ್ಷ ಭಾಗವಹಿಸಿದ್ದ ಒಂದು ನೆನಪಿಗಾಗಿ. ಶುಭಾನಂದರಾವ್ ಅಂತ ಇಂಜಿನಿಯರ್ ಇದ್ದಾರೆ, ಅವರ ಮಕ್ಕಳು ದೊಡ್ಡ ಸ್ಥಾನದಲ್ಲಿದ್ದಾರೆ, ದೊಡ್ಡ ಚೆಸ್ ಪ್ಲೇಯರ್ ಅಂತಾರಾಷ್ಟ್ರೀಯ ಮಟ್ಟದ, ಅವರ ಮನೆಯಲ್ಲಿ ಉದ್ದಕ್ಕೆ ಇಟ್ಟಿದ್ದಾರೆ. ನಿಜ ನಿಜ. ಎಸ್ ಸರ್. ಹಾಗೆ ಕಡೆಗೋಲು ಕೃಷ್ಣನ ಬಗ್ಗೆ ಮಾತಾಡ್ತೀರಿ, ಅದು ಆ ರೀತಿಯಾಗಿ ಕೊಡುವಂತಹದ್ದು. ಮತ್ತೆ ಇದರಲ್ಲಿ ನಮ್ದು ಈಗ ಒಂದು ಟೀಮ್ ಇದೆ. ಆಗಲೇ ಕಲ್ಕೂರು ಹೇಳಿದ ಹಾಗೆ ನಮ್ಮ ದಯಾನಂದ್ ಸರ್ ಶಾರದಾ ವಿದ್ಯಾಲಯದ ಈಗ ಒಂದು ಪೂರ್ಣ ತಂಡ, ಪ್ರೊಫೆಸರ್ ಎಂ ಬಿ ಪುರಾಣಿಕರು ಅವರ ಒಂದು ಪೂರ್ಣ ತಂಡ ನಮಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದೆ. ಆ ತೀರ್ಪುಗಾರರ ತಂಡ ಅಂತ ಹೇಳಿದ್ರೆ ಒಂದೊಂದು ವಿಭಾಗಕ್ಕೆ ಒಬ್ಬೊಬ್ಬರನ್ನು ಸಂಚಾಲಕರನ್ನಾಗಿ ಮಾಡಿ ಅದಕ್ಕೆ ಒಂದು 3-4 ತೀರ್ಪುಗಾರರು, ಪ್ರತ್ಯೇಕ ವೇದಿಕೆ, ಏಕಕಾಲದಲ್ಲಿ ಬೇರೆ ಬೇರೆ ವೇದಿಕೆಗಳಲ್ಲಿ ಕೃಷ್ಣ ಸಂಬಂಧಿ ಚಟುವಟಿಕೆಗಳು ನಡೆಯುವಂತದ್ದು. ಆರಂಭದಲ್ಲಿ ಕೃಷ್ಣ ವೇಷ ಮಾತ್ರ ಇದ್ದದ್ದು, ಈ ವೇಷದ ಜೊತೆ ಶಂಖನಾದ ಸೇರಿಕೊಂಡಿತ್ತು. ಅದು ವೇಷ ಹಾಕ್ಲಿಕ್ಕಿಲ್ಲ, ಆದ್ರೆ ಶಂಖ, ಕೃಷ್ಣನಿಗೂ ಶಂಖಕ್ಕೂ ಸಂಬಂಧ ಇರುವುದರಿಂದ ಶಂಖನಾದ. ಅದೇ ರೀತಿಯಾಗಿ ಚಿತ್ರ ಬಿಡಿಸುವ ಸ್ಪರ್ಧೆ, ರಂಗೋಲಿ ಸ್ಪರ್ಧೆ, ಹಾಡು ಹೇಳುವ ಸ್ಪರ್ಧೆ, ಇದೆಲ್ಲ ಮತ್ತೆ ಸೇರ್ಪಡೆ ಆಗಿಕೊಂಡು ಹೋದಂತು. ಪ್ರಥಮವಾಗಿ ಕೃಷ್ಣ ವೇಷ ಸ್ಪರ್ಧೆ ಮಾತ್ರ ಇರುವಂತದ್ದು. ಅದರ ನಂತರ ಯಶೋಧ ದೇವಕಿ ಕೃಷ್ಣ ಆಯ್ತು. ಎಲ್ಲರೂ ಕೇಳಲಿಕ್ಕೆ ಶುರು ಮಾಡಿದ್ರು, ಹೆಂಗಸರಿಗೆ ಮಾತ್ರವ ಗಂಡಸರಿಗೆ ಇಲ್ವಾ ಅಂತ. ಅದಕ್ಕೆ ವಸುದೇವ ಕೃಷ್ಣ ವಿಭಾಗ ಅಂತ ಆರಂಭ ಮಾಡಿದೆ. ವಸುದೇವನಿಗೂ ಅವಕಾಶ ಸಿಕ್ಕಿತು. ಅದಾದ ನಂತರ ನಾವೆಲ್ಲ ನೃತ್ಯ ಮಾಡುವವರಿದ್ದೇವೆ ಅಂತ ಒಂದು ಬೇಡಿಕೆ ಬಂತು. ನಂದ ಗೋಕುಲ ಎನ್ನುವ ಪರಿಕಲ್ಪನೆ ಬಂತು. ಅದೀಗ ನಮ್ಮ ಸುದೇಶ್ ಜೈನ್ ಅಂತ ಅವರು ಬಹಳ ಆಸಕ್ತಿಯಿಂದ ಆ ವಿಭಾಗದ ಆರಂಭ ಆಗುವುದಕ್ಕೆ ಒಂದು ಪ್ರೇರಣೆ ನೀಡಿದವರು ಅವರು. ಆ ವಿಭಾಗ ಬಂತು. ಈ ವರ್ಷ ಪಂಡರಾಪುರ ಕೃಷ್ಣ ಅಂತ ಹೇಳುವಂತ ಒಂದು ವಿಭಾಗ. ಈ ವರ್ಷ ಅಂದ್ರೆ ಹೊಸದ ಇದು. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಈಗದ ಪರ್ಯಾಯ ಪುತ್ತಿಗೆ ಶ್ರೀಗಳು ಅವರು ಆರಾಧಿಸುವ ದೇವರು ಪಟ್ಟದ ದೇವರು. 8 ಮಠಗಳಿಗೆ 8 ಪಟ್ಟದ ದೇವರು ಇದೆ. ಈಗ ಉದಾಹರಣೆ ಕಾಣಿಯೂರು ಮಠಕ್ಕೆ ನರಸಿಂಹದೇವರಾದರೆ, ಪೇಜಾವರ ಮಠಕ್ಕೆ ರಾಮವಿಠಲ ದೇವರು, ಹಾಗೆ ಪುತ್ತಿಗೆ ಮಠಕ್ಕೆ ಇದು ಪಾಂಡುರಂಗ ವಿಠಲ ದೇವರು. ಅದು ಪ್ರಸ್ತುತ ವಿಶ್ವ ಪರ್ಯಾಯ ಮಾಡ್ತಿರುವಂತಹ ಭಗವದ್ಗೀತಾ ನೆಲೆಯಲ್ಲಿ ಮಾಡ್ತಿರುವಂತಹ ಪುತ್ತಿಗೆ ಶ್ರೀಗಳ ಪಟ್ಟದ ದೇವರು. ಹಾಗಾಗಿ ಪಂಡರಾಪುರದ ನೃತ್ಯ ಭಜನೆ ಅಂತ ಹೇಳುವಂಥದ್ದು ಆ ಪಂಡರಾಪುರದ ಮರಾಠಿ ಶೈಲಿಯ ವಾಕರಿ ಶೈಲಿಯಲ್ಲಿ ಆಗಬೇಕಂತಿರುವ ನೆಲೆಯಲ್ಲಿ ಇವತ್ತು ನೃತ್ಯ ಭಜನೆ ಅಂತ ಹೇಳುವಂಥದ್ದು ಧರ್ಮಸ್ಥಳ ಪೂಜ್ಯ ಹೆಗಡೆಯವರ ಗ್ರಾಮಾಭಿವೃದ್ಧಿಯ ಇದರಿಂದ ಮುಖಾಂತರ ಎಲ್ಲ ಕಡೆಗಳಲ್ಲಿ ಬಹಳ ಅದ್ಭುತವಾಗಿ ಅದು ಬೆಳವಣಿಗೆಯನ್ನು ಕಂಡಿದೆ. ಎಲ್ಲ ಪ್ರಾಯದವರು ಸೇರ್ಕೊಳ್ತಾ ಇದ್ದಾರೆ. ಸಂಕೀರ್ತನ ಭಜನೆಗೂ ಒಂದಷ್ಟು ಆಯಾಮ ದೊರಕಿದೆ. ಹಾಗಾಗಿ ನಮ್ಮ ಗುಣದಲ್ಲೂ ಅದನ್ನು ಮಾಡ್ತಾ ಇದ್ದಾರೆ ಎಲ್ಲ ಮಾಧ್ಯಮಗಳು. ಎಸ್ ಸರ್, ಬರ್ತೇನೆ. ಜೊತೆಗೆ ಬಹಳಷ್ಟು ಕರೆಗಳು ಬರ್ತಾ ಇದೆ, ಮುಂದೆ ಕರೆಗಳನ್ನು ತೆಗೆದುಕೊಂಡು ನಾನು ಬರ್ತಾ ಇದ್ದೀನಿ ಸರ್. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ನಾನು ಸುಮತಿ ಅಂತ ಶಕ್ತಿನಗರದಿಂದ ಮಾತಾಡ್ತಾ ಇದ್ದೇನೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ಹೌದು ಸರ್, ಹೌದು. ಹಲೋ
ಹಲೋ, ಕೇಳ್ತಾ ಇದೆ ಸರ್, ಕೇಳ್ತಾ ಇದೆ. ಸರ್ ನಮಸ್ತೆ, ಕೇಳ್ತಾ ಇದೆಯಾ ಧ್ವನಿ? ನಮಸ್ತೆ, ಸುಮತಿ ಅಂತ ಶಕ್ತಿನಗರದಿಂದ. ಲೈನ್ ಅಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಸ್ವಲ್ಪ ಅದನ್ನ ಗಮನಿಸಿ. ಕರೆ ಬರ್ತಾ ಇದೆ ಆದ್ರೆ ಕನೆಕ್ಟ್ ಆಗ್ತಾ ಇಲ್ಲ. ಸ್ವಲ್ಪ ಒಂದು ವಿಚಾರದ ಬಗ್ಗೆ ನಮ್ಮ ಟೆಕ್ನಿಕಲ್ ಟೀಮ್ ಜೊತೆಗೆ ನಮ್ಮ ಜೊತೆ ದಯಾನಂದ್ ಕಟೀಲ್ ಸರ್ ಇದ್ದಾರೆ, ಶಾರದಾ ವಿದ್ಯಾಲಯ ಇದರ ಪ್ರಾಂಶುಪಾಲರು, ಜೊತೆಗೆ ಈ ರಾಷ್ಟ್ರೀಯ ಮಕ್ಕಳ ಉತ್ಸವ ಕೃಷ್ಣವೇಷ ಸ್ಪರ್ಧೆ ಇದರ ಪ್ರಧಾನ ಸಂಚಾಲಕರು ಕೂಡ ಹೌದು. ಎಸ್ ಸರ್, ತಾವು ಹೇಳ್ಬೇಕು ಸರ್, ಈ ಬಾರಿಯ ಮಕ್ಕಳ ಉತ್ಸವ ಎಷ್ಟು ತಮ್ಗಳಿಗೆ ಒಂದು ವಿಭಿನ್ನ, ಜೊತೆಗೆ ಎಷ್ಟು ಖುಷಿ ತಂದಿದೆ. ಈ ಒಂದು ಜರ್ನಿಯಲ್ಲಿ ತಾವು ಕೂಡ ಸೇರ್ಪಡೆಯಾಗಿ ಒಂದು ಸಮಾಜ ಕಟ್ಟುವಂತ ಕೆಲಸದಲ್ಲಿ ತಾವು ಕೂಡ ಮುಂಚೂಣಿಯಲ್ಲಿ ಇದ್ದೀರಿ, ಏನ್ ಹೇಳ್ತೀರಾ ಸರ್? ಈಗ ಕಲ್ಕೂರ್ ಸರ್ ಮತ್ತು ನವನೀತ್ ಸರ್ ಮಾತಾಡಿದನ್ನೇ ನೋಡಿದ್ರೆ, ನಾನು ಶಾರದಾ ವಿದ್ಯಾಲಯಕ್ಕೆ ಸೇರಿದ ಮೊದಲ ವರ್ಷದಲ್ಲಿ ಅಲ್ಲಿ ಹೋದೆ. ಹೋಗುವಾಗ ಇವರು ಹೇಳಿದಾಗೆ ಅಭಿಷೇಕ ಮಂದಿರದ ಗ್ರೌಂಡ್ ಫ್ಲೋರ್ ಇದೆ. ಗ್ರೌಂಡ್ ಫ್ಲೋರ್ ಅಲ್ಲಿ ಇದು ಆ ಸ್ಪರ್ಧೆ ಆಗ್ತಾ ಇತ್ತು. ನಮ್ಗೇನ್ ಕೆಲಸ ಅಂದ್ರೆ ಎಂಟ್ರಿ ಮಾಡುವಂತದ್ದು, ಮತ್ತೀಗ ಕಿಟ್ ಹೇಳಿದ್ರಲ್ಲ, ಆ ಒಂದು ಚೀಲ ಏನಿದೆ ಅದು ಆರಂಭದಲ್ಲಿದ್ದ ಚೀಲ. ಇವತ್ತು ಎಲ್ಲರ ಮನೆಯಲ್ಲಿ ಆ ಚೀಲ ಯಾವ್ದಕ್ಕೆ ಉಪಯೋಗ ಆಗುತ್ತೆ ಅಂದ್ರೆ ಹಾಲು ಕೊಂಡೋಗ್ಲಿಕ್ಕೆ. ನೀವು ನೋಡಿ, ಈಗ ಕೃಷ್ಣವೇಷ ಆದ ನಂತರ ಮಂಗಳೂರಲ್ಲಿ ಒಂದ್ಸಲ ನೀವು ಬೆಳಿಗ್ಗಿನ ಅವಧಿಯಲ್ಲಿ ಒಂದು ರೌಂಡ್ ಹೊಡೆದ್ರೆ ಆ ಚೀಲದೆಲ್ಲ ಹಾಲು ಕೊಂಡೋಗಿರ್ತಾರೆ, ತರಕಾರಿ ತರ್ತಾರೆ. ಆ ಚೀಲವನ್ನ ಪ್ಯಾಕ್ ಮಾಡೋದು. ಮತ್ತೆ ಕಡಗೋಲು ಕೃಷ್ಣ, ಇವತ್ತು ಎಲ್ಲರ ಮನೆಯಲ್ಲಿರುವಂತ ಕಡಗೋಲು ಕೃಷ್ಣ ಅದು. ಆಗೇನಾಗುತ್ತೆ ಅಂದ್ರೆ ಇಷ್ಟು ವಿಭಾಗ ಇರ್ಲಿಲ್ಲ. ಒಂದು 2 ಗಂಟೆಗೆ ಶುರುವಾಗ್ತಿತ್ತು, ಒಂದು 5-5:30ಗೆ ಸಮಾರೋಪ ಆಗ್ತಿತ್ತು. 2 ಗಂಟೆ ಸ್ಟಾರ್ಟ್ ಆಗಿ ಅಷ್ಟೇ ಒಂದು ಸಂಖ್ಯೆಗಳು ಕಡಿಮೆ ಆಯ್ತು. ಸೊ ಈಗ ನಾನು ಒಂದು ಹೆಚ್ಚು ಅಂದ್ರೆ 50-60 ಇತ್ತು ಅಷ್ಟೇ. ನಾನು 96 ಅಲ್ಲಿ ಶಾರದಾದಲ್ಲಿ ಜಾಯ್ನ್ ಆಗಿದ್ದೆ. ಅದ್ರ ನಂತರ ನಾನು ಇದರಲ್ಲಿ ತೊಡಗಿಸಿಕೊಂಡಿದ್ದೆ. ಅದ್ ನಂತರ ಆಗ ನಿಮ್ಗೆ ಈಗ ಇವರು ಹೇಳಿದ್ರಲ್ಲ ನವನೀತ್ ಸರ್, ಆಗ ವೇದಿಕೆ ಇತ್ತು. ವೇದಿಕೆಯನ್ನು ಉಪಯೋಗ ಮಾಡ್ಲಿಕ್ಕೆ ಸಂಖ್ಯೆಗಳಿರ್ಲಿಲ್ಲ. ಬಟ್ ಇದರ ಒಂದು ಗ್ರೋತ್ ಹೇಗಾಯ್ತು ಅಂದ್ರೆ, ನಾವು ನಿರೀಕ್ಷೆ ಮಾಡದೇ ಇದ್ದ ರೀತಿಯಲ್ಲಿ ಗ್ರೋತ್ ಆಯ್ತು. ಹೇಗಂದ್ರೆ ಈಗ ಒಂದೊಂದು ವಿಭಾಗ ನಾನು ಉಲ್ಲೇಖ ಮಾಡೋದಾದ್ರೆ, ಈಗ ತುಂಟ ಕೃಷ್ಣ ಇರ್ಬೋದು, ಕಂದ ಕೃಷ್ಣ ಇರ್ಬೋದು, ಶ್ರೀಕೃಷ್ಣ ಇರ್ಬೋದು, ಬಾಲಕೃಷ್ಣ ಇದಾರಲ್ಲ, ನೀವು ಯಾವುದೇ ಒಂದು ಸ್ಪರ್ಧೆಯಲ್ಲಿ ಹೇಗಿರ್ತದೆ ಅಂದ್ರೆ ಒಂದು 25 ತಂಡಗಳು, 50 ತಂಡಗಳು. ವೈಯಕ್ತಿಕ ಸ್ಪರ್ಧೆ ಹೇಗಿರ್ತದೆ, ಹೆಚ್ಚಿನ 48-50, 150, 175, 125. ಸೊ ಆ ತರ ಎಂಟ್ರಿಗಳು ಬರ್ತದೆ. ಅದಕ್ಕೆ ನಾವೇನ್ ಮಾಡ್ತೇವೆ, ಈಗ ಹಿಂದೆ ಇದ್ದ ಹಾಗೆ ನಾವು ಅದನ್ನು ವಿಭಾಗಗಳು ಮಾಡ್ತಾ ಹೋದಾಗೆ ಆ ವಿಭಾಗಕ್ಕೆ ತಕ್ಕಂತ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಈಗ ಅಲ್ಲಿ ವೇದಿಕೆಗಳು ಇಲ್ಲ. ನಾವೇನ್ ಮಾಡ್ತೇವೆ, ಅಭಿಷೇಕ ಮಂದಿರದ ಮೇಲೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡ್ತೇವೆ. ಯಾಕಂದ್ರೆ ವೇದಿಕೆಯಲ್ಲಿ ಮಕ್ಕಳಿಗೆ ಪರ್ಫಾರ್ಮೆನ್ಸ್ ಮಾಡಿದ್ರೆ ಅದು ಚೆನ್ನಾಗಿ ಕಾಣ್ತದೆ. ಹಾಗೆ ಮಂಜುಶ್ರೀ ಒಳಗೆ ವೇದಿಕೆ ನಿರ್ಮಾಣ ಮಾಡ್ತೇವೆ. ಮತ್ತೆ ಅಲ್ಲಿ ಹೊರಗೆ ನಮ್ಮ ಎಲ್ಲೂರ ಮನೆ ಇದೆ, ಅಲ್ಲಿ ಒಂದು ವೇದಿಕೆ ನಿರ್ಮಾಣ ಮಾಡ್ತೇವೆ. ಸೊ ಎಲ್ಲೆಲ್ಲಿ ಸಾಧ್ಯ ಉಂಟು, ಮತ್ತೆ ಅಲ್ಲಿ ಇದೆ ಶನಿ ಪೂಜೆ ಆಗುವಂತ ಇಲ್ಲ, ಅಲ್ಲಿ ವೇದಿಕೆ ನಿರ್ಮಾಣ ಮಾಡ್ತೇವೆ. ಎಲ್ಲೆಲ್ಲಿ ವೇದಿಕೆಗಳಾಗ್ತದೆ ಅಲ್ಲಿ ಮಾಡುವಂತದ್ದು. ಮತ್ತೊಂದು, ಈಗ ಇಬ್ರು ಹೇಳಿದಾಗೆ ಏಕಕಾಲದಲ್ಲಿ ಸ್ಪರ್ಧೆ ಎಲ್ಲಿ ಕೂಡ ಈ ತರ ಆಗುದಿಲ್ಲ. ನೀವು ತುಂಬಾ ಸ್ಪರ್ಧೆ ನೋಡ್ತೀರಿ, 1-2 ವೇದಿಕೆ ಇರ್ತದೆ, ಅಲ್ಲಿ ಒಂದಾದ ನಂತರ ಮತ್ತೊಂದು ಆಗಿರ್ತದೆ. ಆಗ ನಾವೇನ್ ಮಾಡ್ತೇವೆ ಅಂದ್ರೆ, ಏಕಕಾಲದಲ್ಲಿ ಪ್ರಾರಂಭ ಮಾಡಿದ್ರು ಒಂದೊಂದು ಸ್ಪರ್ಧೆ ಮುಗಿಯುವಾಗ 2 ಗಂಟೆ ಪ್ರಾರಂಭ ಆದ್ರೆ 8, 8:30, 9 ಗಂಟೆಗಳಲ್ಲಿ ನಿರಂತರವಾಗಿ ಆಗ್ತದೆ ಸ್ಪರ್ಧೆಗಳು. ಅದು ನೋಡದೆ ಚಂದ. ಎರಡನೇದೇನಂದ್ರೆ ಅದಕ್ಕೆ ವ್ಯವಸ್ಥೆಗಳು. ಈಗ ಒಬ್ರು ತೀರ್ಪುಗಾರ ಕೂಡ ಏನಾಗುತ್ತೆ ಅಂದ್ರೆ, ನಾನು ಯಾವಾಗ್ಲೂ ಹೇಳುವಂತಂದ್ರೆ, ತೀರ್ಪುಗಾರಿಕೆ ಅದು ಸ್ಪರ್ಧೆಯಲ್ಲಿ ಇಸ್ ಪ್ಲೇಸ್ ಎ ವೆರಿ ಎಮಿನೆಂಟ್ ರೋಲ್. ಅದು ತುಂಬಾ ಪ್ರಾಮುಖ್ಯದ ರೋಲ್ ಅನ್ನು ಪಡೀತದೆ. ಈ ತೀರ್ಪುಗಾರಿ ಕೂಡ ಏನಿರ್ಬೇಕು, ಸಹನೆ ಇರಬೇಕು. ಸೊ ಅಂದ್ರೆ ಹೇಗಿರ್ತದೆ ಅಂದ್ರೆ, ಕೆಲವು ಹಾಡುಗಳು, ಈಗ ನಿಮ್ಗೆ ಫ್ಲೂಟ್ ಹಾಡು ಇದೆ ಅಲ್ಲ, ಒಂದೊಂದು ವರ್ಷದ, ಕ್ಷಮಿಸಿ ದಯಮಾಡಿ ಕ್ಷಮಿಸಿ ಇಂಟರಪ್ಟ್ ಮಾಡಿದಕ್ಕೆ. ಒಂದು ಕರೆ ಲೈನ್ ಅಲ್ಲಿ ಇದ್ದಾರೆ, ಬಹುಶಃ ಒಂದು ಮಾತಾಡಿ ಬರ್ತೇನೆ ಸರ್. ಹಲೋ ಸರ್, ಧ್ವನಿ ಕೇಳ್ತಾ ಇದೆಯಾ ಸರ್? ಹೌದು ಸರ್, ನಮಸ್ತೆ. ನಮಸ್ತೆ ಮೇಡಮ್, ನಮಸ್ತೆ. ತಮ್ಮ ಹೆಸರಿನಿಂದ ಮೇಡಮ್? ನಾನು ಸುಮತಿ ಅಂತ ಶಕ್ತಿನಗರದಿಂದ ಮಾತಾಡೋದು. ಶಕ್ತಿನಗರದಿಂದ ಸುಮತಿ ಅವರು, ನಮಸ್ತೆ ಮೇಡಮ್, ಮಾತಾಡಿ ಮೇಡಮ್. ತುಂಬಾ ಒಳ್ಳೆ ಕಾರ್ಯಕ್ರಮ ಕೊಡ್ತಾರೆ ಇಲ್ಲಿ ಕದ್ರಿಯಲ್ಲಿ. ಸೊ ಒಂದು ಅಂದ್ರೆ ಯಶೋಧ ಕೃಷ್ಣ ಎಲ್ಲ ಚೆನ್ನಾಗಿ ಬರ್ತಿದೆ, ನೋಡ್ತೇವೆ ನಾವು. ಸೊ ನಂದು ಮಕ್ಕಳು ಈಗ ದೊಡ್ಡದಾಗಿದ್ದಾರೆ, ಯಶೋಧ ಕೃಷ್ಣ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ನೆಕ್ಸ್ಟ್ ಇಯರ್ ಒಂದು ರಾಧಾಕೃಷ್ಣಗೆ ಒಂದು ಸ್ವಲ್ಪ ಏಜ್ ಆದವರು ನಿಂತ್ರೆ ಒಳ್ಳೇದಂತ. ಅಂದ್ರೆ 15 years ಒಳಗಡೆ ಹಾಕಿದಾರಲ್ಲ ರಾಧಾಕೃಷ್ಣನಿಗೆ. ನಮಗೂ ಒಂದು ಅವಕಾಶ ಕೊಡ್ಲಿ ಅಂತ, ಸೀನಿಯರ್ ಸಿಟಿಜನ್ಗೆ ಅವಕಾಶ ಕೊಡ್ಬೇಕಂತ ಹೇಳ್ತಾ ಇದ್ದಾರೆ ರಾಧಾಕೃಷ್ಣಕ್ಕೆ. ಹೌದಾ? ಇಲ್ಲೊಂದು ರಾಧಾ ಮಾಧವ ಅಂತ ವಿಭಾಗ ಇದೆ ಈಗ. ರಾಧಾಕೃಷ್ಣ 7ನೇ ತರಗತಿಯ ಒಳಗಿನ ಮಕ್ಕಳಿಗೆ, ರಾಧಾ ಮಾಧವ 7ನೇ ತರಗತಿಯ ಮೇಲ್ಪಟ್ಟ ಮಕ್ಕಳಿಗೆ, ರಾಧಾ ಮತ್ತು ಮಾಧವ ಜೋಡಿ ಅಂತ ಹೇಳಿದ್ದೇವೆ. ಅದರಲ್ಲಿ ವಯೋಮಿತಿ ಇಲ್ಲ, ನಿಜವಾಗಿ ನಿರ್ಬಂಧ ಇಲ್ಲ ಅದಕ್ಕೆ. ರಾಧಾ ಮಾಧವ ಇದೆ ಅಂತೆ ಮೇಡಮ್. ಮತ್ತೊಂದು ಕ್ಯಾಟಗರಿ ಇಲ್ಲ ಅಂತೆ ಮಾಡ್ಬೋದು. ಅದರಲ್ಲಿ ತಾವು ಭಾಗವಹಿಸಬಹುದು.
ಓಕೆ ಓಕೆ ಸರ್, ಥ್ಯಾಂಕ್ ಓಕೆ ಯು. ಓಕೆ, ಬಹಳಷ್ಟು ಖುಷಿ ಆಯ್ತಂತ ತಮ್ಗೆ ಅಲ್ವಾ ಮೇಡಮ್? ಓಕೆ, ರಾಧಾ ಮಾಧವ ಅಂತ. ಓಕೆ, ಹಾಗಾದ್ರೆ ಸೋಮವಾರ ತಾವು ಹೋಗ್ತೀರಾ ಕದ್ರಿಗೆ? ಖಂಡಿತ ನಾವೆಲ್ಲ ರೆಡಿ ಮಾಡಿದ್ದೇವೆ. ಮತ್ತೆ ಇಲ್ಲಿಂದ ರಾಧಾಕೃಷ್ಣ ಕೃಷ್ಣ ಒಳಗಡೆ ಕೊಟ್ಟಿದ್ದಾರೆ, ಏನ್ ಮಾಡುದಂತ ಯೋಚನೆ ಮಾಡ್ತಾ ಇದ್ದೆ. ನಾನು ಯಾರ ಹತ್ರ ಕೇಳುವುದಿಲ್ಲ. ಸೊ ಇದು ಒಳ್ಳೆ ಲೈವ್ ಕಾರ್ಯಕ್ರಮ ಬಂತು. ಓಕೆ ಓಕೆ, ಎಸ್ ಮೇಡಮ್, ಎಸ್, ಶೂರ್ ಶೂರ್, ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ಎಸ್ ಮೇಡಮ್, ತಮಗೂ ಕೂಡ ಆಲ್ ದ ಬೆಸ್ಟ್ ಅಂಡ್ ಒಳ್ಳೇದಾಗ್ಲಿ, ಗೆದ್ದು ಬನ್ನಿ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಎಸ್ ಸರ್, ಕಟೀಲ್ ಸರ್. ಎಸ್ ಸರ್. ಏನಂದ್ರೆ ಆಗ ಒಂದೊಂದು ವರ್ಷಕ್ಕೆ ಒಂದು ಹಾಡುಗಳು ಇರ್ತದೆ. ನೀವು ನಾಳೆ ಗಮನಿಸಿ, ಕೆಲವು ಹಾಡುಗಳು ಟ್ರೆಂಡ್, ಅದು ಹಾಡುಗಳದ್ದು. ಈಗ ಹಿಂದೆ ಒಂದು ಫ್ಲೂಟ್ ನಾಡಿತ್ತು, ಆ ಯಾವ ವೇದಿಕೆ ಆ ಹಾಡಿರ್ತದೆ, ಅದೇ ಹಾಡು. ಈ ಸಲ ಕೆಲವು ಹಾಡುಗಳಿದೆ, ಈಗಾಗಲೇ ನಾವು ಕೆಲವು ಕಡೆ ನೋಡಿದ್ದೇನೆ ಹಾಡುಗಳು. ಆ ಹಾಡುಗಳು ಟ್ರೆಂಡ್ ಆಗಿರ್ತದೆ, ಆ ಹಾಡುಗಳಿಗೆ ಮಾಡ್ತಾರೆ. ಮತ್ತೊಂದು ಅಲ್ಲಿಗ ಇರುವಂತದ್ದು ಏನಂದ್ರೆ, ಅಲ್ಲಿ ತಾಯಿ ಮನೆಯಲ್ಲಿ ಚೆನ್ನಾಗಿ ಮಗುವಿಗೆ ತರಬೇತಿ ಕೊಟ್ಟಿರ್ತದೆ. ಆದ್ರೆ ಆ ಮಗು ಪಾಪ ಅದನ್ನ ಅಭಿವ್ಯಕ್ತ ಮಾಡುವಾಗ, ಅಭಿನಯ ಮಾಡುವಾಗ ಸ್ವಲ್ಪ ತೊಂದರೆ ಆದ್ರೆ ಮಗುವಿಗೆ ನೋವಾಗುದಿಲ್ಲ. ನೋವಾಗುದು ತಾಯಿ ಮತ್ತು ತಂದೆಗೆ, ಅಜ್ಜಿಗೆ. ನೀವು ಅಲ್ಲಿ ಒಂದು ಹಾಕಿದಲ್ಲಿ ನೋಡಿರ್ಬೋದು, ಇಬ್ರು 3 ಜನ ನನ್ನ ಪ್ರಕಾರ ಒಂದು 60-70 ವರ್ಷದವರು ಮಗುವಿನೊಟ್ಟಿಗೆ ಅವರು ಕುಣಿತಾ ಇದ್ದಾರೆ ಇದರಲ್ಲಿ. ಸೊ ಆ ತರದಲ್ಲಿ ಒಂದು ಪೂರ್ತಿ ಚಿತ್ರಣ ಅಲ್ಲಿ ಬರ್ತದೆ. ಅದಕ್ಕೆ ಏನಂದ್ರೆ ಮುಖ್ಯವಾಗಿ ಏನಂದ್ರೆ ಆ ವಿಭಾಗಗಳನ್ನು ಮಾಡಿದ್ ಕೂಡ ಹಾಗೆ. ನೀವು ವಿಭಾಗ ಗಮನಿಸಿ ಅಂತೆ, ಈಗ 42 ದಿನ ನಮ್ಮ ಸಾಮಾನ್ಯವಾಗಿ ಒಂದು ಮಗುವನ್ನ ಹೆತ್ತು ತೊಟ್ಟಿಲು ಹಾಕಿ ಮತ್ತೆ ದೇವಸ್ಥಾನಕ್ಕೆ ಹೋಗುವಂತದ್ದು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಇರುವಂತದ್ದು. ಅಲ್ಲಿಂದ ಪ್ರಾರಂಭವಾಗಿ ಯಾವುದೇ ವಯೋಮಿತಿಯ ನಿರ್ಬಂಧ ಇಲ್ಲ ಅಂತ ಹೇಳಿದೇವಲ್ಲ, ಅಲ್ಲಿ ಪ್ರತಿಯೊಂದರಲ್ಲಿ ಕೂಡ 1-2 ವರ್ಷ, 2ರಿಂದ 3, 3, 4, 5 ಆ ತರ ಕೊಂಡೋಗಿ ಎಲ್ಲ ವಯೋಮಿತಿಯವರೆಗೆ ಅದನ್ನ ನಾವು ವ್ಯವಸ್ಥೆ ಮಾಡಿದ್ದೇವೆ. ಸೊ ಅದರಿಂದ ಏನಾಗ್ತದೆ, ಮತ್ತೆ ಹೊಸ ವಿಭಾಗಗಳು ಈಗ ಹೇಳಿದಾಗೆ ಕೆಲವರಿಗೆ ಕೃಷ್ಣ ವೇಷ ಹಾಕ್ಲಿಕ್ಕೆ ಬರುವುದಿಲ್ಲ, ಅಥವಾ ಅವರಿಗೆ ಕುಣಿತ ಗೊತ್ತಿಲ್ಲ, ಹಾಡು ಗೊತ್ತಿಲ್ಲ, ಅಂತವರಿಗೆ ಮಾಡಿದ್ದೇನು ಬೇರೆ ವಿಭಾಗಗಳು. ಈಗ ಮನೆಯಲ್ಲಿ ಶಂಖ ಊದುವಂತ ಕ್ರಮ ಇರ್ತದೆ. ಸೊ ಅವರಿಗೆ ಶಂಖ ಊದುವಾಗ ಹೇಗೆ ಅದನ್ನ ಶಂಖವನ್ನು ಓದಬೇಕು, ಅಲ್ಲಿ ತೀರ್ಪು ಕೊಡೋದು ಸ್ವಲ್ಪ ಕಷ್ಟ ಇದೆ. ಅಂದ್ರೆ ಶಂಖ ಉದ್ಘೋಷ, ಶಂಖ ನಾದ ಅಂತ 2 ಮಾಡಿದ್ರು ಕೂಡ ನೀವು ಕೇಳಬಹುದು ಅದಕ್ಕೆ ಏನು ಮಾನದಂಡ ಅಂತ ಹೇಳಿಕೊಂಡು. ಅಂದ್ರೆ ಮಾನದಂಡಗಳು ಇರ್ಬೇಕಲ್ಲ, ಕೊಡ್ಬೇಕಲ್ಲ. ಅದು ಕೂಡ ಒಂದು ಇಂಟ್ರೆಸ್ಟಿಂಗ್ ಟು ನೋ. ಯಾಕಂದ್ರೆ ಹೇಗೆ ಅದರ ಸ್ಪೀಡ್ ಎಷ್ಟು, ಅದು ಅವರು ಒಮ್ಮೆ ಊದ್ಲಿಕ್ಕೆ ಆರಂಭ ಮಾಡಿದ್ರೆ ಎಷ್ಟು ನಿಮಿಷದವರೆಗೆ ಯಾವುದೇ ರೀತಿಯ ಅಲ್ಲಿ ಸ್ಟಾಪ್ ಇಲ್ಲದೆ ಆ ಕಂಟಿನ್ಯೂಟಿ ಇರ್ತದೆ, ಆ ರೀತಿ. ಸೊ ಮತ್ತೆ ಈಗ ನಾವು ಹೇಳಿದಂತ ಪಂಢರಪುರ, ಈಗ ಉದಾಹರಣೆಗೆ ಇದನ್ನ ನಾನು ಯಾಕೆ ಉಲ್ಲೇಖ ಮಾಡ್ತಾನಂದ್ರೆ, ನೃತ್ಯ ಭಜನೆ ಈಗ ನಮ್ಮ ಕೂಡದಲ್ಲಿ ಆಗಿದೆ, ಎಲ್ಲಗಳಲ್ಲಿ ಆಗಿದೆ. ಸೊ ನಿತ್ಯ ಭಜನೆಯ ಇದೊಂದು ಹೈಪ್ ಇದೆ ಈಗ. ಸೊ ನಾವು ಪಂಢರಪುರ ಯಾಕಂದ್ರೆ ಕಲ್ಕೂರ್ಸರಿ ಅವರು ಹೇಳ್ತಾರೆ, ಪಂಢರಪುರಕ್ಕೆ ಜನರು ನಡ್ಕೊಂಡು ಹೋಗಿ ದೇವಸ್ಥಾನ ಒಳಗೆ ಹೋಗುದಿಲ್ಲ ಅಂತೆ, ಕೇವಲ ಅಲ್ಲಿಯ ಶಿಖರವನ್ನು ನೋಡಿ ಅಲ್ಲಿಗೆ ನಮಸ್ಕಾರ ಮಾಡ್ತಾರೆ. ಲಕ್ಷ ಜನ ಹೋಗ್ತಾರೆ. ಸೊ ಅದರಿಂದಾಗಿ ಅಲ್ಲಿ ಕೂಡ ಏನ್ ಮಾಡಿದ್ರೆ, ದೀಪ ಇಟ್ಟುದಲ್ಲ, ಮಧ್ಯದಲ್ಲಿ ಪಂಢರಪುರ ಕೃಷ್ಣನನ್ನೇ ಅಲ್ಲಿ ಇಟ್ಟು, ಅಂದ್ರೆ ಆ ವಿಠಲನ್ನು ಇಟ್ಟೇ ನಾವು ಮಾಡುವಂತದ್ದು. ಸೊ ಆ ರೀತಿ ದೀಪದ ಕಲ್ಪನೆ ಇದೆ. ಸೊ ದೀಪದ ಕಲ್ಪನೆ ಈ ತರ ಕೃಷ್ಣನ ಇಡುವ ಅಂತ ಹೇಳಿಕೊಂಡು. ಸೊ ನಮ್ಗೆ ಅಂದ್ರೆ ಒಂದು ಅದರಲ್ಲಿ ಯಾವ್ದಾದ್ರು ವಿಭಿನ್ನತೆ ತರಬೇಕು, ಆ ಕಾರ್ಯಕ್ರಮದಲ್ಲಿ ಆ ಸ್ಪರ್ಧೆಯಲ್ಲಿ ವಿಭಿನ್ನ ತರಬೇಕು. ಅದಕ್ಕಾಗಿ ಪಂಢರಪುರ ವಿಠಲ ಅಂತ ಇಟ್ಟು ಆ ಮಧ್ಯದಲ್ಲಿ ಕೃಷ್ಣನ ಇಟ್ಟು ಮತ್ತೆ ಸುತ್ತ ಭಜನೆ ಮಾಡುವಂತದ್ದು, ಆ ರೀತಿ. ಸೊ ಈ ಸಲ ಒಂದು ಕೃಷ್ಣ ಕಥಾ ಅಂತ ಮಾಡಿದ್ದೇವೆ. ಅದು ಯಾಕೆ ಮಾಡಿದ್ದೇವೆ ಅಂದ್ರೆ, ನಮ್ಗೆ ಬೇರೆ ಕಥೆಗಳು ಗೊತ್ತಿದೆ. ಈಗ ನೀವು ಕೆಲವೊಮ್ಮೆ ಭಾಷಣಗಳು ಅಥವಾ ನಮ್ಮ ಕದ್ರಿ ನವನೀತ್ ಶೆಟ್ಟರ್ಗಳು ಈ ಅರ್ಥ ಹೇಳುವಾಗ ಇದರಲ್ಲೆಲ್ಲ ನಮ್ಮ ತಾಳಮದ್ರೆಯಲ್ಲಿ ಕೆಲವು ವಿಷಯಗಳು ಪುಸ್ತಕದಲ್ಲಿ ಇರುವುದಿಲ್ಲ, ಬಟ್ ಇವರು ಹೇಳ್ತಾರೆ. ಕೃಷ್ಣ ಕಥವನ್ನು ಮಾಡಿದಾಗ ನಮ್ಗೆ ಏನಾಯ್ತು ಅಂದ್ರೆ, ಕೃಷ್ಣನ ಗೊತ್ತಿಲ್ಲದಂತಹ ಕೆಲವು ಕಥೆಗಳನ್ನು ಮಕ್ಕಳು ಹೇಳಿದ್ರು. ಹಾಗೇನಾಗ್ತದೆ, ಮಕ್ಕಳಿಗೆ ಓದುವ ಹವ್ಯಾಸ ಬರ್ತದೆ. ಮತ್ತೊಂದು ಆ ಕಥೆಗಳನ್ನು ಹುಡುಕಲಿಕ್ಕೆ ಶುರು ಮಾಡ್ತಾರೆ. ಈಗ ಅಲ್ಲಿ ತೀರ್ಪುಗಾರರು ಕೂಡ ಸಾಮಾನ್ಯವಾಗಿ ಕೃಷ್ಣನ ಕಥೆಗಳನ್ನು ಕೇಳಿರ್ತೇವೆ ನಾವು, ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುವಂತದ್ದು. ಬಟ್ ಅದರಲ್ಲಿ ಒಳ ತಿರುಳು ಇರ್ತದೆ, ಒಳ ಕಥೆಗಳಿರ್ತದೆ. ಸೊ ಆ ಕಥೆಗಳನ್ನು ಹೇಳುವಂತ ರೀತಿಯಲ್ಲಿ. ಅದಕ್ಕಾಗಿ ಕೃಷ್ಣ ವೇಷ ಒಂದು ಕಡೆಗಾದ್ರೆ, ಕೃಷ್ಣ ವೇಷ ಹಾಕದೆ ಇಲ್ಲ ಯಾರಿಗೆ ಹಾಕ್ಲಿಕ್ಕೆ ಆಗುದಿಲ್ಲ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಈ ಸ್ಪರ್ಧೆಗಳನ್ನು ಆಯೋಜನೆ ಮಾಡ್ತೇವೆ. ಆ ರೀತಿಯಾಗಿ ಸಂಪೂರ್ಣವಾಗಿ ಸ್ಪರ್ಧೆ ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ ಅರ್ಘ್ಯ ಪ್ರದಾನದವರೆಗೆ ನಿರಂತರವಾಗಿ ನಡೀತದೆ ಆ ಸ್ಪರ್ಧೆಗಳು. ಅಂದ್ರೆ ಬೆಳಿಗ್ಗೆ ತನಕ ಅಲ್ಲ, ಬೆಳಿಗ್ಗೆ ಅಲ್ಲ, ರಾತ್ರಿ ಅರ್ಘ್ಯ ಪ್ರದಾನ. ಈಗ ಉದಾಹರಣೆಗೆ ನಿಮ್ಗೆ ಗೊತ್ತಿರ್ಬೋದು, ಸೊ ನಮ್ಗೆ ಸಣ್ಣದಲ್ಲಿ ಕೂಡ ರಾತ್ರಿ ನಾವು ಕಡುಬುವನ್ನು ತಿನ್ನುವುದು ಯಾವಾಗ, ಉಡುಪಿಯಲ್ಲಿ ಕೃಷ್ಣನ ಇದಾದಾಗ ಎಲ್ಲ ಹಳ್ಳಿಗಳಿರುವಂತದ್ದು. ಸೊ ಇಲ್ಲಿ ಕೂಡ ಏನ್ ಮಾಡ್ತಾರೆ ಅಂದ್ರೆ, ಅಲ್ಲಿಯೇ ಕ್ಷೇತ್ರದಲ್ಲಿ ಅರ್ಘ್ಯ ಪ್ರದಾನ ಕೂಡ ಮಾಡ್ತೇವೆ. ಸೊ ಅರ್ಘ್ಯ ಪ್ರದಾನ ಮಾಡಿ ಅಲ್ಲಿ ಮತ್ತೆ ಕಲ್ಕೂಟ್ ಸರಮನೆಯಿಂದ ಮಾಡಿದಂತ ಉಂಡೆ, ಚಕ್ಕುಲಿ, ಕಡುಬು, ಪಾಯಸ ಅದನ್ನೆಲ್ಲ ತಿಂದೆ
ಸಾಧಾರಣ ಅಲ್ಲಿ ನಾವು ಅದನ್ನ ಕದ್ರಿಯ ಕ್ಷೇತ್ರವನ್ನು ಬಿಡುವಾಗ ಕಡಿಮೆ 3 ಗಂಟೆ ಆಗ್ತದೆ ರಾತ್ರಿ. ಓಕೆ ಅಷ್ಟು ಹೊತ್ತಾಗ್ತದೆ ರಾತ್ರಿ. ಬೆಳಿಗ್ಗೆಯಿಂದ ಬಂದು ಬೆಳಿಗ್ಗೆ ಒಂದು 8 ಗಂಟೆ ಬಂದ್ರೆ ಆ ದಿನ ಮನೆಗೆ ಹೋಗೋ 3 ಗಂಟೆ ಆಗ್ತದೆ, ಮಲಗೋ 4 ಗಂಟೆ ಆಗ್ತದೆ. ಅದು ವರ್ಷ ಪ್ರತಿದ ಒಂದು ಇದು ಹಾಗೆ. ಓಕೆ ಎಸ್ ಸರ್ ಬರ್ತೇನೆ. ಒಂದು ಇಲ್ಲ ಟೈರ್ಡ್ನೆಸ್ ಅಂತ ಬಂದಾಗ ಸರ್ ಹತ್ರ ನಾನು ಆಗ್ಲೇ ಪ್ರಥಮವಾಗಿ ಕೇಳಿರೋದು ಪ್ರಶ್ನೆ ಅದೇ, ಸಾಕಾಗಲ್ವಾ ಟೈರ್ಡ್ನೆಸ್ ಇಲ್ವಾ? ಇಲ್ಲ, ನಮ್ಗಳಿಗೆ ಅದು ಅಭ್ಯಾಸ ಆಗಿ ಹೋಗಿದೆ ಅನ್ನುವಂಥದ್ದು. ಅದು ಒಳ್ಳೆಯ ಚಿಂತನೆಯಲ್ಲಿ ಒಳ್ಳೆಯ ಉದ್ದೇಶದಿಂದ ಒಂದು ಕೆಲಸವನ್ನ ಮಾಡಿದ್ರೆ ಅದರಲ್ಲಿ ಯಾವುದು ಕೂಡ ದಣಿವು ಅನ್ನುವಂಥದ್ದು ಇರಲ್ಲ, ಅದು ಉತ್ಸಾಹ ಕೊಡುತ್ತೆ ಮತ್ತಷ್ಟು ನೋಡೋಣ ಒಂದು ವಿಚಾರಗಳಲ್ಲಿ. ಯಾಕಂದ್ರೆ ಇವ್ರುಗಳನ್ನ ನೋಡುವಾಗ ಗೊತ್ತಾಗುತ್ತೆ ಆ ಒಂದು ವಿಚಾರದಲ್ಲಿ. ಇವೆಲ್ಲದ ಜೊತೆಗೆ ಮತ್ತಷ್ಟು ಕರೆಗಳಿವೆ. ಮತ್ತೊಂದು ಕರೆದೇವೆ. ಹಲೋ ಸರ್ ನಮಸ್ತೆ. ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ. ನಮಸ್ತೆ ಮೇಡಮ್, ತಮ್ಮ ಹೆಸರು ಇಲ್ಲಿಂದ ಮೇಡಮ್? ನನ್ನ ಹೆಸರು ರಾಧಿಕಾ ಅಂತ, ಕುಲಶೇಖರದಿಂದ ಮಾತಾಡ್ತಾ ಇದ್ದೇನೆ. ಓಕೆ ನಮಸ್ತೆ. ನಮಸ್ತೆ ಮೇಡಮ್, ಮಾತಾಡಿ ಮೇಡಮ್. ನಮಸ್ತೆ. ಮೊದಲು ಎಲ್ರಿಗೂ ನಮಸ್ಕಾರ. 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 ಇದೊಂದು ತುಂಬಾ ಸಂತೋಷದ ಕಾರ್ಯಕ್ರಮ. ತಾಯಂದ್ರಿಗಂತೂ ತುಂಬಾ ಒಂದು ಖುಷಿ ಈ ಕೃಷ್ಣ ವೇಷ ಸ್ಪರ್ಧೆ ಅಂದ್ರೆ. ಹಾಗೆ ಸರ್, ಇದಕ್ಕೆ ನೀವು ಸಮಯ ಅಂತ ನಿಗದಿಪಡಿಸಿದ್ದೀರಾ ಒಂದೊಂದು ಸ್ಪರ್ಧೆಗೆ? ಒಂದೊಂದು ಸ್ಪರ್ಧೆಗೆ ಓಕೆ. ವಿಭಾಗ ಅಂದ್ರೆ ಬಾಲಕೃಷ್ಣ, ಯಶೋಧ ಕೃಷ್ಣ, ಈ ತರ ಉಂಟು. ಇದರಲ್ಲಿ ನೋಡಿ, ತೊಟ್ಟಿಲ ಕೃಷ್ಣ ವಿಭಾಗ ಅಂತ ಉಂಟು. ಅದರಲ್ಲಿ 6 ತಿಂಗಳ ಒಳಗಿನ ಮಕ್ಕಳಿಗೆ ಅವರು ಯಾರು ಕೂಡ ಬರಬಹುದು. ಅದರಲ್ಲಿ ಆ ವಿಭಾಗದಲ್ಲಿ ಸ್ಪರ್ಧೆ ಇಲ್ಲ. ಓಕೆ, ಎಲ್ಲರಿಗೆ ಬಹುಮಾನ ಕೊಟ್ಟು ಕಳಿಸ್ತೇವೆ. ತಾಯಂದಿರು ಲಾಲಿ ಪದ್ಯ ಹೇಳ್ತಾ ಇದರಲ್ಲಿ ಸನ್ಮಾನಗಳು. ವೇದಿಕೆಯಲ್ಲಿ ತೊಟ್ಟಿಲಿನ ವ್ಯವಸ್ಥೆ ಮಾಡಿದ್ದೇವೆ. ಓಕೆ. ಅವರು ಮಧ್ಯಾಹ್ನ 1:30 ಗಂಟೆಗೆ ಬರಬೇಕು. 1 ಗಂಟೆಗೆ ಉದ್ಘಾಟನೆ, 1 ಗಂಟೆಯಿಂದ ಅದು 2 ಗಂಟೆ ಒಳಗೆ ಮುಗೀತದೆ ಆ ಸ್ಪರ್ಧೆ. ಸ್ಪರ್ಧೆ ಅಲ್ಲ, 1 ಗಂಟೆಗೆ ಬರಬೇಕು. ಮತ್ತೆ ಉದ್ಘಾಟನೆ ಆದ ಕೂಡಲೇ ಉದ್ಘಾಟನೆ ಅದೇ, ಮಗುವನ್ನು ತೊಟ್ಟಿಲಲ್ಲಿ ಹಾಕಿ ಜೋಗುಳ ಆಡೋದು. ಆ ವಿಭಾಗಕ್ಕೆ ಸಮಯ ಅಷ್ಟೇ, ಒಂದು ಹಾಡು, ಒಂದು ಚರಣ ಹೇಳುವಷ್ಟು ಅವಕಾಶ. ತುಂಬಾ ಮಕ್ಕಳಿದ್ರೆ ನಮ್ಗೊಂದು 2 ಗಂಟೆಗೆ ಸ್ಪರ್ಧೆ ಆರಂಭ ಆಗಬೇಕು. ಆ ಕಾರ್ಯಕ್ರಮ ನಮ್ಗೆ 2 ಗಂಟೆ ಒಳಗೆ ಮುಗಿಬೇಕು. ಅಷ್ಟರ ತನಕ ಅದು ಜೋಗುಳ ಆಡ್ಲಿಕ್ಕೆ ಅವಕಾಶ. ನಂತರ ಕಂದ ಕೃಷ್ಣ ವಿಭಾಗಕ್ಕೆ ಅಲ್ಲಿ ಒಂದು ಮಾಡಿದ್ದೇವೆ ತೊಟ್ಟಿಲ ಕೃಷ್ಣಲ್ಲಿ. ಈ ಸಲ ಇವತ್ತು ಸಭೆ ಆದಾಗ ಒಂದು ಕಲ್ಕುಸರ್ ಏನು ಘೋಷಣೆ ಮಾಡಿದ್ರೆ ಅಂದ್ರೆ, ಆ ತೊಟ್ಟಿಲ ಕೃಷ್ಣ ಆಗ್ಬೇಕಾದ್ರೆ ಇಡೀ ಕುಟುಂಬ ಬರ್ಬೇಕಂತ ಹೇಳಿಕೊಂಡು, ಬೇರೆ ಯಾರು ಅಲ್ಲಿರುವುದಿಲ್ಲ ವೇದಿಕೆಯಲ್ಲಿ. ಯಾರು ಇರ್ತಾರಂದ್ರೆ, ಈಗ ನಿಮ್ಮ ಮಗುವನ್ನು ತರ್ತೀರಂತಾದ್ರೆ ನಿಮ್ಮ ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ, ಮನೆಯವರೆಲ್ಲ ಇರಬೇಕು. ಆ ಒಂದು ಸಂದರ್ಭ, ತೊಟ್ಟಿಲು ಹಾಕುವ ಸಂದರ್ಭದಲ್ಲಿ ಮನೆಯಲ್ಲಿ ಯಾವ ತರ ಸಂಪ್ರದಾಯ ಇತ್ತು ಅದನ್ನು ಮತ್ತೆ ವೇದಿಕೆಯಲ್ಲಿ ತೋರಿಸಬೇಕು. ಸಾಂಪ್ರದಾಯಿಕ ಪದ್ಯದೊಂದಿಗೆ ಈಗ ನಾವು ಕೆಲವು ಕೃಷ್ಣನ ಜೊತೆ ನೋಡಿದ್ದೇವೆ. ಈ ಮಗುವಿನ ತಾಯಿ ಮಾತ್ರ ಅಲ್ಲ, ಅಜ್ಜ, ಅಜ್ಜಿ, ಮನೆಯವರೆಲ್ಲ ಬರ್ತಾರೆ. ಈ ತೊಟ್ಟಿಲ ಕೃಷ್ಣ ವಿಭಾಗಕ್ಕೆ ಅವರಿಗೆಲ್ಲರಿಗೆ ವೇದಿಕೆಗೆ ಬರ್ಲಿಕ್ಕೆ ಅವಕಾಶ. ಅದಾದ ನಂತರ ಕಂದ ಕೃಷ್ಣ ವಿಭಾಗಕ್ಕೆ 2 ನಿಮಿಷ. ಈಗ ಅವರು ಸಮಯ ಕೇಳಿದ್ರು. ಮುದ್ದು ಕೃಷ್ಣಕ್ಕೆ 2. ಅದು ಅಂದ್ರೆ 2 ವರ್ಷದ ಒಳಗಿನ ಮಕ್ಕಳಿಗೆ ಅವರಿಗೆ ಅಷ್ಟೇ ಕೊಡುದು. ನಂತರದ ತುಂಟ ಕೃಷ್ಣ, ಬಾಲಕೃಷ್ಣ, ಕಿಶೋರ ಕೃಷ್ಣ, ಶ್ರೀಕೃಷ್ಣ, ಈ ವಿಭಾಗದಲ್ಲಿ 3 ನಿಮಿಷದ ಅವಧಿ ದೇವರಿಗೆ. 3 ನಿಮಿಷ. ಓಕೆ. ಅದೇ ರೀತಿ ಗೀತಾ ಕೃಷ್ಣ ಅಂತ ಇದೆ. ಅದು ಕೃಷ್ಣ ವೇಷ ಹಾಕಿ ಗೀತೋಪದೇಶ, ಭಗವದ್ಗೀತೆ ಯಾವ್ದಾದ್ರು ಶ್ಲೋಕ ಹೇಳುವಂತದ್ದು. ಅದರಲ್ಲಿ 3 + 2 ನಿಮಿಷ ಇದೆ. ಅಂದ್ರೆ 5 ನಿಮಿಷ ತನಕ ಅವರಿಗೆ ಹೇಳಲಿಕ್ಕೆ ಅವಕಾಶ ಇದೆ. ಶಂಕನಾದ ಅದು ಅವರಿಗೆ ಮುಕ್ತ ಅವಕಾಶ. ಎಷ್ಟು ನಿಮಿಷ ಬೇಕಿದ್ರೆ ಶಂಕ ಊದಬಹುದು, ಒಂದೇ ದಮ್ಮಲ್ಲಿ ಶಂಕನಾದ ಮತ್ತು ಶಂಕ ಊದಬಹುದು. 2 ವಿಭಾಗ ಅಂದ್ರೆ ಮಕ್ಕಳಿಗೆ ಬೇರೆ, ದೊಡ್ಡವರಿಗೆ ಬೇರೆ ಇದೆ. ಅದೇ ರೀತಿ ರಾಧಾಕೃಷ್ಣ, ರಾಧಾ ಮಾಧವ, ಯಶೋಧ ಕೃಷ್ಣ, ದೇವಕಿ ಕೃಷ್ಣ, ಇದಕ್ಕೆ 4 ನಿಮಿಷ. ವಸುದೇವ ಕೃಷ್ಣಕ್ಕೆ 5, 3 ನಿಮಿಷ. ಯಕ್ಷ ಕೃಷ್ಣಕ್ಕೆ 5 ನಿಮಿಷ. ನಂದ ಗೋಕುಲಕ್ಕೆ 4 + 1 5 ನಿಮಿಷ. ನೋಡಿ, ಇದರಲ್ಲಿ ವಯೋಮಿತಿ ಇಲ್ಲ. ಹಾಗೊಬ್ರು ಕೇಳಿದ್ರು, ನಮ್ಗೆ ಪ್ರಾಯ ಆಗಿದೆ, ವೇಷ ಹಾಕಬಹುದಾ, ಇದೆಲ್ಲ. ಈ ನಂದ ಗೋಕುಲ ಅಂತ ಹೇಳುದು ಇದು ಗ್ರೂಪ್, ಸಮೂಹ, ಮನೆಯವರೆಲ್ಲ ಬರಬಹುದು. ಅದರಲ್ಲಿ ನೃತ್ಯ ಮಾಡಬಹುದು, ರೂಪಕ ರೀತಿಯಲ್ಲಿ ತೋರಿಸಬಹುದು. ಸಮೂಹ ವಿಭಾಗ, ಕೃಷ್ಣನ ಯಾವುದೇ ಸನ್ನಿವೇಶವನ್ನು ಕನಿಷ್ಠ 5 ಜನ ಇರಬೇಕು. ಗುಂಪಿನಲ್ಲಿ ದೃಶ್ಯ ನೃತ್ಯದೊಂದಿಗೆ ಪ್ರದರ್ಶಿಸಲು ಅವಕಾಶ. 5 ಜನ ಅಲ್ಲ, ಕನಿಷ್ಠ 5 ಜನ. ಈ ಪುಟ್ಟ ಮಕ್ಕಳ ವಿಚಾರ ನೋಡಿದ್ರೆ 2 ನಿಮಿಷ, ಮತ್ತೆ ಉಳಿದದ್ದು 3 ನಿಮಿಷ, ಮತ್ತೆ ಟೈಮಿಂಗ್ 3-4 ನಿಮಿಷ ಟೈಮಿಂಗ್. ಮೇಡಮ್, ಈಗ ತಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿತಾ ಹೇಗೆ ಮೇಡಮ್? ಸರ್, ಮತ್ತೆ ಬೇರೆ ಬೇರೆ ವೇದಿಕೆಗಳು ಒಂದೇ ಸಮಯದಲ್ಲಿ ಸ್ಪರ್ಧೆಯನ್ನು ನಡೆಸ್ತದ ಸರ್? ಅಂದ್ರೆ ಒಂದೇ ಮನೆ 2 ಮಕ್ಕಳು ಭಾಗವಹಿಸ್ತಾ ಇರ್ತಾರೆ, ಆಗ ಹೌದು ಇರುತ್ತೆ ಸಮಯ. ಅಂದ್ರೆ ವಿಭಾಗಗಳು ಬೇರೆ ಇತ್ತಲ್ಲ, ಈ ವಿಭಾಗಗಳು ಬೇರೆ ಬೇರೆ ಇದೆ ಅಲ್ವಾ? ಅದು ಏಕಕಾಲದಲ್ಲಿ ನಡೆಯುತ್ತದ? ಏಕಕಾಲ ನಡೆದರೆ ಅವರಿಗೆ ಸಂಖ್ಯೆ ಕೊಡ್ತೇವೆ.
ಅರಿವು ಅವ್ರಿಗೇನಂದ್ರೆ ಸಂಖ್ಯೆ ಕೊಡ್ತೇವೆ. ಈಗ ಒಂದು ವಿಭಾಗದಲ್ಲಿ ನಿಮ್ಮ ಮಗುವಿನ ಸಂಖ್ಯೆ 5 ಆದ್ರೆ ಮತ್ತೊಂದು ವಿಭಾಗದಲ್ಲಿ ಸಂಖ್ಯೆ 20 ಅಂತ ಆದ್ರೆ ಆಗ ನಿಮಗೆ ಸಮಸ್ಯೆ ಆಗುದಿಲ್ಲ. ಹೇಗಂದ್ರೆ ಉದಾಹರಣೆಗೆ ಒಂದು ಮಗು ಕಂದಕೃಷ್ಣನಲ್ಲಿ ಇರ್ತದೆ, ಅದೇ ಮಗುವನ್ನ ಕಂದಕೃಷ್ಣಲ್ಲಿದ್ದ ಮಗುವನ್ನ ಮತ್ತೊಬ್ಬರ ಯಶೋಧ ಕೃಷ್ಣ ಕರ್ಕೊಂಡು ಹೋಗ್ಬೋದು. ಹಾಗೇನಾಗ್ತದೆ, ಯಶೋಧ ಕೃಷ್ಣನಲ್ಲಿ ಆ ಮಗು ಭಾಗವಹಿಸ್ತದೆ, ಕಂದಕೃಷ್ಣನಲ್ಲಿ ಭಾಗವಹಿಸ್ತದೆ. ಯಶೋಧ ಕೃಷ್ಣನಲ್ಲಿ ಭಾಗವಾಗ 2 ಯಶೋಧ ಮತ್ತು ಕೃಷ್ಣ, ಕಂದಕೃಷ್ಣನಲ್ಲಿ ಭಾಗವಾಗ ಆ ಮಗು ಒಬ್ಬಂಟಿಯಾಗಿ ಭಾಗವಹಿಸ್ತದೆ. ಆ ರೀತಿ ನೋಡಿ, ಯಶೋಧ ಕೃಷ್ಣ, ರಾಧಾಕೃಷ್ಣ ಈ ವಿಭಾಗ 2 ವಿಭಾಗದಲ್ಲಿ ಸಹ ಒಂದು ಮಗು ಭಾಗವಹಿಸಬಹುದು. ಅದೇ ಮಗು ಈ ತುಂಟ ಕೃಷ್ಣ ಬಾಲಕೃಷ್ಣದಲ್ಲಿ ಬರಬಹುದು. ಇನ್ನೊಂದು ಅವರಿಗೆ ಶ್ಲೋಕ ಬರುವುದಿದ್ರೆ ಅಲ್ಲಿ ಹೋಗಬಹುದು, ಶಂಕ ಓದ್ಲಿಕ್ಕೆ ಆಗುದಿದ್ರೆ ಆ ವಿಭಾಗಕ್ಕೆ ಹೋಗಬಹುದು. ಒಂದೇ ಸ್ಪರ್ಧೆಯಲ್ಲಿ ಆದ್ರೆ ಆ ಸ್ಪರ್ಧೆ ಆ ಸಮಯದಲ್ಲಿ ಮುಗ್ದಿದ್ರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದು ವಿಭಾಗ 2 ವಿಭಾಗದಲ್ಲಿ ಅಡ್ಜಸ್ಟ್ ಮಾಡಿಕೊಡಬಹುದು. ಬಟ್ ಆ ಮಕ್ಕಳಿಗೆ ಒಂದು ಆಸೆ ಇದೆ ಅಂತ ಬಂದಾಗ ಎಲ್ಲದರಲ್ಲಿ ಭಾಗವಹಿಸಿ. ಉದಾಹರಣೆಗೆ ರಾಧಾಕೃಷ್ಣ ವಿಭಾಗ ನಾವು 2 ಗಂಟೆಗೆ ಆರಂಭಿಸ್ತೇವೆ, ಅದು ಸುಮಾರು 3-3:30 ಒಳಗೆ ಮುಗೀತದೆ ಆ ಸ್ಪರ್ಧೆ. 3:30 ನಂತರ ಬಂದು ನಾನು ರಾಧಾಕೃಷ್ಣಕ್ಕೆ ಇದ್ದೇನೆ ಅಂತ ಹೇಳಿದ್ರೆ ಆಗುದಿಲ್ಲ. ಆ ಸ್ಪರ್ಧೆ ಮುಗ್ದಿರ್ತದೆ. ಅದೇ ವೇದಿಕೆಯಲ್ಲಿ ರಾಧಾಕೃಷ್ಣ ನಂತರ ರಾಧಾ ಮಾಧವ ಆರಂಭ ಆಗಿರ್ತದೆ. ರಾಧಾ ಮಾಧವ ಮುಗ್ದ ತಕ್ಷಣ ಯಶೋಧ ಕೃಷ್ಣ ಆಗ್ತದೆ. ಹಾಗೆ ಈ 2 ವಿಭಾಗ ಮುಗೀತದೆ. ಮತ್ತೆ ನಾನು ಮೊದಲನೇ ವಿಭಾಗಕ್ಕೆ ಬರ್ತೇನೆ ಅಂತ ಹೇಳಿದ್ರೆ ಆಗುದಿಲ್ಲ. ನೀವು ಕೇಳಿದ ಪ್ರಶ್ನೆಗೆ ಒಂದು ಉತ್ತರ ಇದೆ. ಏನಂದ್ರೆ ಒಂದು ವಿಭಾಗ ಮುಗ್ದಿದೆ ಅಂತ ತಗೊಳ್ಳಿ, ಆ ಮಗು ವೇಷ ಹಾಕೊಂಡು ಬಂದಿದೆ. ಆಗ ನಾವೇನ್ ಮಾಡ್ತೇವೆ ಅಂದ್ರೆ ಆ ಮಗುವಿಗೆ ಎಲ್ಲಿಯಾದ್ರೂ ಒಂದು ವೇದಿಕೆ ಕರ್ಕೊಂಡು ಹೋಗ್ತೇವೆ. ವೇದಿಕೆ ಕರ್ಕೊಂಡು ಹೋಗಿ ಪ್ರತಿಯೊಂದು ಮಗುವಿಗೆ ಚೀಲ, ಕೊಳಲು, ಪಂಚಲೋಹ ವಿಗ್ರಹ ಇರ್ತದೆ. ಹೆಚ್ಚಿನ ತಾಯಂದ್ರಿಗೆ ಏನಿರ್ತದೆ ಅಂದ್ರೆ, ಒಂದು ನೀವು ಗಮನಿಸಿರ್ಬೋದು ಅಲ್ಲಿ ಏನಂದ್ರೆ, ಒಮ್ಮೆ ಮಗು ವೇದಿಕೆ ಹೋಗ್ಬೇಕು, ವೇದಿಕೆ ಹೋಗಿ ಅಲ್ಲಿ ಒಂದು ಹಿರಿಯರಿಂದ ಗೌರವ ತಗೊಳ್ಬೇಕು, ಒಂದು ಫೋಟೋ ಕ್ಲಿಕ್ ಮಾಡ್ಬೇಕು, ಆ ಫೋಟೋವನ್ನ ನಮ್ಮ ಸಾಮಾಜಿಕ ತಾಣದಲ್ಲಿ ವೈರಲ್ ಮಾಡುವಂತದ್ದು. ಸೊ ಅದಕ್ಕಾಗಿ ಏನ್ ಮಾಡ್ತೇವೆ ಅಂದ್ರೆ ಆ ವೇದಿಕೆ, ಅದಕ್ಕೊಂದು ಛಾಯಾ ಕೃಷ್ಣ ವೇದಿಕೆ ಅಂತ ಒಂದು ಮಾಡ್ತೇವೆ. ಅದರ ಉದ್ದೇಶ ಇಷ್ಟೇ, ಪ್ರತಿಯೊಂದು ಮಕ್ಕಳ ತಾಯಿಯಂದ್ರು ಅದಕ್ಕಾಗಿ ವೇಷಭೂಷಣಗಳನ್ನು ತರುವಂತದ್ದು ಅಥವಾ ಮನೆಯಲ್ಲಿ ತಯಾರುವಂತದ್ದು ಎಲ್ಲ ಮಾಡ್ತಾರೆ. ಆದ್ರೆ ಅದಕ್ಕೆ ಅವಕಾಶ ಏನಿರ್ತದೆ, ಅದಕ್ಕೊಂದು ಛಾಯಾ ಕೃಷ್ಣ ವಿಭಾಗ ಅಂತ ಮಾಡಿ ಒಂದು ರಾಜಾಂಗಣದಲ್ಲಿ ಒಂದು ವೇದಿಕೆ ನಿರ್ಮಾಣ ಮಾಡಿ ಅಲ್ಲಿ ಅದರ ಒಂದು ಫೋಟೋವನ್ನು ತೆಗೆದು ಅದನ್ನು ನಾವು ಕೊಟ್ಟಂತ ಇಮೇಲ್ ಐಡಿ ಕಳಿಸಿದ್ರೆ ಅಲ್ಲಿ ಕೂಡ ಈಗ ನಿಮ್ಗೆ ಗೊತ್ತಿರಬಹುದು ಫೋಟೋ ಸ್ಪರ್ಧೆಗಳಲ್ಲಿ ಬಹುಮಾನ ಇದೆ. ಸೊ ಇದು ಕೂಡ ಇರ್ತದೆ. ಒಂದು ಅದು ಅವಕಾಶ ಇದೆ. ಎರಡನೇ ಅವಕಾಶ ಅಂದ್ರೆ ಅವರು ವಿಭಾಗದಲ್ಲಿ ಇಲ್ಲದಿದ್ರು ಕೂಡ ಯಾವುದೋ ಒಂದು ವೇದಿಕೆಯಲ್ಲಿ ಹೋಗಿ ಅವರ ಪ್ರದರ್ಶನ ಮಾಡಿ ಬರ್ಬೋದು. ಆದ್ರೆ ಅದಕ್ಕೆ ಯಾವುದೇ ರೀತಿಯ ಫಲಿತಾಂಶ ಮತ್ತು ಜಡ್ಜ್ಮೆಂಟ್ ಇರುವುದಿಲ್ಲ, ತೀರ್ಪು ಇರುವುದಿಲ್ಲ. ಬಟ್ ಬಂದವರಿಗೆ ನಿರಾಸೆ ಆಗುದಿಲ್ಲ ಅಷ್ಟೇ. ಆದ್ರೆ ಅದಕ್ಕೆ ಸ್ಪರ್ಧೆ ಇಲ್ಲ ಅಂತ ಹೇಳ್ತೀರಿ. ಲೈನ್ ಅಲ್ಲಿ ಇದ್ದೀರಾ ಮೇಡಮ್? ಹೌದು ಸರ್. ಓಕೆ, ಬೇರೆ ಪ್ರಶ್ನೆ ಏನಾದ್ರು ಇದೆಯಾ ಅಂದ್ರೆ ಡೌಟ್ ತಮ್ಮ ಕ್ಲಿಯರ್ ಆಯ್ತಾ, ಅಥವಾ ತಮ್ದು ಪರ್ಟಿಕ್ಯುಲರ್ ಆಗಿ ಏನಾದ್ರು ಯಾವುದೇ ಒಂದು ವಿಭಾಗಕ್ಕೆ ಸ್ಪರ್ಧೆ ಮಾಡುವಂತದ್ದು ಏನಾದ್ರು ಇದೆಯಾ, ಹೇಗೆ? ಇದೆ ಸರ್. ಯಶೋಧೆ ಕೃಷ್ಣ ವಿಭಾಗ ಎಷ್ಟು ಸಮಯಕ್ಕೆ ನಡೀತದೆ? ಓಕೆ, ಯಶೋಧ ಕೃಷ್ಣ ಕೇಳೋಣ ಮೇಡಮ್. ಎಸ್ ಸರ್. ಯಶೋಧ ಕೃಷ್ಣ ವಿಭಾಗ ನಾವು 4 ಗಂಟೆ ಅಂತ ಹೇಳಿದ್ದೇವೆ. ಯಾಕೆಂದ್ರೆ 2 ಗಂಟೆಗೆ ಅದೇ ವೇದಿಕೆಯಲ್ಲಿ ರಾಧಾಕೃಷ್ಣ ಆಗಿ, ರಾಧಾ ಮಾಧವ ಆಗಿ, ಅದಾದ ನಂತರ ಯಶೋಧ ಕೃಷ್ಣ. ಹಾಗಾದ್ರೆ ಇವರು 4 ಗಂಟೆಯಲ್ಲಿ ಇರಬೇಕು. ಹೌದು, 4 ಗಂಟೆಗೆ ಇರಬೇಕು. ಓಕೆ, ಯಶೋಧ ಕೃಷ್ಣ 4 ಗಂಟೆ. 4 ಗಂಟೆ 4:15 ಆಗ್ಬೋದು, 5 ಆಗ್ಬೋದು. ಓಕೆ, ಆದ್ರೆ 4 ಗಂಟೆಗೆ ಆರಂಭ ಆಗ್ತದೆ. ಇವರ ಡ್ಯೂರೇಷನ್ ಇರುವಂತದ್ದು 4 ಗಂಟೆ ನಂತರ ಅಲ್ಲ, ಡ್ಯೂರೇಷನ್ ಇದಾದ ನಂತರ ಇವರಿಗೆ 3 ನಿಮಿಷ 4 ನಿಮಿಷ ಯಶೋಧ ಕೃಷ್ಣಕ್ಕೆ 4. ಓಕೆ ಓಕೆ, ಎಸ್ ಮೇಡಮ್. ಬೇರೆ ಪ್ರಶ್ನೆ ಇದೆ ಮೇಡಮ್? ಡೌಟ್ ಕ್ಲಿಯರ್ ಆಯ್ತಾ ನಿಮ್ ತಮ್ದು? 4 ಗಂಟೆ. ಎಲ್ಲರಿಗೂ ಧನ್ಯವಾದ. ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹಾರೈಸ್ತೇನೆ. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು, ಧನ್ಯವಾದ. ತಮಗೂ ಕೂಡ ಆಲ್ ದ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಎಸ್, ಓಕೆ. ಬಹಳಷ್ಟು ಅಂದ್ರೆ ಕೆಲವರಿಗೆ ಅಂದ್ರೆ ಟೈಮಿಂಗ್ಸ್ ಕೂಡ ಕನ್ಫ್ಯೂಷನ್ ಆಗುತ್ತೆ. ಅದ್ರ ಬಗ್ಗೆ ಏನಾದ್ರು ಕ್ಲಾರಿಟಿ ಕೊಟ್ಟಿದ್ದೀರಾ ಸರ್? ಅಂದ್ರೆ ಈಗ ನಾವು ಹೇಳಿದ ಒಂದು ಮಾತು, ಇದರಲ್ಲಿ 2 ವಿಭಾಗದ ಮಕ್ಕಳು ಬರ್ತಾರೆ ಸ್ಪರ್ಧಾಳುಗಳು. ಓಕೆ, ಒಂದು ವಿಭಾಗ ಅವರಿಗೆ ಕೃಷ್ಣನ ವೇಷ ಹಾಕಿ ಆ ದಿವಸ ಕದ್ರಿಗೆ ಬಂದು ಒಂದು ಫೋಟೋ ತೆಗೆಸಿ ಅದರ ಜೊತೆಯಲ್ಲಿ ಕಲ್ಕೂರು ಕೊಡುವಂತ ಪಂಚಲೋಹದ ವಿಗ್ರಹದ ಒಂದು ಸ್ಮರಣಿಕೆ ಕೊಂಡು ಹೋಗಬೇಕು, ಈ ಆಸಕ್ತಿಯಿಂದ ಬರುವವರು ಇದ್ದಾರೆ. ಅವರಿಗೆ ಫಸ್ಟ್, ಸೆಕೆಂಡ್, ಥರ್ಡ್ ಬಹುಮಾನದ ನಿರೀಕ್ಷೆ ಇರುವುದಿಲ್ಲ. ಆ ಬಗ್ಗೆ ಅವರು ಪ್ರಿಪರೇಷನ್ ಕೂಡ ಇರುವುದಿಲ್ಲ. ಕೃಷ್ಣ ವೇಷ ಹಾಕಿ ಬರಬೇಕು ನಾವು ಅಂತ. ಅವರು ತುಂಬಾ ಕಾಯ್ಬೇಕಾಗಿ ಕೂಡ ಇಲ್ಲ. ಆ ವಿಭಾಗಕ್ಕೆ ಅವರು ಹೋಗ್ಬೇಕಾ, ಆ ವಯೋಮಿತಿ ವಿಭಾಗಕ್ಕೆ ಹೋಗಿ ಅಲ್ಲಿ ಅವರು ಬಹುಮಾನ ತಗೊಂಡು ಹೋಗುವುದು ನೇರವಾಗಿ. ಅವರು 3 ನಿಮಿಷ, 2.5 ನಿಮಿಷ, 4 ನಿಮಿಷ ಇಷ್ಟು ಅವಧಿಯಲ್ಲೇ ಅವರಿಗೆ ಬೇಡ ನಿಜವಾಗಿ. ಆದ್ರೆ ಅವರಿಗೆ ಬಹುಮಾನ ಸಿಗ್ತದೆ, ಸ್ಮರಣಕ್ಕೆ ಸಿಗ್ತದೆ.
ಅದನ್ನ ಇಟ್ಕೊಂಡು ಹೋಗ್ಬೋದು. ಓಕೆ, ಈಗ ಈ ಟೈಮಿಂಗ್ಸ್ ಬಗ್ಗೆ ಕ್ಲಾರಿಟಿ ಏನಾದ್ರು ಕೊಟ್ಟಿದ್ದೀರಾ ಹೇಗೆ ಸರ್? ಯಾಕಂದ್ರೆ ಈಗ ಯಶೋಧ ಕೃಷ್ಣ ಅಂತ ಬಂದಾಗ 4 ಗಂಟೆ ಹೊತ್ತಲ್ಲಿ ಕೆಲವರು ಬೆಳಿಗ್ಗೆನೆ ಬರ್ತಾರೆ, ಆ ರೀತಿ ಏನಾದ್ರು ಇದಕ್ಕೆ ನಿಮಗೆ ಬೆಸ್ಟ್ ಟೈಮ್ಗೆ ನೀವೇ ಯಾಕೆ ಗೊತ್ತುಂಟಾ, ಇದನ್ನು ನಮ್ಮ ಕುಟುಂಬದಲ್ಲಿ ಲೈವ್ ನೋಡ್ತಾರೆ. ಅದು ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಚಾನಲ್ ಅಲ್ಲಿ ಬರ್ತದೆ. ಅದನ್ನು ನೋಡಿಕೊಂಡು ಅವರು ಮನೆಯಿಂದ ಹೊರಡ್ತಾರೆ. ಹೌದು, ಬೆಳಿಗ್ಗೆ ಬಂದವರು ಈವ್ನಿಂಗ್ ತನಕ ಬೆಳಿಗ್ಗೆ 9 ಗಂಟೆಗೆ ನಮ್ದು ಏನಾಗುತ್ತೆ ಅಂದ್ರೆ ಈ ಸಲ ವಿಶೇಷವಾಗಿ ನಮ್ದು ಒಂದು ಕಡೆಯಲ್ಲಿ ಅದೇ ನಾನು ಹೇಳಿದಿಲ್ಲ ಪಂಡರಪುರ ಕೃಷ್ಣ ಅದಾಗತ್ತೆ. ಅಭಿಷೇಕ ಮಂದಿರದಲ್ಲಿ ಯಕ್ಷ ಕೃಷ್ಣ ಆಗ್ತದೆ. ಯಕ್ಷ ಕೃಷ್ಣದಲ್ಲಿ ವಿಶೇಷ ಏನಂದ್ರೆ ಸಾಮಾನ್ಯವಾಗಿ ನಾವು ನೋಡುವಂತದ್ದು ಮಕ್ಕಳು ಹೇಗೆ ಮಾಡ್ತಾರೆ ಅಂದ್ರೆ ಒಂದು ಪೆನ್ ಡ್ರೈವ್ ಅಲ್ಲಿ ನಮ್ಮ ಪ್ರಭುಗಳು ಏನ್ ಮಾಡಿದಾರೆ ಅಂದ್ರೆ ಈ ಸಲ ಅಲ್ಲೇ ಪ್ರಮುಖರವರು ಅವ್ರೇನ್ ಮಾಡಿದಾರೆ ಅಂದ್ರೆ ನೀವು ಸಾಮಾನ್ಯ ಯಕ್ಷಗಾನ ನೋಡುವಾಗೆ ಚೆಂಡೆ ಮದ್ದಳೆ ಭಾಗವತಿಗೆ ಅದನ್ನ ಅವರು ಅಲ್ಲಿ ಇಡ್ತಾರೆ ವೇದಿಕೆಯಲ್ಲಿ. ಈಗ ಒಂದು ಮಗು ಬರ್ತದೆ, ನನಗೆ ಈ ಒಂದು ಸನ್ನಿವೇಶದ ಈ ಹಾಡನ್ನ ಹಾಡಿ ಅಂತ ಹೇಳಿದ್ರೆ ಅಲ್ಲಿ ಲೈವ್ ಹಾಡ್ತಾರೆ. ಆ ಲೈವ್ ಹಾಡಿಗೆ ಇವರು ನೃತ್ಯ ಮಾಡ್ತಾರೆ. ಸೊ ಹಾಗೇನಾಗ್ತದೆ, ಆ ಮಗುವಿಗೆ ಆ ಲೈವ್ ಹಾಡಿಗೆ ನೃತ್ಯ ಮಾಡುವಂತಹ ಒಂದು ಸಾಧ್ಯತೆ ಇದೆ ಅಂತ ಗೊತ್ತಾಗ್ತದೆ. ಸೊ ಅದರಿಂದ ಏನಾಗ್ತದೆ, ಆ ಮಗು ಆ ವಿಭಾಗದಲ್ಲಿ ಯಾವುದೇ ಮುಂದಿನ ಸ್ಪರ್ಧೆಗೆ ಅಣಿಗೊಳ್ತದೆ. ಆ ರೀತಿಯಾಗಿ ಹಾಗೇನಾಗ್ತದೆ, ನೀವು ಹೇಳಿದ ಟೈಮಿಂಗ್ ಈಗ ಅದೇನಾಗ್ತದೆ 9 ಗಂಟೆಗೆ ಶುರುವಾದ್ರೆ ಇದು ಹೋಗ್ತಾ ಇರ್ತದೆ. ಯಾಕಂದ್ರೆ ಅಭಿಷೇಕ ಮಂದಿರ ಹೋಗ್ತದೆ, ನಮ್ಮ ರಾಜಾಂಗಣದಲ್ಲಿ ಹೋಗ್ತದೆ, ಮಂಜುಶ್ರೀಯಲ್ಲಿ ಹೋಗ್ತದೆ. ಇದೆಲ್ಲ ಮುಗಿತಾ 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 ಬರ್ಬೇಕಾದ್ರೆ ಸಾಧಾರಣ ಒಂದು 12-12 ಆಗ್ತದೆ. 12 ಆದಾಗ ನಮ್ಮ ಅತಿಥಿಗಳು ಬರ್ತಾರೆ. ಅಲ್ಲಿ ನೇರವಾಗಿ ವೇದಿಕೆಯ ದೀಪ ಪ್ರಜ್ವಲನ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಒಂದ್ಸಲ ದೀಪ ಪ್ರಜ್ವಲನ ಕಾರ್ಯಕ್ರಮವಾಗಿ ಕೆಲವು ಹಿರಿಯರು ಶುಭ ಸಂಸನೆ ಮಾಡ್ತಾರೆ. ಅದ ನಂತರ ನೇರ ಸ್ಪರ್ಧೆ. ಅಂದ್ರೆ 9 ಗಂಟೆಗೆ ಒಮ್ಮೆ ಉದ್ಘಾಟನೆ ಆಗ್ತದೆ. ಸಾಂಕೇತಿಕವಾಗಿ ಕಾರ್ಯಕ್ರಮ ಚಾಲನೆ ಸಿಗ್ತದೆ. ಮತ್ತೆ ಪ್ರಧಾನವಾಗಿ ವೇದಿಕೆಯಲ್ಲಿ ಮತ್ತೆ ಒಂದು ದೀಪ ಪ್ರಜ್ವಲನ ಆಗ್ತದೆ. ಮತ್ತೆ ಅಲ್ಲಿಂದ ನಿರಂತರವಾಗಿ ನಾನ್ ಸ್ಟಾಪ್ ಹೋಗ್ತಾ ಇರ್ತದೆ. ಅದು 10 ಗಂಟೆ ಮುಗ್ದದ್ದುಂಟು ಸ್ಪರ್ಧೆಗಳು, 11 ಗಂಟೆ ಮುಗ್ದದ್ದುಂಟು. ಸೊ ಆ ರೀತಿ 11-11:30 ಮುಗ್ದದ್ದುಂಟು ಸ್ಪರ್ಧೆ ರಾತ್ರಿ. ಜೊತೆಗೆ ಕೃಷ್ಣ ವೇಷ ಸ್ಪರ್ಧೆ ಮಾತ್ರ ಅಲ್ಲ, ಜೊತೆಗೆ ಇಲ್ಲಿ ಚಿತ್ರ ಬಿಡಿಸುವಂತ ಸ್ಪರ್ಧೆಯು ಕೂಡ ಇದೆ. ಕೃಷ್ಣ ಜೊತೆಗೆ ಶಂಖನಾದ, ಶಂಖ ಉದ್ಘೋಷ, ಅಲ್ಲಿ ಒಂದು ಚಿತ್ರ ಬಿಡಿಸುವಂತ ಸ್ಪರ್ಧೆ, ಆ ಒಂದು ದೃಶ್ಯಾವಳಿ ಕಳೆದ ಬಾರಿ ಅಂದ್ರೆ ಕದ್ರಿಯಲ್ಲಿ ಕೃಷ್ಣ ವೇಷ ಸ್ಪರ್ಧೆ ಮಾತ್ರ ಅನ್ಕೊಂಡಿದ್ದಾರೆ ಬಹಳಷ್ಟು ಜನರು. ಅಲ್ಲ, ಬಹಳಷ್ಟು ಅಲ್ಲಿ ಕೃಷ್ಣನ ವಿಚಾರವಾಗಿ, ಕೃಷ್ಣನ ಜೀವನ ಚಿತ್ರವನ್ನ, ಜೊತೆಗೆ ಕೃಷ್ಣನ ಒಂದು ಅತ್ಯದ್ಭುತವಾಗಿರುವಂತಹ ಒಂದು ಕಥೆಯನ್ನ ಹೇಳುವಂಥದ್ದು, ಜೊತೆಗೆ ಕೃಷ್ಣನ ಚಿತ್ರ ಬಿಡಿಸುವಂಥದ್ದು, ಹೀಗೆ ಬಹಳಷ್ಟು ಸ್ಪರ್ಧೆಗಳಿವೆ. ಆ ದೃಶ್ಯಗಳನ್ನ ಹಾಕಿ ಒಂದ್ಸಲ ಪ್ಲೇ ಮಾಡಿ. ಓಕೆ, ಎಸ್ ಸರ್, ಬರ್ತೇನೆ. ಸ್ವಲ್ಪ ಟೆಕ್ನಿಕಲಿ ಸ್ವಲ್ಪ ಇಶ್ಯೂಸ್ ಇದೆ. ವರ್ಣ ವೈಭವ ನೋಡಿ, ಅದು ಜಾನ್ ಚಂದ್ರನ್ ಅವರ ಒಂದು ಮಾರ್ಗದರ್ಶನ ನಡೆಯುವಂತದ್ದು. ಅದು ಒಟ್ಟು 6 ವಿಭಾಗಗಳಲ್ಲಿ ನಡೀತದೆ. 6 ವಿಭಾಗಗಳಲ್ಲಿ 1ನೇ ತರಗತಿಯಿಂದ 3ನೇ ತರಗತಿಯವರೆಗೆ ಯಾವುದೇ ಚಿತ್ರವನ್ನು ಅವರು ಕ್ರಾಯನ್ಸ್ ಸ್ಕೆಚ್ ಪೆನ್ ಇಂದ ಮಾಡ್ಲಿಕ್ಕೆ ಪುಟಾಣಿಗಳಿಗೆ, ಮತ್ತೆ ಶಿಶು 4ರಿಂದ 5ನೇ ತರಗತಿಯವರೆಗೆ ಕೃಷ್ಣನ ಯಾವುದೇ ಚಿತ್ರವನ್ನು ಕಾಯರ್ಸ್ ಮತ್ತು ಕಲರ್ ಪೆನ್ಸಿಲ್ನ ವಾಟರ್ ಕಲರ್ ನಿಂದ ಮಾಡಲಿಕ್ಕೆ, ಮತ್ತೆ ಬಾಲ 6ರಿಂದ 8ನೇ ತರಗತಿವರೆಗೆ ಗೋಪಾಲಕೃಷ್ಣ ಚಿತ್ರವನ್ನು ವಾಟರ್ ಕಲರ್ ನಲ್ಲಿ ಅಂದ್ರೆ ಜಲವರ್ಣದಲ್ಲಿ ಬಿಡಿಸುವಂತದ್ದು. ಮತ್ತೆ ಕಿಶೋರ 9ರಿಂದ 10ನೇ ತರಗತಿವರೆಗೆ ಕಾಳಿಂಗಮರ್ದನ ಕೃಷ್ಣ ಚಿತ್ರ ವಾಟರ್ ಕಲರ್ ಜಲವರ್ಣದಲ್ಲಿ, ಪೋಸ್ಟರ್ ಕಲರ್ ನಲ್ಲಿ. ಮುಕ್ತ ವಿಭಾಗ ಗಿರಿಧಾರಿ ಕೃಷ್ಣ ಚಿತ್ರವನ್ನು ಜಲವರ್ಣದಲ್ಲಿ ರಚಿಸುವಂತದ್ದು. ಹೀಗೆ ಇಷ್ಟು ವಿಭಾಗಗಳಿದೆ. ಅದು ಬೆಳಿಗ್ಗೆ 9 ಗಂಟೆಗೆ, ಬೆಳಿಗ್ಗೆ 9ರಿಂದ ಆರಂಭ ಆದ್ರೆ 12-12:30 ಒಳಗೆ ಎಲ್ಲ ಸಂಪನ್ನವಾಗ್ತದೆ. ಅದು ಎಷ್ಟು ಗಂಟೆ ಡ್ಯೂರೇಷನ್ ಸರ್? ಅದು ಚಿತ್ರ ಒಂದೊಂದಕ್ಕೆ ಒಂದೊಂದು ಡ್ಯೂರೇಷನ್ ಇದೆ. ಉದಾಹರಣೆಗೆ ದೊಡ್ಡ ಮಕ್ಕಳಿಗೆ ಜಲವರ್ಣ ವಾಟರ್ ಕಲರ್ ಅಂತ ಆದ್ರೆ ಸ್ವಲ್ಪ ಅದು ಒಣಗಬೇಕು. ಸೊ ಅದಕ್ಕಾಗಿ ಸ್ವಲ್ಪ 2-2.5 ಗಂಟೆ ಸಮಯ ಕೊಡ್ತೇವೆ ನಾವು. ಮತ್ತೆ ಈ ಸಣ್ಣ ಮಕ್ಕಳಿಗೆ ಏನ್ ಮಾಡ್ತೇವೆ ಅಂದ್ರೆ ನೋಡಿ, ಅಲ್ಲಿ ಏನಾಗುತ್ತೆ ಅಂದ್ರೆ ಸಣ್ಣ ಮಕ್ಕಳು ಡ್ರಾಯಿಂಗ್ ಮಾಡುವಾಗ ಏನಾಗುತ್ತೆ, ಅವರಿಗೆ ಆಲ್ರೆಡಿ ಕೃಷ್ಣನ ಒಂದು ಇದನ್ನು ಕೊಡ್ತೇವೆ. ಸೊ ಸ್ಕೆಚ್ ಅನ್ನು ಕೊಡ್ತೇವೆ. ಆ ಮಗು ಸಾಮಾನ್ಯವಾಗಿ ಈಗ ನವನೀತ್ ಸರ್ ಆಗ್ಲಿ ಇವರಾಗ್ಲಿ ಏನಂದ್ರೆ ನಮ್ಗೆ ಕಲ್ಪನೆ ಇರೋದು ಏನಂದ್ರೆ ಕೃಷ್ಣನ ಮೈ ಬಣ್ಣ ನೀಲಿ ಅನ್ನುವಂಥದ್ದು. ಎಲ್ಲ ಮಕ್ಕಳು ನೀಲಿಯೇ ಮಾಡ್ತಾರೆ, ಅದು ಸಾಮಾನ್ಯವಾಗಿರುವಂತ ಕಲ್ಪನೆ. ಈಗ ಜಡ್ಜಸ್ಗೆ ಏನಾಗ್ತದೆ, ನೀಲಿ ಬಣ್ಣ ಬಿಟ್ಟು ಬೇರೆ ಬಣ್ಣ ಹಾಕಿದಾಗ ಅಥವಾ ಅದರದ್ದೇ ಒಂದು ಕಲ್ಪನೆಯಲ್ಲಿ ಆ ಕೃಷ್ಣನನ್ನ ಆ ಚಿತ್ರಕ್ಕೆ ಬಣ್ಣವನ್ನು ತುಂಬಿದಾಗ ಅದು ತೀರ್ಪುಗಾರಿ ಅಟ್ರಾಕ್ಷನ್ ಆಗ್ತದೆ. ಸೊ ಅದು ಕೊಡುವಾಗ ಕೂಡ ಏನಾಗ್ತದೆ, ಸಣ್ಣ ಮಕ್ಕಳ ಕೈಗಳು ಆ ಚಿತ್ರದ ಒಳಗನೆ ಇದ್ರೆ ಇದಾಗ್ತದೆ. ಈ ಗೀಚುವಾಗ ಹೊರಗೆ ಹೋದಾಗ ಗೊತ್ತಾಗ್ತದೆ, ಓ ನಿನ್ನ ಚಿತ್ರ ಚೆನ್ನಾಗಿಲ್ಲ ಅಂತ ಹೇಳಿ. ಸೊ ಆ ರೀತಿಯಲ್ಲಿ ಆ ವಿಭಾಗಕ್ಕೆ ಆ ವಯೋಮಿಗೆ ಸಂಬಂಧಪಟ್ಟಂತ ಚಿತ್ರಗಳನ್ನು ಕೊಡ್ತೇವೆ. ಅಲ್ಲಿ ಕೂಡ ಏನಾಗುತ್ತೆ ಅಂದ್ರೆ ಇದು ಅಂದ್ರೆ ಪ್ರಾಥಮಿಕದಿಂದ ಪ್ರೌಢಶಾಲೆ ತನಕ ಇರುತ್ತೆ. ಹೀಗೆ ಮಕ್ಕಳು ಕೂಡ ಇದ್ದಾರೆ ಅಲ್ಲಿ. LKG ಅಲ್ಲಿ ಪುಟಾಣಿ ವಿಭಾಗ ಅಂತ ಕೂಡ ಮಾಡಿದ್ದೇವೆ ನಾವು. ಪುಟಾಣಿ ವಿಭಾಗ LKG UKG
ಮಕ್ಕಳು ಇರ್ತಾರೆ, ಹಾ. ಅದನ್ನ ಶಿಶು ವಿಭಾಗ ಅಂತ ಮಾಡಿದ್ದೇವೆ, ಹಾ. ಬಾಲ ವಿಭಾಗ ಅಂತ ಮಾಡಿದ್ದೇವೆ, ಹಾ. ಕಿಶೋರ ವಿಭಾಗ ಅಂತ ಮಾಡಿದ್ದೇವೆ, ತರುಣ ವಿಭಾಗ ಅಂತ ಮಾಡಿದ್ದೇವೆ, ಮುಕ್ತ ವಿಭಾಗ ಅಂತ ಮಾಡಿದ್ದೇವೆ. Okay. ಆ ರೀತಿ ಎಲ್ಲ ವಿಭಾಗದಲ್ಲೂ ಪ್ರಥಮ ದ್ವಿತೀಯ ತೃತೀಯ. ಓಕೆ ಓಕೆ ಓಕೆ. ಆ ಚಿತ್ರ ಬಿಡಿಸುವ ಸ್ಪರ್ಧೆಯ ದೃಶ್ಯಗಳನ್ನ ಹಾಕಿ ಸ್ವಲ್ಪ. ನೋಡಿ, ಇದು ನನ್ನ ಗೋಕುಲದ ಚಿತ್ರಣ ನಾವು ನೋಡುವಂಥದ್ದು ಈಗ. ಓಕೆ, ನಂದು ಗೋಕುಲ್ ಅಂತ ಹೇಳಿದ್ರೆ ಈ ರೀತಿ ಬರುತ್ತೆ. ಅದು ಕಲ್ಕೂರು ಸರ್ ಕಲ್ಪನೆ ಅಂದ್ರೆ ಇಡೀ ಮನೆಯ ಕುಟುಂಬದವರು ಬರಬೇಕನ್ನೋದು ಒಂದು ಕಲ್ಪನೆ ಇರ್ತದೆ ಅವರಿಗೆ. ಹಾಗೆ ನೋಡಿ, ಇದು ನೋಡಿ. ಬಣ್ಣ ಹಾಕಿ. Okay, ಇದಂದ್ರೆ ಬಣ್ಣ ಹಾಕ್ಲಿಕ್ಕೆ ಬಣ್ಣ ಹಾಕಿ, ಹೌದು. ಕೃಷ್ಣನ ಅದು ಚಿತ್ರ ಇರುತ್ತೆ. ಹಾ, ಮಕ್ಕಳಿಗೆ ದೊಡ್ಡವರಿಗೆ ಅದಲ್ಲ. ಹಾ, ಮಕ್ಕಳಿಗೆ ಗೋವರ್ಧನ ಕೃಷ್ಣ ಅಂದ್ರೆ ಆ ಚಿತ್ರಣವನ್ನು ಮಕ್ಕಳು ತೋರಿಸ್ಬೇಕು. ನೋಡಿ, ಇದು ವಾಟರ್ ಕಲರ್ ನೋಡಿ, ವಾಟರ್ ಕಲರ್ ಅಲ್ಲಿ. ಹಾ, ಹಾ. ಬ್ರಷ್ ಮತ್ತೆ ಇದನ್ನು ಉಪಯೋಗ ಮಾಡಿ ಮಾಡ್ತಾರೆ ವಾಟರ್ ಕಲರ್. ಈ ಸ್ಪರ್ಧೆ ಕೂಡ ಬಹಳಷ್ಟು ಜನರು ಬರ್ತಾರೆ. ಬರ್ತಾರೆ. ಅದು ಮಂಜುಶ್ರೀಯ ಪೂರ್ತಿ ಆ ಒಂದು ಸಭಾಂಗಣ ತುಂಬಿರ್ತದೆ ಬೆಳಿಗ್ಗೆ. ವ್ಯವಸ್ಥಿತ ರೀತಿಯಲ್ಲಿ ನಡೀತದೆ ಅಲ್ವಾ? ಮತ್ತೆ ಮಕ್ಕಳು ಮಾತ್ರ ಅಲ್ಲ, ಮಕ್ಕಳೊಟ್ಟಿಗೆ ತಂದೆ ತಾಯಿಗಳು ಬರ್ತಾರೆ ಅಲ್ಲಿಗೆ, ಕರೆಕ್ಟ್ ಕರ್ಕೊಂಡು ಬರ್ತಾರೆ. ಕರೆಕ್ಟ್ ಕರೆಕ್ಟ್. ಪೂರ್ತಿ ಅವರು ನೋಡಿ, ನೋಡಿ, ಎಷ್ಟು ಚಂದ ಹೇಳ್ತಾರೆ. ಚೆನ್ನಾಗಿದೆ. ಹಾಗೆ ಓಕೆ ಓಕೆ ಓಕೆ. ಮತ್ತಷ್ಟು ದೃಶ್ಯಗಳನ್ನ ಪ್ಲೇ ಮಾಡ್ತೀವಿ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ಸೂರ್ಯಪ್ರಸಾದ್ ಬಂಟ್ವಾಳ. ಸೂರ್ಯಪ್ರಸಾದ್ ಅವರು, ನಮಸ್ತೆ ಸರ್, ಮಾತಾಡಿ ಸರ್. ಮೂರು ಜನ ಅತಿಥಿಗಳು ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಿಮಗೂ ಸೇರಿದಂತೆ ಎಸ್ ಸರ್, ಎಸ್ ಶ್ರೀ ಸರ್. ಕೃಷ್ಣಾಷ್ಟಮಿಯ ಶುಭಾಶಯಗಳನ್ನು ಮುಂಗಡವಾಗಿ ಹೇಳ್ತೇವೆ. ಎಸ್ ಸರ್, ಥ್ಯಾಂಕ್ ಯು. ಇನ್ನೊಂದು ನಮ್ಗೆ ಒಂದು ಒಳಿಯುವಂತ ವಿಚಾರ, ಹಾ, ಈ ಮಕ್ಕಳಿಗೆ ನಾವು ಎಲ್ಲ ಮಕ್ಕಳಿಗೆ ಪ್ರಥಮವಾಗಿ ದ್ವಿತೀಯ ಕೊಡ್ತಿರಲ್ಲ, ಹಾ. ಅವಾಗ ಪ್ರಥಮವಾಗಿ ಕೊಡ್ಬೇಕಾದ್ರೆ ಈ ರಾಮಾಯಣಕ್ಕೆ ಸಂಬಂಧಿಸಿದ್ದು, ಮತ್ತೆ ಮಹಾಭಾರತ ಸಂಬಂಧಿಸಿದ್ದು, ಭಗವದ್ಗೀತೆಗೆ ಸಂಬಂಧಿಸಿದ್ದು ಇಂತಹ ಪುಸ್ತಕಗಳನ್ನು ಮಕ್ಕಳಿಗೆ ಕೊಟ್ರೆ ಮತ್ತೆ ಸಾಮಾನ್ಯ ಜ್ಞಾನ ಇರುವಂತದ್ದು, ಮತ್ತೆ ಮನೆ ಮದ್ದು ಇಂಥದ್ದು ವಿಚಾರವಾಗಿ, ಮತ್ತೆ ಸಂಸ್ಕಾರಕ್ಕೆ ಸಂಬಂಧಿಸಿದ ವಿಚಾರವಾಗಿ, ಮತ್ತೆ ಯೋಗಕ್ಕೆ ಸಂಬಂಧಿಸಿದ ವಿಚಾರವಾಗಿ, ಮತ್ತೆ ರಾಷ್ಟ್ರ ಪುರುಷರ ವಿಚಾರವಾಗಿ ಒಂದು ಚಿಕ್ಕದು ಕೈಪಿಡಿಗಳು ಬರ್ತವೆ. ಅಂತದನ್ನೆಲ್ಲ ಕೊಟ್ರೆ ಮಕ್ಕಳಿಗೂ ಒಳ್ಳೇದು ಅಲ್ವಾ? ಇಂಥದನ್ನು ಯೋಚನೆ ಮಾಡಬಹುದು ಅಂತ. ಅಲ್ಲ, ನಿಮ್ಮ ತುಂಬಾ ಒಳ್ಳೆಯದಾದಂತ ಅಭಿಪ್ರಾಯವನ್ನು ಅಥವಾ ಸಲಹೆಯನ್ನು ತಾವು ನೀಡಿದ್ದೀರಿ. ನಾವು ಅದನ್ನು ಗಮನದಲ್ಲಿ ಇಟ್ಟುಕೊಂಡು ಹಿಂದೆಯೂ ನಾವು ಇದನ್ನು ಈಗಾಗಲೇ ಅನುಷ್ಠಾನ ಮಾಡಿದ್ದೇವೆ. ನಾವು ಎಲ್ಲ ಮಕ್ಕಳಿಗೂ ಭಗವದ್ಗೀತೆ ಪುಸ್ತಕ ಕೊಡುವಂಥದ್ದು. ಯಾವ ಪುಸ್ತಕಗಳು ನಮಗೆ ಲಭ್ಯವಿರುತ್ತದೋ ಆ ಪುಸ್ತಕಗಳ ಲಭ್ಯಗಳನ್ನು ಸಂಸ್ಕಾರ ಭರಿತವಾದಂಥ ಚಿಂತನೆ ಕೊಡುವಂಥ ಪುಸ್ತಕಗಳನ್ನು ನಾವು ಮಕ್ಕಳಿಗೆ ಕೊಡುವ ಪ್ರಯತ್ನ ಮಾಡ್ತೇವೆ. ಬಹುಮಾನಿತ ಮಕ್ಕಳಿಗೆ ಅಲ್ಲದೆ ಯಾರಾದ್ರೂ ಉಡುಗೊರೆ ಕೊಟ್ಟಿದ್ದಲ್ಲಿ ಉಳಿದ ಮಕ್ಕಳಿಗೂ ಕೊಡುವ ಪ್ರಯತ್ನ ಮಾಡ್ತೇವೆ. ಒಳ್ಳೆ ಸಲಹೆ ನೀಡಿದ್ದೀರಿ ನೀವು. ಪ್ರತಿ ವರ್ಷ ಯಾರಾದ್ರೂ ಉಡುಗೊರೆ ಕೊಡ್ತಾರೆ. ಈಗ ಪ್ರತಿ ವರ್ಷ ಕೆಲವು ಕಡೆ ಇದು ಭಗವದ್ಗೀತೆ, ಕೃಷ್ಣನ ಕತೆ ಪುಸ್ತಕ. ಈಗ ತುಂತುರು ಅನೇಕ ವರ್ಷದ ಮೊದಲು ಉದಯವಾಣಿ ಬಳಗದ ತುಂತುರು ಕೊಡ್ತಾ ಇದ್ರು. ಮಕ್ಕಳಿಗೆ ಸಂಬಂಧಪಟ್ಟ ವಿಚಾರ ಅದನ್ನು ಯಾರಾದ್ರೂ ಕೊಟ್ರೆ ಅದನ್ನು ಕಿಟ್ನೊಳಗೆ ಹಾಕ್ತೇವೆ. ಈ ಬಾರಿ ಕಿಟ್ ಅಲ್ಲಿ ಮಾಡಿದ್ರು ಅವ್ರು ಯಾವ್ದಾದ್ರು ಒಂದು ವಿಭಾಗದ ಮಕ್ಕಳಿಗೆ ನಾವು ಈ ರೀತಿಯಾಗಿ ಉಡುಗೊರೆ ಕೊಡ್ತೇವೆ ಹೇಳಿದ್ರೆ ಕೊಡ್ತೇವೆ. ಇನ್ನೊಂದು ರಸಪ್ರಶ್ನೆ ಸ್ಪರ್ಧೆಯನ್ನು ಮಾಡ್ತೇವೆ. ಆ ರಸಪ್ರಶ್ನೆ ಮೊದಲು ಲಿಖಿತ ರೂಪದಲ್ಲಿ ಇರ್ತದೆ. ಇನ್ನೊಂದು ಅದು ಓಪನ್ ಆಗಿ ಅದಕ್ಕೆ ಉತ್ತರ ಕೊಡುವ ಸಂದರ್ಭದಲ್ಲಿ ಸರಿ ಉತ್ತರ ಹೇಳಿದವರಿಗೆ ಬಹುಮಾನದ ಆಯ್ಕೆಯನ್ನು ಅವರಿಗೆ ಕಲ್ಕೂರು ಬಿಟ್ಟು ಕೊಡ್ತಾರೆ. ಎದುರಿಗೆ 100 ಐಟಮ್ಗಳಿರ್ತವೆ. ಅವ್ರು ಹೇಳಿದ ಎಲ್ಲ ಐಟಮ್ ಅದರಲ್ಲಿ ಇದೆ. ಪುಸ್ತಕಗಳಲ್ಲಿ ಯೋಗಕ್ಕೆ ಸಂಬಂಧಪಟ್ಟ ಪುಸ್ತಕ ಇರಬಹುದು, ಪುಸ್ತಕಗಳು ಒಂದು ವಿಭಾಗವೇ ಪುಸ್ತಕ ಇದೆ. ರಾಷ್ಟ್ರ ಪುರುಷರ ಚಿತ್ರಗಳು, ಗೋಪಿ, ಪೂಜಾ ಪರಿಕರಗಳು, ಬೆಳ್ಳಿದ್ದು ಎಲ್ಲವೂ ಇರ್ತದೆ. ಆ ಮಕ್ಕಳ ಆಯ್ಕೆ ಅದು ಅವರಿಗೆ ಬಿಟ್ಟದ್ದು. ಬೆಳ್ಳಿಯ ಸರ ಇದ್ರೂ ಮಕ್ಕಳು ಗೋಪಿಯ ಹಂಟೆಯನ್ನು ತೆಗೆದುಕೊಂಡಾಗ ತಂದೆ ತಾಯಿಗಳಿಗೆ ಇರಿಸಿ 3 ಬೇಕಾದ ಐಟಮ್ ಅವ್ರು ಬರ್ತಾರೆ, ಮಾತ್ರ ಕೊಂಡು ಪುಟ್ಟ. ಎಷ್ಟು ವಯೋಮಿತಿ ಹೇಗೆ ಅದಕ್ಕೆ? ಅದು ಅಲ್ಲ, ವೇದಿಕೆಯಲ್ಲಿ ನಾವು ಸರ್ ಒಂದು 7ನೇ ಕ್ಲಾಸ್ ಒಳಗಿನ ಮಕ್ಕಳು ಇರ್ತಾರೆ ಮಾತ್ರ, ದೊಡ್ಡ ಮಕ್ಕಳಿಲ್ಲ, ದೊಡ್ಡ ಮಕ್ಕಳು ಸಿಗ್ತಾರೆ. ಅವರಿಗೆ ನಾವು ರಸಪ್ರಶ್ನೆಯ ಸ್ಪರ್ಧೆಯ 2ನೇ ಹಂತ. ಆ ಪ್ರಶ್ನೆಗೆ ಉತ್ತರ ಹೇಳುವಾಗ ಉತ್ತರ ಹೇಳಲಿಕ್ಕೆ ತುಂಬಾ ಮಂದಿ ಕೈ ಎತ್ತುತ್ತಾರೆ. ಅದರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಹೇಳ್ತೇವೆ ಉತ್ತರ. ಅವರು ಸರಿ ಉತ್ತರ ಹೇಳಿದ್ರೆ ಇನ್ನೊಬ್ಬರಿಗೆ, ಸರಿ ಉತ್ತರ ಹೇಳಿದ ಮೇಲೆ ಅದಕ್ಕೆ ಇನ್ನೊಂದು ಪ್ರಶ್ನೆ ಕೇಳ್ತೇವೆ, ಅದಕ್ಕೆ ಸಂಬಂಧಪಟ್ಟ ರ್ಯಾಪಿಡ್ ಫೈರ್ ಅಂತ ಸ್ಪಾಟ್ ಅಲ್ಲಿ. ಅಂದ್ರೆ ಅದು ಕಂಠಪಾಠವಾಗಿ ಹೇಳಿದ್ದ ಅಥವಾ ಅಂದಾಜಿಗೆ ಹೇಳಿದ್ದ ಅಂತ ಗೊತ್ತಾಗ್ತದೆ. ಸರಿ ಉತ್ತರ ಹೇಳಿದವರನ್ನು ಕಳಿಸ್ತೇವೆ, ನಿಮಗೆ ಬೇಕಾದ ಐಟಮ್ ಅನ್ನು ಎತ್ತಿಕೊಂಡು ಹೋಗಿ. ಬೇಕಾದ ಐಟಮ್ ಅನ್ನ ತೆಗೆದುಕೊಳ್ಳುವುದು, ಬೇಕಾದ ವಸ್ತುಗಳ ಆಯ್ಕೆ ಮಾಡಿ ಒಂದು ಐಟಮ್ ತಗೊಂಡು ಹೋಗ್ಬೇಕು. ಟಿವಿ ನೇರ ಪ್ರಸಾರ ಮತ್ತೆ ಒಮ್ಮೆ ಮಾತ್ರ ಉಳಿದವರಿಗೆ ಅವಕಾಶ ಸಿಗ್ತದೆ ಅಂತ 100 ಐಟಮ್ ಇರ್ತದೆ. ಒಂದು 60-70 ಮಂದಿ ಮಕ್ಕಳಿಗೆ ಸಾಧಾರಣ ನಮ್ಗೆ ಅದು 1 ಗಂಟೆ ಅವಧಿ, ಒಂದು 45 ನಿಮಿಷದ ಅವಧಿಯಲ್ಲಿ
ಆ ಕಾರ್ಯಕ್ರಮ ಮುಗಿಬೇಕು ನಮ್ಗೆ. ಓಕೆ. ಅಷ್ಟು ಮಂದಿಗೆ ಬಹುಮಾನ ಸಿಗ್ತದೆ ಅದರಲ್ಲಿ. ಇದು 7ನೇ ತರಗತಿ ತನಕ ಇದರಲ್ಲಿ ಎಲ್ಲ ವಿಷಯ ಬರ್ತದೆ, ನಮ್ಮ ರಾಷ್ಟ್ರಕ್ಕೆ ಸಂಬಂಧಪಟ್ಟ ವಿಷಯ ಬರ್ತದೆ, ರಾಮಾಯಣ ಬರ್ತದೆ, ಮಹಾಭಾರತ ವಿಷಯ ಬರ್ತದೆ, ಒಂದು ಪುರಾಣ ಮಂಥನ ಆಗ್ತದೆ ಆ ಹೊತ್ತಲ್ಲಿ. ಓಕೆ ಓಕೆ ಓಕೆ. ಮತ್ತು ಮಕ್ಕಳ ಮುಗ್ಧ ಮನಸ್ಸಿನ ಅನಾವರಣವೂ ಅಲ್ವಾ? ತಂದೆ ತಾಯಿಗಳು ಅಲ್ಲಿ ಹೀಗೆ 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 ಅಂತ ಕೈ ತೋರಿಸ್ತಾರೆ, ನೋಡಲ್ಲಿ ಬೆಳ್ಳಿದ್ದು ತುಂಬಿದೆ, ಅಲ್ಲಿ ಶಂಕ ಇದೆ ಅಂದ್ರೆ ಅವ್ರಿಗೆ ಗೊತ್ತುಂಟು ಅದ್ರ ವ್ಯಾಲ್ಯೂ. ಈ ಮಗು ಹೀಗೆ ಮಾಡಿ 15 ರೂಪಾಯಿಯ ತಾಳ ತೆಗೆದುಕೊಂಡು ಹೋಗ್ತದೆ, 60 ಪೈಸೆ ಗೋಪೆಂಟೆ. ಇವರು ಇಲ್ಲಿ ಕುತ್ಕೊಂಡು ಕೈ ಹೊಸಕಿ ಕೊಡ್ತಾರೆ. ಮಕ್ಕಳ ಮುಗ್ಧ ಮನಸ್ಸು ಅಂದ್ರೆ ಮಕ್ಕಳಲ್ಲಿ ದೇವರನ್ನು ಕಾಣುವುದು ಅಂತ ಹೇಳುವಂಥದ್ದು, ಸತ್ಯ ಅಂತ ಹೇಳುವಂಥದ್ದನ್ನು ಸಾದರ ಪಡಿಸ್ತಾರೆ. ಕ್ವಿಜ್ ಮಾಡುವಾಗ ಓಪನ್ ಕ್ವಿಜ್ ಮಾಡ್ತಾರಲ್ಲ ಕರ್ನಾಟಕ, ತುಂಬಾ ಇಂಟ್ರೆಸ್ಟಿಂಗ್. ಯಾಕೆ ಗೊತ್ತುಂಟಾ, ಈ ಒಂದು ಪ್ರಶ್ನೆ ಕೇಳ್ತೀರಿ ನೀವು, ಕೃಷ್ಣನ ತಾಯಿ ಯಾರು, ಕೃಷ್ಣ ಹುಟ್ಟಿದ್ದಿಲ್ಲಿ, ತಂದೆ ಯಾರು ಅಂತ ಕೇಳ್ತೀರಿ. ಅದು ಕೇಳ್ತಾ 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 ಹೋಗುವಾಗ ಮಗುನ ಉತ್ತರ ಕೂಡ ಆಗಿರ್ತದೆ, ಇವರ ಪ್ರಶ್ನೆಗಳು ಕೂಡ ಹೇಗಿರ್ತದೆ ಅಂದ್ರೆ ಸ್ವಲ್ಪ ಸೀರಿಯಸ್, ಸ್ವಲ್ಪ ಕಾಮಿಡಿ. ಅದೇನಾಗುತ್ತೆ ಅಂದ್ರೆ ತುಂಬಾ ನೋಡ್ಲಿಕ್ಕೆ ಖುಷಿ ಆಗುತ್ತೆ. ಆಗ ನಿಮ್ಮ ಈ ನಮ್ಮ ಕುಡ್ಲದ ಇದಿಲ್ಲ ವ್ಯೂಸ್ ನೋಡಿದ್ರೆ ಆ ವ್ಯೂಸ್ ಜಾಸ್ತಿ ಆಗಿರ್ತದೆ, ತುಂಬಾ ಜನ ವೀಕ್ಷಣೆ ಮಾಡ್ತಾರೆ ಅಂತ ಹೇಳಿಕೊಂಡು. ಅದು ತುಂಬಾ ಇಂಟ್ರೆಸ್ಟಿಂಗ್. ಅವರು ಕೈ ಎತ್ತುವಂತದ್ದು ಈಗ ನೋಡುವಾಗ ಅಲ್ಲಿ ಇದನ್ನ ಐಟಮ್ ಅನ್ನು ಸೆಲೆಕ್ಟ್ ಮಾಡುವಂತದ್ದು, ಆ ಒಂದು ಒಂಟೆ ಉಂಟಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ನಡೀತದೆ. ನಿಜ. ಈಗ ಕೃಷ್ಣ ವೇಷದ ಹೊರತಾಗಿಯೂ ಕೂಡ ಇಲ್ಲಿ ಚಿತ್ರ ಬಿಡಿಸುವಂತದ್ದು ರಂಗೋಲಿ ಕೂಡ, ರಂಗೋಲಿ ಆಗಿದೆ, ಜೊತೆಗೆ ಆಗಿದೆ, ಕಥೆ ಆಗಿದೆ, ಸ್ಪರ್ಧೆ ಆಗಿದೆ. ಯಾಕಂದ್ರೆ ನಮ್ಗೆ ಅಷ್ಟು ಸಮಯದಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಹಿಂದೆ ನಾವು ಮಾಡ್ತಿದ್ದೆವು, ಈಗ ವಿಭಾಗಗಳು ಜಾಸ್ತಿ ಆದಾಗೆ, ಸಂಖ್ಯೆಗಳು ಜಾಸ್ತಿ ಆದಾಗೆ ನಮ್ಗೆ ಅದನ್ನ ಒಂದೇ ದಿನದಲ್ಲಿ ಮುಗಿಸ್ಲಿಕ್ಕೆ ಆಗುದಿಲ್ಲ. ರಂಗೋಲಿ ಇಲ್ಲಿ ಆಗಿರುವಂತದ್ದು ಶಾರದಾ ವಿದ್ಯಾಲಯದಲ್ಲಿ. ಓಕೆ ಓಕೆ. ಈಗ ಉಳಿದಂತಹ ಭಕ್ತಿಗೀತೆ ರಚನೆ, ಬಹುಭಾಷಾ ಭಜನೆ ಉಂಟು, ಅದೆಲ್ಲ ಅಲ್ಲ. ಬಹುಭಾಷಾ ಕವನ ಭಕ್ತಿಗೀತೆ ರಚನೆಗೆ ಅದು ನಾಡಿನ ಒಳಗಲ್ಲ, ಅದು ಬರೆದು ಕಳಿಸುವಂಥದ್ದು ನಮ್ಗೆ, ಅಥವಾ ವಾಟ್ಸ್ಆಪ್ ಮಾಡುವಂಥದ್ದು, ಅಥವಾ ಮೇಲ್ ಮಾಡುವಂಥದ್ದು. ಅದು ಮುಂದಕ್ಕೆ ಯಾವುದೇ ಭಾಷೆಯಲ್ಲಿ ಮುಂದಕ್ಕೆ ಇವಾಲ್ಯುಯೇಟ್ ಮಾಡಿ ಪುಸ್ತಕ ರೂಪದಲ್ಲಿ ಮುಂದಿನ ವರ್ಷ ಪ್ರಕಟ ಮಾಡಿ. ಕಳೆದ ವರ್ಷ ಈಗ ಆಗಿದೆ ಒಂದು ಕಾವ್ಯ ಮೃಷ್ಟಾನ್ನ ಅಂತ ಹೆಸರಿನ ಪುಸ್ತಕ ಶ್ರೀಕೃಷ್ಣ ಕಾವ್ಯ ಮೃಷ್ಟಾನ್ನ. ಅದರಲ್ಲಿ ಬಹುಭಾಷಾ ಕವನಗಳೆಲ್ಲ ಬಂದಿದೆ. ಅದರ ಜೊತೆಯಲ್ಲಿ ನಮ್ಗೆ ಕೃಷ್ಣ ವೇಷ ಸ್ಪರ್ಧೆಗೆ ಬಂದ ಫೋಟೋಗಳನ್ನು, ಒಳ್ಳೆಯ ಫೋಟೋಗಳನ್ನು, ಮಕ್ಕಳ ಫೋಟೋಗಳನ್ನು ಹಾಕಿದ್ದೇವೆ. ಮುಂದಿನ ವರ್ಷ ಅಂದ್ರೆ ಮುಂದೆ ಅದು ಈ ವರ್ಷದ ಸ್ಪರ್ಧೆಯಲ್ಲಿ ಕಲ್ಕೂರ್ ಅಪೇಕ್ಷೆ ಏನು ಅಂತ ಹೇಳಿದ್ರೆ, ಯಾವುದೇ ಭಾಷೆಯವರು ಬರಲಿ, ಯಾವುದೇ ದೇಶದವರು ಬರಲಿ, ರಾಷ್ಟ್ರ ಮಟ್ಟದಲ್ಲಿ ಇದಾಗಬೇಕು ಎನ್ನುವ ಉದ್ದೇಶದಿಂದ ಅದಕ್ಕೆ ಅವಕಾಶವನ್ನು ಜಾಸ್ತಿ ಕೊಟ್ಟಿದ್ದೇವೆ. ಸಮಯ ಇದೆ, ಅದು ಎಲ್ಲ ಕಡೆಯಿಂದ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಎಲ್ಲ ಭಾಷೆಯ ಕೃಷ್ಣನಿಗೆ ಸಂಬಂಧಪಟ್ಟಂತಹ ಕವನಗಳು, ಶಾಸ್ತ್ರೀಯ ರೀತಿಯಲ್ಲಿ ಹಾಡಬಹುದಾದದ್ದು, ಇಲ್ಲ ನವ್ಯ ಕವನ ರೀತಿಯಲ್ಲಿ ಹೇಳಬಹುದಾದದ್ದು, ಇಲ್ಲ ಭಜನಾ ಸ್ವರೂಪದಲ್ಲಿ ಹೇಳಬಹುದಾದದ್ದು, ಯಕ್ಷಗಾನದ ಭಾಗವತಿ ಶೈಲಿಯಲ್ಲಿ ಹೇಳುವಂಥದ್ದು, ಯಾವ ರೀತಿಯಲ್ಲೂ ಬರಿಬಹುದು. ಯಾವ್ದು ಇದು ಕಳೆದ ವರ್ಷದ ಪುಸ್ತಕದಲ್ಲಿ ಕನ್ನಡ ಇದೆ, ತುಳು ಇದೆ, ಸಂಸ್ಕೃತ ಇದೆ, ಇಂಗ್ಲಿಷ್ ಇದೆ, ಮಲಯಾಳ ಇದೆ, ತೆಲುಗು ಇದೆ, ಇದು ಚಿಟ್ಪಾನ್ ಭಾಷೆ ಇದೆ, ಹವ್ಯಕ ಇದೆ, ಕೋಟ ಕನ್ನಡದಲ್ಲಿ ಇದೆ, ಹೀಗೆ ಅದು ಮಲಯಾಳದಲ್ಲಿ ಇದೆ, ತೆಲುಗಿನಲ್ಲಿ ಇದೆ, ಎಲ್ಲ ಭಾಷೆಯಲ್ಲಿ. ಕೊಂಕಣಿಯಲ್ಲಿ ಎಲ್ಲಿಯ ತನಕ ಅಂತ ಹೇಳಿದ್ರೆ ಓರ್ವ ಕೆಥೋಲಿಕ್ ಬಂದು ಕೆಥೋಲಿಕ್ ಕೊಂಕಣಿಯ ಭಾಷೆಯಲ್ಲಿ, ಕೆಥೋಲಿಕ್ ಕೊಂಕಣಿ ಭಾಷೆ ಇದೆ, ಆ ಭಾಷೆಯಲ್ಲಿ ಎಷ್ಟು ಚೆನ್ನಾಗಿ ಒಂದು ಕೃಷ್ಣನ ಕವನ ಬರೆದಿದ್ದಾರೆ, ಅಷ್ಟು ಅದ್ಭುತ. ಅದು ಪ್ರಿಂಟ್ ಆಗಿ ಬಂದು ಅವರು ಬಹಳ ಅದ್ಭುತ. ಅಂದ್ರೆ ಎಲ್ಲರಿಗೂ ಇದೊಂದು ವೇದಿಕೆ, ಅವಕಾಶ, ಎಲ್ಲರಿಗೂ ಅವರ ಚಿಂತನೆಯನ್ನು ಅಭಿವ್ಯಕ್ತ ಮಾಡಲಿಕ್ಕೆ. ಕೃಷ್ಣ ಸರ್ವಕಾಲಿಕ. ಬಹುಶಃ ಜಗತ್ತಿನ ಯಾವುದೇ ಒಂದು ಆರಾಧನಾ ವ್ಯವಸ್ಥೆಗಳಲ್ಲಿ ಅಥವಾ ಪೂಜನೀಯ ವ್ಯವಸ್ಥೆಗಳಲ್ಲಿ ಒಂದು ರೀತಿಯ ಪರಮೋಚ್ಚ ಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿ, ಒಂದು ಸ್ಥಿತಿಯಲ್ಲಿರುವಂಥ ವ್ಯಕ್ತಿಗಳು ಒಂದು ಹಂತದಲ್ಲಿ ನಮಗೆ ಕಾಣಿಸಿಕೊಳ್ತಾರೆ. ಆದರೆ ಕೃಷ್ಣ ತನ್ನ ಹುಟ್ಟಿದ ದಿನದಿಂದ ತನ್ನ ಜೀವನದ ಕೊನೆಯ ತನಕ ಎಲ್ಲ ನೆಲೆಗಳಲ್ಲಿ ಆತನ ಬೇರೆ ಬೇರೆ ಚಿಂತನೆಗಳ ಅಭಿವ್ಯಕ್ತವಾಗ್ತದೆ. ಆತ ತುಂಟ ಕೃಷ್ಣನ ಹೌದು, ಕಳ್ಳ ಕೃಷ್ಣನ ಹೌದು, ಬೆಣ್ಣೆ ಕಳ್ಳನು ಹೌದು, ಯಶೋಧ ಕೃಷ್ಣನ ಹೌದು, ರಾಸಲೀಲೆಯ ಕೃಷ್ಣನ ಹೌದು, ದುಷ್ಟ ಸಂಹಾರ ಮಾಡುವವನು ಹೌದು, ಇಲ್ಲ ಭಗವದ್ಗೀತೆ ಅಂತ ಒಳ್ಳೆಯ ಚಿಂತನೆಗಳು ಕೊಡುವ ವ್ಯಕ್ತಿಯೂ ಹೌದು. ಆದರೆ ಎಲ್ಲದರ ಜೊತೆಗೆ ಆತ ಮುತ್ಸದಿ, ಒಬ್ಬ ರೀತಿಯ ಕಿಂಗ್ ಮೇಕರ್, ಒಬ್ಬ ವ್ಯಕ್ತಿಗಳನ್ನು ಒಂದು ವಿಕೃತ ವ್ಯವಸ್ಥೆಯಿಂದ ಒಳ್ಳೆಯ ರಾಜಸ್ವ ಕೊಡೆಯಲ್ಲಿ ತರುವ ನೆಲೆಯಲ್ಲಿ ಆತನ ಕೆಲಸ ವಿನ ತಾನು ರಾಜನಾಗಲಿಕ್ಕೆ ಎಲ್ಲಿಯೂ ಹೊರಡಲಿಲ್ಲ. ದ್ರೌಪದಿಯ ವಸ್ತ್ರಾಪರಣ ಆಗುವಂಥ ಸಂದರ್ಭದಲ್ಲಿ ಮಾನರಕ್ಷಣೆಗೆ ಹೇಗೆ ಇಳಿದಿದ್ದಾನೋ, ಹಾಗೆ ದುಷ್ಟ ಸಂಹಾರದಲ್ಲಿ ಹೇಗೆ ಇಳಿದಿದ್ದಾನೋ, ಶಿಷ್ಟ ಸಂರಕ್ಷಣೆಯಲ್ಲಿ ಹೇಗೆ ಇಳಿದಿದ್ದಾನೋ, ಇದೆಲ್ಲ ಆತನದ ಜೀವನದ ಎಲ್ಲ ಭಾಗಗಳು ಅದು ನಮ್ಮ ಬದುಕಿಗೆ ಪ್ರೇರಕ. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಜಡತ್ವದಲ್ಲಿಂದ ನವಚೇತನಕ್ಕೆ ಹೋಗುವಂಥ ವ್ಯವಸ್ಥೆಗೆ
ಕೃಷ್ಣನಷ್ಟು ದೊಡ್ಡ ಉದಾಹರಣೆ ಯಾವುದಿಲ್ಲ. ಅರ್ಜುನ ಜಡತ್ವದಲ್ಲಿದ್ದಾಗ, ನಾವೆಲ್ಲ ಅರ್ಜುನರು ಇದ್ದಾಗ ಅವನನ್ನು ಉದ್ದೀಪನಗೊಳಿಸಿ ನಡಿ ಕರ್ಮಣ್ಯೇವಾಧಿಕಾರಸ್ಥೆ ಅಂತ ಹೇಳುವ ಕೃಷ್ಣನ ಭಗವದ್ಗೀತೆ ಚಿಂತನೆ ಉಂಟು ನೋಡಿ. ಅದೇ ತಾನೇ ತದನಂತರದ ವಚನ ಸಾಹಿತ್ಯದಲ್ಲಿ ಬಂದಂಥ ಕಾಯಕವೇ ಕೈಲಾಸ. ಅದೇ ತಾನೇ ನಮ್ಮ ಮಕ್ಕಳು ಇವತ್ತು ಇಂಗ್ಲಿಷಲ್ಲಿ ಓದುವಂಥ ವರ್ಕ್ ಈಸ್ ವರ್ಶಿಪ್. ಹಾಗಾಗಿ ಕೃಷ್ಣನ ಎಲ್ಲ ಚಿಂತನೆಗಳು ಸರ್ವಕಾಲಿಕ. ಅದ್ಭುತ. ಹಿನ್ನೆಲೆ ಏನು ಗೊತ್ತುಂಟಾ? ಈಗ ನಾವು ಮಾಡಿದ್ರೆ ಹೇಳ್ಬೋದು. ಒಂದು ಕರೆ. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ನಾನೊಂದು ಹೇಳುದು, ಗೋವಿನ ಜೊತೆ ಶ್ರೀಕೃಷ್ಣನನ್ನು ವೇಷ ಧರಿಸಿಬಿಟ್ಟು ಮಕ್ಕಳನ್ನು ಚಿಕ್ಕ ನಮ್ಮ ಚಿಕ್ಕ ಕರುಗಳಿದೆ, ಗೋವಿನ ಕರುಗಳು, ಇದನ್ನು ಕೂಡ ಮಾಡಿದ್ರೆ ಒಳ್ಳೆದಿತ್ತು ಮಕ್ಕಳ ಜೊತೆ. ಅದಕ್ಕೆ ಗೋಪಾಲಕೃಷ್ಣ ಅಂತ ಯಾಕಂದ್ರೆ ಕೃಷ್ಣನಿಗೂ ಬಾರಿ ಒಂದು ಗೋಪಾಲ ಅಲ್ವಾ, ಹಾಗೂ ಮಾಡಬಹುದು. ಇನ್ನೊಂದು, ನಾವೆಲ್ಲ ಸೇರಿ ರಾಜ್ಯ ಸರ್ಕಾರಕ್ಕೆ ಒಂದು ರಜೆ ಕೊಡಿಸುವ ರೀತಿಯಲ್ಲಿ, ಯಾಕಂದ್ರೆ ಸಾರ್ವತ್ರಿಕ ರಜೆ ಕೊಟ್ಟರೆ ಎಲ್ರಿಗೂ ಒಂದು ನೋಡ್ಲಿಕ್ಕೆ ಆಗ್ತದೆ ಶ್ರೀಕೃಷ್ಣ ಜನ್ಮಾಷ್ಟಮಿ. ಈಗ ಸೋಮವಾರ ಪಕ್ಷಗಳು ನಮ್ಗೆ ನಾಟಕನೇ ಆಡಿದ್ದು, ಮಾಡುವಂತ ಕೆಲಸ ನೀವೆಲ್ಲ ಸೇರಿ ಮಾಡಬೇಕು. ಓಕೆ, ಅಂದ್ರೆ ಈ ಬಾರಿ ಸೋಮವಾರ ಆಗಿದೆ ಆ ನಿಟ್ಟಿನಲ್ಲಿ ಅಲ್ವಾ? ಸರಿ ಸರ್, ಸರಿ. ಓಕೆ, ಬೇರೆ ಪ್ರಶ್ನೆ ಇದೆಯಾ ಸರ್? ಹೌದೌದು. ಓಕೆ, ಬೇರೆ ಪ್ರಶ್ನೆ ಇದೆಯಾ? ಓಕೆ, ಇಲ್ಲ, ಥ್ಯಾಂಕ್ ಯು. ಈಗ ಸೋಮವಾರ ಆಗಿದೆ, ಅದು ವೆರಿ ಚಾಲೆಂಜಸ್ ಆಗಿರ್ಬೋದು ಬಹುಶಃ ಅವರ ರೀತಿಯಲ್ಲಿ. ಅವರ ಚಿಂತನೆಗಳನ್ನು ನಾವು ಸ್ವೀಕಾರ ಮಾಡುವ, ರಾಜ್ಯ ಸರ್ಕಾರಕ್ಕೆ ಬರೆಯುವ, ಆದ್ರೆ ರಜೆ ಅಂತ ಹೇಳಿಕೊಂಡು ತೆಪ್ಪಗೆ ಮನೆಯಲ್ಲಿ ಮಲಗಿದ್ರೆ ಅದು ಇರ್ಲಿ. ಅದಕ್ಕೆ ಕೃಷ್ಣನ ಚಿಂತನೆ ನಮಗೆ ಬೇಕಾಗಿದೆ. ಮತ್ತು ಅವರು ಹೇಳಿದ ಗೋಪಾಲಕೃಷ್ಣ ಆನ್ಲೈನ್ ವ್ಯವಸ್ಥೆಯಲ್ಲಿ ಇದೆ, ದಯವಿಟ್ಟು ಗಮನಿಸಿ. ಹೌದು, ನೀವು ಪ್ರಪಂಚದ ಅಲ್ಲ, ದೇಶದ ಅಲ್ಲ, ತುಳುನಾಡಿನಲ್ಲ, ಎಲ್ಲಿಯೂ ನೀವು ಒಂದು ಗೋವಿನೊಂದಿಗೆ ಯಾವುದೇ ಪರಿಸರದಲ್ಲಿ ಒಬ್ಬ ಕೃಷ್ಣ ವೇಷಧಾರಿ ಇರಬೇಕು. ಉಳಿದ ಎಲ್ಲ ಬಂಧುಗಳ ಜೊತೆಗೆ 3 ನಿಮಿಷದ ವಿಡಿಯೋವನ್ನು ತೆಗೆದು ನೀವು ಅಪ್ಲೋಡ್ ಮಾಡಿ ದಯವಿಟ್ಟು. ಅದಕ್ಕೆ ಜಡ್ಜ್ಮೆಂಟ್ ಯಾವಾಗ ಸರ್? ಅದು ಸ್ವಲ್ಪ ದಿವಸದಲ್ಲಿ ಒಂದು 10-15 ದಿವಸ ತೆಗೆದುಕೊಳ್ಳುತ್ತದೆ. ಮತ್ತೆ ನಾವು ಸಾರ್ವಜನಿಕ ತಿಳಿಸ್ತೇವೆ. ಅಂದ್ರೆ ಗೋಪಾಲಕೃಷ್ಣನ ವ್ಯವಸ್ಥೆಗೂ ನಮ್ಮ ಉದ್ದೇಶ ಪ್ರಪಂಚದ ಎಲ್ಲ ಜನ ಭಾಗವಹಿಸಬೇಕು. ಪ್ರಪಂಚದ ಎಲ್ಲ ಭೂಭಾಗಗಳ ಪ್ರದರ್ಶನ ನಮ್ಮ ಜನರಿಗೆ ಲಭ್ಯವಾಗಬೇಕು. ಅದು ಗೋಪಾಲಕೃಷ್ಣದಲ್ಲಾಗುತ್ತದೆ. ವೃಕ್ಷ ಕೃಷ್ಣ ವಿಭಾಗದಲ್ಲೂ ಇದೆ. ಒಂದು ಸಸಿಯನ್ನು, ಪರಿಸರ ಸಂರಕ್ಷಣೆ ಅತಿ ಪ್ರಾಮುಖ್ಯವಾದುದು. ಒಂದು ಸಸಿಯನ್ನು ನೆಡುವಂತ, ಕೃಷ್ಣ ವೇಷಧಾರಿ ನೆಡುವಂತ ಸನ್ನಿವೇಶ ಸುತ್ತಮುತ್ತಲ ಜನರೊಂದಿಗೆ ಮಾಡಿ 3 ನಿಮಿಷದ ವಿಡಿಯೋವನ್ನು ನೀವು ಅಮೆಜಾನ್ ನದಿಯ ಬದಿಯಲ್ಲೂ ಮಾಡಿ, ಗಂಗಾ ನದಿಯ ಬದಿಯಲ್ಲೂ ಮಾಡಿ, ಅಥವಾ ಹಿಮಾಲಯ ಪರ್ವತದ ಬದಿಯಲ್ಲಿ ನೋಡಿ, ಪಶ್ಚಿಮ ಘಟ್ಟದ ಬದಿಯಲ್ಲೂ ನೋಡಿ, ಪರವಾಗಿಲ್ಲ. ಆ ಸನ್ನಿವೇಶ ಸೃಷ್ಟಿಸಿ 3 ನಿಮಿಷದ ವಿಡಿಯೋವನ್ನು ಅಪ್ಲೋಡ್ ಮಾಡಿ. ಹಾಗಾಗಿ ಎಲ್ಲರಿಗೂ ಅವಕಾಶ, ಎಲ್ಲ ಧರ್ಮೀಯರಿಗೂ, ಎಲ್ಲ ಭಾಷಿಕರಿಗೂ, ಎಲ್ಲ ದೇಶದವರಿಗೂ ಅವಕಾಶ. ಅಂದ್ರೆ ವೃಕ್ಷ ಕೃಷ್ಣ ಜೊತೆಗೆ ಗೋಪಾಲ ಕೃಷ್ಣ ಇದೆಲ್ಲವೂ ಕೂಡ ಆಗ್ತಾ ಇರೋದು ಆನ್ಲೈನ್. ಬೇರೆ ಆನ್ಲೈನ್ ಅಲ್ಲಿ ಆನ್ಲೈನ್ ಅಲ್ಲಿ 2, ಮತ್ತೆ ಉಳಿದ ವಿಭಾಗದಲ್ಲಿ ಕನ್ಫ್ಯೂಷನ್ ಇಲ್ಲ. ಈಗ ವಿಭಾಗಕ್ಕೆ ನಾವು ಜೂನಿಯರ್ ಸೀನಿಯರ್ ಅಂತ ಕೊಡುವ ಬದಲು ಕಂದ ಕೃಷ್ಣ, ಮುದ್ದು ಕೃಷ್ಣ, ತುಂಟ ಕೃಷ್ಣ, ಬಾಲಕೃಷ್ಣ, ಕಿಶೋರ ಕೃಷ್ಣ, ಶ್ರೀಕೃಷ್ಣ, ಇದು ವಿಭಾಗಗಳು. ಜೂನಿಯರ್, ಸೀನಿಯರ್, ಸಬ್ ಜೂನಿಯರ್ ಅಂತ ಇದ್ದ ಹಾಗೆ ಇದರಲ್ಲಿ ಈಗ ಬಾಲಕೃಷ್ಣ ವಿಭಾಗದಲ್ಲಿ ಬಾಲಕೃಷ್ಣನ ಇದೇ ಮಾಡ್ಬೇಕಾಗಿಲ್ಲ. ಅವ ಅದರಲ್ಲಿ ಗೀತೋಪದೇಶದ ಇದನ್ನು ಮಾಡಬಹುದು. ತುಂಟ ಕೃಷ್ಣ ವಿಭಾಗದಲ್ಲಿ ಮಾಡಬೇಕಾಗಿಲ್ಲ, ಅದು ವಿಭಾಗಕ್ಕೆ ಮಾತ್ರ ಹೆಸರು. ಈ ವಿಭಾಗದಲ್ಲಿ ಈಗ ಅವರು ಹೇಳಿದಾಗೆ ಗೋವಿನೊಟ್ಟಿಗೆ ಬರಬಹುದು, ಶ್ರೀಕೃಷ್ಣ ವಿಭಾಗದಲ್ಲಿ ಗೋವಿನ ಜೊತೆಯಲ್ಲಿ ಬರಬಹುದು, ಕಿಶೋರ ಕೃಷ್ಣ ವಿಭಾಗದಲ್ಲಿ ಗೋವನ್ನು ಇಟ್ಕೊಂಡು ಬರಬಹುದು, ಕೆಲವರು ಪ್ರತಿಕೃತಿ ಇಟ್ಕೊಂಡು ಬರ್ತಾರೆ. ಲೈವ್ ಯಾವುದು ದನದ ಕರುವನ್ನು ಇಟ್ಕೊಂಡು ಬಂದ್ರೆ ಆಕ್ಷೇಪ ಇಲ್ಲ, ಅಲ್ಲಿ ವೇದಿಕೆಯಲ್ಲಿ ಇದು ಮಾಡ್ತಾರೆ, ಪ್ರಾಬ್ಲಮ್ ಇಲ್ಲ. ಇದೆಲ್ಲ ಕೂಡ ವಯೋಮಿತಿಯ ಮೇಲೆ ಬಹುಶಃ ವಿಭಾಗಕ್ಕೆ ಮಾತ್ರ ಹೆಸರು. ಅದರ ಅರ್ಥ ಈಗ ಒಬ್ಬರು ಹೇಳುವುದೇ, ಈಗ ಬಾಲಕೃಷ್ಣ ವಿಭಾಗದಲ್ಲಿ ಕಾಳಿಂಗ ಮರ್ದನೆ ಮಾಡಬಹುದಾ, ಶ್ರೀಕೃಷ್ಣ ವಿಭಾಗದಲ್ಲಿ ಬೆಣ್ಣೆ ತಿನ್ಬಹುದಾ, ತುಂಟ ಕೃಷ್ಣ ತುಂಟತನವೇ ಮಾಡಬೇಕು ಇಲ್ಲ, ಅದು ವಿಭಾಗದ ಹೆಸರು ಮಾತ್ರ. ಯಾವುದೇ ಕೃಷ್ಣನಿಗೆ ಸಂಬಂಧಪಟ್ಟ ಚಟುವಟಿಕೆಗಳನ್ನು ಅದರಲ್ಲಿ ಮಾಡಬಹುದು. ನೋಡಿ, ನಿನ್ನೆ ನನ್ನ ಹತ್ರ ಒಂದು ಪ್ರಶ್ನೆ ಬಂತು, ಸರ್ ಕೃಷ್ಣ ಕಥಾ ನನ್ಗೆ ಗೊತ್ತಿಲ್ಲ, ತಯಾರು ಮಾಡಿದ್ದಾರೆ ನನ್ನ ಮಗು, ಮತ್ತೊಬ್ರು ಒಳ್ಳೆ ಗಾನಕ್ಕೋಸ್ಕರ ಬಹಳ ಪ್ರಯತ್ನ ಮಾಡಿ ಒಳ್ಳೆ ಚೆನ್ನಾಗಿ ಹಾಡ್ತಾನೆ ನನ್ನ ಮಗು ಅಂತ ಹೇಳ್ಕೊಂಡು ನಾನು ಅವರಿಗೆ ಇಷ್ಟೇ ಹೇಳಿದೆ, ಒಳ್ಳೆ ಚೆನ್ನಾಗಿ ಗಾಯನ ಹೇಳ್ತಾನಲ್ಲ, ಒಳ್ಳೆ ಚೆನ್ನಾಗಿ ಕೃಷ್ಣ ಕಥೆ ಹೇಳ್ತಾರಲ್ಲ ನಿಮ್ಮ ಮಗಳು, ನೀವು ಆ ದಿವಸ ಕೃಷ್ಣ ವೇಷಧಾರಿಯಾಗಿ ಬಂದು ನಿಮ್ಮ ವಯೋಮಿತಿಗೆ ಅನುಗುಣವಾಗಿ ಆ ವಿಭಾಗದಲ್ಲಿ ಸೇರ್ಕೊಳ್ಳಿ. ಭಾವನಾತ್ಮಕವಾಗಿ ಆ ಕಥೆಯನ್ನು ಅಥವಾ ಆ ಪದ್ಯವನ್ನು ನೀವು ಹೇಳಿದಾಗ ಬಹುಶಃ ಬೇರೆ ವಿಭಾಗ ಮಕ್ಕಳಿಂದ ಚೆನ್ನಾಗಿ ನಿಮ್ಮ ಆ ಮಕ್ಕಳ ಅಭಿವ್ಯಕ್ತ ಅದು ವ್ಯಕ್ತವಾಗಬಹುದು. ಅಂದರೆ ಬೇಸರ ಮಾಡಲಿಕ್ಕಿಲ್ಲ, ಕೃಷ್ಣ ಗಾನ
ಕಥಾ ಮುಗೀತು, ಕೃಷ್ಣ ಗಾನ ಮುಗೀತು ಅಂತ. ಆ ದಿವಸ ವೇಷಧಾರಿಯಾಗಿ ಬಂದು ಅದನ್ನು ಮಾಡಿ ಅಷ್ಟೇ. Correct. 3 ನಿಮಿಷದ ಸಮಯ ಇದೆ ತಾನೆ, 4 ಸಮಯ ಇದೆ ತಾನೆ. ಕರೆಕ್ಟ್. ಆ ರೀತಿ ಆಪ್ಷನ್ಸ್ ಇದೆ ಅಲ್ಲ, ಆಪ್ಷನ್ ಅಲ್ಲ ಅದು. ಅವರು ಅದನ್ನ ಹೇಳಲೇಬೇಕಾಗಿಲ್ಲ. ಚೆನ್ನಾಗಿ ಒಳ್ಳೆ ರಾಗಬದ್ಧವಾಗಿ ಹೇಳಿದ್ರೆ ಬಾಯ್ಪಾಠ ಕಲಿತ ವಿಚಾರಕ್ಕಿಂತ ಇವು ರಾಗಬದ್ಧವಾಗಿ ಹೇಳಿದ್ದೆ ಅಲ್ಲಿ ತೀರ್ಪುಗಾರರು ಅದಕ್ಕೆ ತೀರ್ಪು ಕೊಡ್ತಾರೆ. ಕರೆಕ್ಟ್. ನಿಜ ಸರ್. ಈಗ ಕಳೆದ ಬಾರಿಯ ಒಂದು ದೃಶ್ಯಾವಳಿಗಳನ್ನ ಸ್ವಲ್ಪ ಪ್ಲೇ ಮಾಡಿ, ಕಳೆದ ಬಾರಿಯ ಕೃಷ್ಣ ವೇಷ ಸ್ಪರ್ಧೆ ಕೆಲವು ದೃಶ್ಯಾವಳಿಗಳನ್ನ ಪ್ಲೇ ಮಾಡ್ತಾ ಹೋಗಿ. ಅಂದ್ರೆ ಎಸ್, ಇದು ಯಾವ ವಿಭಾಗ ಬರುತ್ತೆ ಅಂತ ಹೇಳಿ ಸರ್. ಇದು ಕಂದ ಕೃಷ್ಣ ಅಲ್ಲ, ಇದು ಬಹುಶಃ ಶ್ರೀಕೃಷ್ಣ ಇರಬಹುದು. ಶ್ರೀಕೃಷ್ಣ 2, 3, 4 ಶ್ರೀಕೃಷ್ಣ. ಓಕೆ, 2ನೇ ಕ್ಲಾಸ್ 3ನೇ ಕ್ಲಾಸ್. ಓಕೆ, ಇದು ಶ್ರೀಕೃಷ್ಣ ಅಂತ ಬರುತ್ತೆ. ನೆಕ್ಸ್ಟ್ ಒನ್. ಇದು ಸ್ವಲ್ಪ ಪುಟ್ಟ ಮಗು ಅಲ್ವಾ, ಅದಕ್ಕೆ ಸ್ವಲ್ಪ ನೋಡಿ ಇದರಲ್ಲಿ ನಾವು ಈಗ ಈ ಕೃಷ್ಣದಲ್ಲಿ ನಾವು ಕೆಲವು ಸೂಚನೆಯನ್ನು ನಾವು ಕೊಡ್ತೇವೆ. ಓಕೆ, ತೀರ್ಪುಗಾರರು ಗಮನಿಸಿ. ಈಗ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನಕ್ಕಾಗಿ ಸ್ಪರ್ಧೆ ಮಾಡುವವರು ಕೊಳಲು ಕೃಷ್ಣ ಕೊಳಲು ಹಿಡ್ಕೊಂಡು ಗೀತೋಪದೇಶದ ಶ್ಲೋಕ ಹೇಳಿದ್ರೆ ಅದು ಕತೆಗೆ ಸೂಟ್ ಆಗುದಿಲ್ಲ. ಓಕೆ, ಗೀತೋಪದೇಶ ಮಾಡುವ ಸಂದರ್ಭದಲ್ಲಿ ಕೃಷ್ಣನ ಕೈಯಲ್ಲಿ ಕೊಳಲಿಲ್ಲ. ಓಕೆ, ಆ ರೀತಿ ಜಡ್ಜ್ಮೆಂಟ್ ಇರುತ್ತೆ. ಅದು ಜಡ್ಜ್ಮೆಂಟ್ಗೆ ಆಗುವಾಗ ಇದನ್ನು ಕನ್ಸಿಡರ್ ಮಾಡ್ತೇವೆ. ಓಕೆ, ಈಗ ಕೆಲವರಿಗೆ ಯದಾ ಈ ಕೊಳಲು ಇಟ್ಕೊಂಡು ಯದಾ ಈ ಧರ್ಮಸ್ಯ ಅಂತ ಅದು ಹೇಳುವಾಗ ಸುದರ್ಶನ ಚಕ್ರ ಹಿಡ್ಕೊಂಡು ಹೇಳಿದ್ರೆ ಸರಿ, ಶಂಖ ಹಿಡ್ಕೊಂಡು ಹೇಳಿದ್ರೆ ಸರಿ ಆಗ್ತದೆ. ಕೊಳಲು ಹಿಡ್ಕೊಂಡು ಅದನ್ನ ಹೇಳಲಿಕ್ಕೆ ಆಗುದಿಲ್ಲ. ಆ ರೀತಿ ಎಲ್ಲ ಪರಿಗಣನೆಗೆ ಬರುತ್ತೆ. ಕಡಗೋಲು ಹಿಡ್ಕೊಂಡು ಹೇಳಿದ್ರು ಆಗುದಿಲ್ಲ. ಪ್ಲೇ ಆಗ್ತದೆ ಅಲ್ಲ. ಈಗ ಒಂದು ಗಮನಿಸಿದ್ರೆ ನೀವು, ಜಡ್ಜಸ್ ಏನ್ ಮಾಡ್ತಾರಂದ್ರೆ, ಹಿಂದೆ ಮಾಡಿದ ದನ ಯಾರು ಮಾಡಿದ್ದು, ಅದೊಬ್ಬ ಆರ್ಟಿಸ್ಟ್ ಮಾಡಿದ್ದು. ಮರ ಯಾರು ಮಾಡಿದ್ದು, ಆರ್ಟಿಸ್ಟ್ ಮಾಡಿದ್ದು. ತೀರ್ಪುಗಾರ ಏನ್ ಗಮನಿಸ್ತಾರೆ, ಅದರಲ್ಲಿ ಏನು ಆ ಮಗು ಕ್ರಿಯೇಟಿವಿಟಿ ಮಾಡಿದೆ ಅದನ್ನು ಗಮನಿಸ್ತಾರೆ. ನೋಡಿ ಇಲ್ಲಿ ಆ ಶಾಪ ವಿಮೋಚನೆ ಚಿತ್ರ ನೋಡಿ, ಅಲ್ಲಿ ಇದು ಚಂದ ಮಾಡಿದ್ರು. ಆ ಮರ ಬಿತ್ತು, ಅಶ್ವಿನಿ ದೇವತೆಗಳು ಪ್ರತ್ಯಕ್ಷ ಆದ್ರು ನೋಡಿ. ಅದನ್ನ ಅದೇ ರೀತಿಯಾಗಿ ಉಪಯೋಗಿಸ್ತಾರೆ ನೋಡಿ. ಅಲ್ಲಿ ಅವರಿಗೆ ಅನುಗ್ರಹ ಮಾಡ್ತಾನೆ. ಇದು ಯಾವ ಆಕ್ಟ್ ಅಲ್ಲಿ ಬರುತ್ತೆ ನೋಡಿ. ಈಗ ಇದು ಬೇರೆ ಬೇರೆ ಸ್ವರೂಪದ ರಕ್ಕಸರು. ಯಾವ್ದಾದ್ರು ತುಂಟಕೃಷ್ಣ ಯಾರು ಸನ್ನಿವೇಶಗಳನ್ನು ಸೃಷ್ಟಿ ಮಾಡಬಹುದು. ಬಕಪಕ್ಷಿಯ ರೂಪದಲ್ಲಿ ಬಂದ ರಾಕ್ಷಸರ ಜೊತೆಯಲ್ಲಿ ಹೋರಾಟ ಮಾಡುವ ನೋಡಿ. ಬಕಪಕ್ಷಿಯನ್ನ ಇದು ಮಾಡ್ತಾನೆ ನೋಡಿ. ಈ ಬಾಲಕ ಅಂದ್ರೆ ತುಂಟಕೃಷ್ಣನ ವಿಭಾಗಕ್ಕೆ ಸೇರ್ತಾನೆ. ಯಾವ ವಿಭಾಗ ಬೇಕಾದ್ರೆ ಪ್ರದರ್ಶನ ಮಾಡಬಹುದು. ತುಂಟ ಕೃಷ್ಣಕ್ಕೆ ಹೀಗೆ ಮಾಡ್ಬೇಕು, ಕಂಠ ಕೃಷ್ಣಕ್ಕೆ ಹೀಗೆ ಬರ್ಬೇಕು, ಮಾಡ್ಬೇಕಂತ ಏನಿಲ್ಲ, ಬರ್ಬೇಕಂತ ಇಲ್ಲ. ಇದು ನೋಡಿ, ಈಗ ಕೃಷ್ಣನ ಬಾಲಲೀಲೆಗೆ ಸಂಬಂಧಪಟ್ಟ 3-4 ಚಟುವಟಿಕೆಗಳನ್ನು 2-3 ನಿಮಿಷದಲ್ಲಿ ಮಾಡಿ ಮುಗಿಸಿದೆ ನೋಡಿ. ಆ ಹಿಂದಿನ ಇದರಲ್ಲಿ ಆ ಪ್ರಾಪ್ಸ್ ಅನ್ನು ಯೂಸ್ ಮಾಡಿದ ರೀತಿ ಉಂಟಲ್ಲ, ಹಾಗೆ ಕೇವಲ ಪ್ರಾಪ್ಸ್ ಅನ್ನು ಇಡ್ತಾರೆ. ಬಟ್ ಪ್ರಾಪ್ಸ್ ಇಟ್ಟ ಕೂಡಲೇ ಏನಾಗ್ತದೆ, ಅದು ತಂತರ ಇಡ್ತಾರೆ. ಬಟ್ ಅದನ್ನು ಹೇಗೆ ಬಳಕೆ ಮಾಡ್ಕೊಳ್ತಾರೆ ಅದು ಮುಖ್ಯವಾಗಿರುತ್ತೆ. ಇಲ್ಲಿ ಒಂದು ನಾನು ಹೇಳ್ತೇನೆ ನೋಡಿ, ಮಗುವಿನ ಮುಖಕ್ಕೆ ಇದು ಐಸ್ ಕ್ರೀಮ್ ಬಂದಿದೆ. ಈಗ ಒಂದು ಹೆತ್ತವರಿಗೆ ಒಂದು ಸೂಚನೆ ಏನಂದ್ರೆ, ಮನೆಯಲ್ಲಿ ಪ್ರಾಕ್ಟೀಸ್ ಮಾಡುವಾಗ ಮನೆಯಲ್ಲಿ ಐಸ್ ಕ್ರೀಮ್ ಕೊಟ್ಟಿರ್ತಾರೆ, ಮಗು ತಿಂತದೆ. ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಐಸ್ ಕ್ರೀಮ್ ಅಲ್ಲಿ ಮಿಸ್ ಆಯ್ತು ತಗೊಳ್ಳಿ, ಬೇರೆ ಅವರಿಗೆ ಐಸ್ ಕ್ರೀಮ್ ಮೊದಲು ಅಥವಾ ಮೊಸರನ್ನು ಕೊಟ್ರೆ ಮಗು ತಿನ್ನುವುದಿಲ್ಲ. ಯಾಕಂದ್ರೆ ಮಗುವಿಗೆ ಪ್ರಾಕ್ಟೀಸ್ ಆಗಿತ್ತು ಐಸ್ ಕ್ರೀಮ್. ನೋಡಿ, ಇನ್ನೊಂದು ನಾವು ಈ ಸಂದರ್ಭದಲ್ಲಿ ಸೂಚನೆ ಕೊಡ್ಲಿಕ್ಕೆ ಬಯಸ್ತೇವೆ ಅಂದ್ರೆ, ನೋಡಿ ಈ ರೀತಿಯ ವೇಷಭೂಷಣ ಹಾಕುವಾಗ ಆ ಮಗುವಿಗೆ ಅದು ಕಂತುತ್ತದೆ, ಸ್ವಲ್ಪ ತಾಗ್ತದೆ. ಮಕ್ಕಳು ಯಾಕೆ ಹೇಳ್ತಾರೆ, ಪಿನ್ ಹಾಕಿರ್ತಾರೆ, ಮತ್ತೆ ಕಟ್ಟ ಅದು ಸ್ವಲ್ಪ ಟೈಟ್ ಆದ್ರೆ, ಮತ್ತೆ ತಲೆಗಿಡುವಂತಹ ಕಿರೀಟಗಳು ಅದು ಸ್ವಲ್ಪ ಟೈಟ್ ಆದ್ರೆ ಮಕ್ಕಳಿಗೆ ಕಸಿವಿಸಿ ಆಗ್ತದೆ. ಅದಕ್ಕಾಗಿ ಹೇಳ್ತಾರೆ, ಅದನ್ನು ನೋಡ್ತಾ ಇರಬೇಕು, ಮಕ್ಕಳು ಗಮನಿಸಬೇಕು. ನೋಡಿ, ಇದನ್ನೇ ನಾನು ಹೇಳಿದ್ದು. ಇದು ಯಕ್ಷಕೃಷ್ಣದಲ್ಲಿ ಅವರು ಹಿನ್ನೆಲೆಯಾಗಿ ಅವರು ಇದು ಮಾಡ್ತಾರೆ ನೋಡಿ. ಯಕ್ಷಕೃಷ್ಣ ಇದು ನೋಡಿ, ಸತೀಶ್ ಶೆಟ್ಟಿ ಬೋಂದೇಲೆ ಅವರು ಕಟೀಲ್ ಮೇಳದ ಭಾಗವತರು. ಅವರ ನಂಬರ್ ಅನ್ನು ಕೊಟ್ಟಿದ್ದೇವೆ ನಾವು ಎಲ್ಲ ಸ್ಪರ್ಧಾಳುಗಳಿಗೆ. ನಮ್ಗೆ ಇಂಥದೇ ಹಾಡು ಅಂತ ಹೇಳಿದ್ರೆ ಆ ಮಕ್ಕಳು ಎಷ್ಟು ಕುಣಿತಾರೆ ಅಷ್ಟೇ ಚೆನ್ನೆ ಮೊದಲೇ ಅವ್ರು ನುಡಿಸ್ತಾರೆ. ಎಷ್ಟು ಪಾರ್ಟಿಸಿಪೆಂಟ್ ಬರ್ತಾರೆ ಇದಕ್ಕೆ? ಈಗಾಗಲೇ ಒಂದು 20-25 ಜನ ಬರ್ತಾರೆ. ಈ ಸಲ ಶಿವಪ್ರಸಾದ್ ಪ್ರಭು ಕಳೆದ ವರ್ಷದಿಂದ ಅವರು ವಿಭಾಗದ ಸಂಚಾಲಕರಾಗಿ ಬಹಳ ಒಳ್ಳೆ ರೀತಿಯಲ್ಲಿ ಅದನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಮಕ್ಕಳು ಬಹಳಷ್ಟು ಉತ್ಸಾಹದಿಂದ ಪಾಲ್ಗೊಳ್ತಾರಲ್ವಾ ಎಲ್ಲ ವಿಭಾಗಗಳಲ್ಲೂ ಕೂಡ, ಅದರಲ್ಲೂ ಕೂಡ ಯಕ್ಷಕೃಷ್ಣ ಆಲ್ಸೋ. ಅಂಡ್ ಎಸ್,
ತಾವು ಗಮನಿಸಿರೋದು ಯಕ್ಷ ಕೃಷ್ಣ. ಇದು ಸರ್ ಇದು ಆರಂಭದಲ್ಲಿ ಉದ್ಘಾಟನೆ. ಉದ್ಘಾಟನೆ ಸಂದರ್ಭ. ಓಕೆ, ಇದು ಮಧ್ಯಾಹ್ನ 1 ಗಂಟೆಗೆ, ಇದು ಸರಿಯಾಗಿ 1 ಗಂಟೆಗೆ ದೀಪ ಪ್ರಜ್ವಲನ. ಓಕೆ, ಇದು ತೊಟ್ಟಿಲ ಕೃಷ್ಣ ಅಂದ್ರೆ ಕುಟುಂಬ ಸಮೇತರಾಗಿ ಅಲ್ಲಿ ಇಡ್ತಾರೆ ಅಲ್ವಾ? ಇದ್ರು ಅವಳಿ ಮಕ್ಕಳ ಅವಳಿ ಮಕ್ಕಳು. ಹೌದು ಹೌದು ಹೌದು, ಅದು ಅವಳಿ ಮಕ್ಕಳು, ಅವಳಿ ಮಕ್ಕಳು, ಅವಳಿ ಮಕ್ಕಳು, ಅವಳಿ ಮಕ್ಕಳು. ಇಲ್ಲಿ ತೊಟ್ಟಿಲು ಕೃಷ್ಣ ಅಂತ ಬಂದಾಗ ಅವರ ಹೆತ್ತವರು ಅದೇ ರೀತಿಯ ಕಾಸ್ಟ್ಯೂಮ್ ಹಾಕ್ಬೇಕಂತ ಅವಶ್ಯಕತೆ ಇಲ್ಲ. ಹೆತ್ತವರು ಅವರ ನಮ್ಮ ಸಾಂಪ್ರದಾಯಿಕ ಮದುವೆ ಮನೆಗೆ ಹೋಗುವಾಗ ಹೇಗೆ ಬರ್ತೀರಿ ಹಾಗೆ ಬಂದ್ರೆ ಆಯ್ತು. ನಾವು ಆ ರೀತಿ ಮಗುವನ್ನು ತೊಟ್ಟಿಲಿಗೆ ಹಾಕ್ತೀವಿ, ನಿಮ್ಮ ಮಗುವನ್ನು ತೊಟ್ಟಿಲಿಗೆ ಹಾಕುವಾಗ ನೀವು ಹೇಗಿರ್ತೀರಾ ಹಾಗೆ ಹಾಗೆ ಇನ್ನೊಬ್ಬರ ಅನುಕರಣೆ ಬೇಡ. ನಿಮ್ಮ ಮನೆಯ ಸಂಪ್ರದಾಯದ ಉಡುಗೆಗಳೊಂದಿಗೆ ಉಡುಗೊಳ ರೀತಿಯಲ್ಲಿ ನೀವು ಕಚ್ಚೆ ಹಾಕೋರಾದ್ರೆ ಕಚ್ಚೆ ಹಾಕೊಳ್ಳಿ. ಹೆಂಗಸರು ಮರಾಠಿಯವರು ಕಚ್ಚೆ ಹಾಕ್ತಾರೆ, ಕೊಂಕಣಿಯವರು ಕಚ್ಚೆ ಹಾಕ್ತಾರೆ ಅವ್ರ ಸಾಂಪ್ರದಾಯಿಕ, ತುಳುವರು ಸೀರೆ ಉಟ್ಕೊಳ್ತಾರೆ. ನಿಮ್ಮದೇ ರೀತಿಯಲ್ಲಿ ಬಂದು ನಿಮ್ಮ ಚಿಂತನೆ ಅಭ್ಯಾಸ. ನೀವು ಜಲ್ಲಿ ಬೇಕಾದ್ರೆ ಜಲ್ಲಿ ಹಾಕೊಂಡು ಬನ್ನಿ, ಸಂತೋಷ ತಾಯಂದಿರು. ಮಗುವಿಗೆ ಜಲ್ಲಿ ಹಾಕ್ಲಿಕ್ಕೆ ಹೋಗ್ಬೇಡಿ. ತೊಟ್ಟಿಲಿನ ವ್ಯವಸ್ಥೆ ನಾವು ಮಾಡಿರ್ತೇವೆ. ಅಲ್ಲಿ ಯಾರು ಕಾರ್ಯಕರ್ತರು ಇರುವುದಿಲ್ಲ, ಅವರೇ ಮಗುವನ್ನು ತರಬೇಕು, ತೊಟ್ಟಿಲಲ್ಲಿ ಇಡಬೇಕು, ಅವರೇ ಜೋಗ ಆಡಬೇಕು. ಆಡುದಿದ್ರೆ ಅಥವಾ ಒಮ್ಮೆ ತೂಗಿ ಹೋದ್ರು ಹೋಗ್ಬೋದು. 3 ನಿಮಿಷ 4 ನಿಮಿಷ ಅಂತ 4 ನಿಮಿಷವೂ ನಿಲ್ಬೇಕಂತೇನಿಲ್ಲ, ಬೇಕಾದ್ರೆ ತೆಗೆದುಕೊಳ್ಬಹುದು 3 ನಿಮಿಷ ಅಷ್ಟೇ ಅಲ್ವಾ? ಓಕೆ, 3 ನಿಮಿಷ ಇದೆ ಅದಕ್ಕೆ, ಅಷ್ಟು ನಿಮಿಷ ಇರ್ಬೇಕಂತ ಏನಿಲ್ಲ. ಓಕೆ, ಇದು ನಂದಗೋಕುಲ ಕೃಷ್ಣ ಅಂದ್ರೆ ಗ್ರೂಪ್ ಡ್ಯಾನ್ಸ್ ಬರುತ್ತೆ ಇಲ್ಲಿ. ಒಂದು ಕೃಷ್ಣ ಜೊತೆಗೆ ಉಳಿದವರು. ಓಕೆ, ಇದು ರಸ ಪ್ರಶ್ನೆ. ರಸಪ್ರಶ್ನೆ, ಇದು ಬಹುಮಾನದ ಘೋಷಣೆ. ಹೌದಾ, ಬಹುಮಾನದ ಘೋಷಣೆ. ಇನ್ನೊಂದು, ನಮ್ಮ ಕುಡ್ಲ ಮತ್ತು ಬಹುಮಾನ ಘೋಷಣೆಗೆ ಬಹಳ ಲಿಂಕ್ ಇದೆ. ನಮ್ದು ಈ ಸ್ಪರ್ಧೆ ಎಲ್ಲ ಮೊದಲಾಗ 9 ಗಂಟೆ ಕಡಿಮೆ ನೋಡಿ, ಬಹುಮಾನ ಘೋಷಣೆ ಆಗುವಾಗ 10:30 11 ಗಂಟೆ ಆಗ್ತದೆ. ಆಗ ನಮ್ದು 42 ವಿಭಾಗದಲ್ಲಿ ಬಹುಮಾನ ಇದೆ. ಆ ಒಂದೊಂದೇ ವಿಭಾಗದ ಬಹುಮಾನ ಘೋಷಣೆ ಆದಾಗ ಮನೆಯಲ್ಲಿ ನೋಡಿ, ಲೈವ್ ನೋಡಿ, ಮತ್ತೆ ಬಂದಲ್ಲಿ ಇಟ್ಕೊಂಡು ಟ್ಯಾಕ್ಸಿ ಇಟ್ಕೊಂಡು ಓಡಿ ಬರ್ತಾರೆ ಬಹುಮಾನ ಬಂದಿದೆ ಅಂತೇಳಿ. ಅಲ್ಲ, ಸಾಧ್ಯ ಇರುವವರು, ಯಾಕಂದ್ರೆ ಅವರ ಸ್ಪರ್ಧೆ ಬೆಳಿಗ್ಗೆ ಮುಗ್ದಿರ್ತದೆ, ವೆಯ್ಟ್ ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ? ಎಸ್, ಕೆಲವರಿಗೆ ಆ ಕ್ಷೇತ್ರದಲ್ಲಿ ತಗೊಳ್ಬೇಕು, ವೇದಿಕೆಯಲ್ಲಿ ತಗೊಳ್ಬೇಕು, ಒಂದು ಆಸೆ, ಖುಷಿ, ಒಂದು ಸಾರ್ಥಕತೆ ಆ ಸಂದರ್ಭ. ಎಸ್, ಇದೆಲ್ಲವೂ ಕೂಡ ಉಳಿದದ್ದು ವಿಜುವಲ್ಸ್ ಹಾಕಿ. ಎಸ್, ಓಕೆ, ಇದು ಚಿತ್ರ ಬಿಡಿಸುವಂತ ಸ್ಪರ್ಧೆ. ಹಾಗೆ ಬಹಳಷ್ಟು ವಿಭಾಗಗಳಲ್ಲಿ ಒಟ್ಟು ನಡೆಯುವಂತಹ ಸ್ಪರ್ಧೆಗಳು 42 ವಿಭಾಗಗಳಲ್ಲಿ ಏಕಕಾಲದಲ್ಲಿ 9 ವೇದಿಕೆಗಳು ನಡೀತಾ ಇರುವಂತಹ ಸ್ಪರ್ಧೆ. ಸೊ ಹಾಗಿದ್ದಾಗ ಇದೇ ಆಗಸ್ಟ್ 26 ಅಂದ್ರೆ ಸೋಮವಾರದಂದು ನಡಲಿಕ್ಕಿದೆ. ಗವರ್ಮೆಂಟ್ ಹಾಲಿಡೇ ಇಲ್ಲ. ಸೊ ದಟ್ಸ್ ವೈ ಏನ್ ಕತೆ ಅನ್ನೋದು ಪ್ರಶ್ನೆ ಇರುತ್ತೆ. ರಜೆ ಇದೆ. ಸೊ ಏನ್ ಹೇಳ್ತಾರೆ ಸರ್, ಎಷ್ಟು ಮಕ್ಕಳು ಬರ್ಬೋದು ಈ ಬಾರಿ? ಅಂಡ್ ಕೊನೆಯದಾಗಿ ಏನ್ ಹೇಳಿಕ್ಕೆ ಇಷ್ಟಪಡ್ತಾರೆ ಎಲ್ಲ ಮಕ್ಕಳನ್ನು ತಾವು ಇನ್ವೈಟ್ ಮಾಡೋದು ಆಸ್ ಎ ಗುರುಗಳಾಗಿ? ಎಸ್ ಸರ್. ಸೊ ಇದೊಂದು ಅವಕಾಶ. ಯಾಕಂದ್ರೆ ಇದು ಯಾಕೆ ಹೇಗೆ ಅವಕಾಶ ಅಂದ್ರೆ, ಈಗ ಒಂದು ಸ್ಕೂಲ್ ಅಲ್ಲಿ ಒಂದು ಕಾಂಪಿಟೇಷನ್ ಆಗ್ತದೆ, ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಆಗ್ತದೆ. ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಆಗುವಾಗ ಏನಾಗ್ತದೆ ಅಂದ್ರೆ, ಯಾವ ಸ್ಕೂಲ್ಗಳು ಏನ್ ಮಾಡ್ತಾರೆ, ಆ ಶಾಲೆಯಲ್ಲಿದ್ದಂತಹ ಯಾರು ಬಹುಮಾನಗಳಿಗೆ ಅರ್ಹರು ಅವರಿಗೆ ಮಾತ್ರ ಸೆಲೆಕ್ಟ್ ಮಾಡಿ ಕಳಿಸ್ತಾರೆ. ಇಲ್ಲಿ ಆ ತರ ಯಾವುದೂ ಇಲ್ಲ. ಒಂದೊಂದು ಸ್ಕೂಲಿಂದ ಒಂದೊಂದು ಇವಾಗ ಎಷ್ಟು ಮಕ್ಕಳು ಬರ್ಬೋದು. ಅದರಿಂದಾಗಿ ಮಕ್ಕಳಿಗೆ ಕೂಡ ಬೇಸರ ಇಲ್ಲ, ಏನ್ ಬೇಸರ ಇಲ್ಲ. ಆ ಮಕ್ಕಳಿಗೆ ಅವರ ಆ ಟ್ಯಾಲೆಂಟ್ ಅನ್ನ, ಪ್ರತಿಭೆಯನ್ನ ಪ್ರದರ್ಶನ ಮಾಡ್ಲಿಕ್ಕೆ, ಅದಕ್ಕಿಂತ ಮುಖ್ಯವಾಗಿ ಒಂದು ನಮ್ಮ ಇತಿಹಾಸ ಪ್ರಸಿದ್ಧವಾದಂತಹ ಕದ್ರಿ ಕ್ಷೇತ್ರದಲ್ಲಿ ಅಷ್ಟು ಜನರ ಮಧ್ಯೆ, ಅದಕ್ಕಿಂತ ಮುಖ್ಯವಾಗಿ ಆ ಕಾರ್ಯಕ್ರಮವನ್ನ ಇಡೀ ಪ್ರಪಂಚ ನೋಡುವಂತ ಒಂದು ವ್ಯವಸ್ಥೆ, ಅವರಿಗೆಲ್ಲ ಅದು ಮುಕ್ತ ಅವಕಾಶ. ಮಕ್ಕಳಿಗೆ ಟ್ಯಾಲೆಂಟ್ ಇದೆ ಇಲ್ವಾ ಅಂತ ಗೊತ್ತಾಗೋದು ಏನಂದ್ರೆ ಒಮ್ಮೆ ವೇದಿಕೆಗೆ ಹೋದಾಗ ಮಾತ್ರ ಗೊತ್ತಾಗೋದು. ಮತ್ತೆ ನಾವು ಸ್ಟೇಜ್ ಫಿಯರ್ ಅಂತ ಏನ್ ಹೇಳ್ತೇವೆ, ಅದಕ್ಕೆಲ್ಲ ಈ ಮುಕ್ತ ಅವಕಾಶ. ಈಗ ದೊಡ್ಡವರಾದಾಗ ಸ್ಟೇಜಿಗೆ ಹೋಗುವಂತದ್ದು, ಮಾತಾಡುವಾಗ ತಪ್ಪು ಆಗುವಂತದ್ದು, ಅದು ಆಗ ಸ್ವಲ್ಪ ಅವ್ರ ಹಿಂಜರಿಕೆ ಆಗ್ತದೆ. ಸೊ ಎಲ್ಲಾ ಪೇರೆಂಟ್ಸ್ಗೆ, ಹೆತ್ತವರಿಗೆ, ಅಥವಾ ಇದನ್ನ ಈಗ ಯಾರು ಕಾರ್ಯಕ್ರಮ ನೋಡ್ತೀರಾ ಅವ್ರಿಗೆ ಒಂದು ಮುಕ್ತ ಅವಕಾಶ ಅಂದ್ರೆ ವೇದಿಕೆ ನಿರ್ಮಾಣ ಆಗಿದೆ. ಆ ವೇದಿಕೆಯನ್ನ ಎಷ್ಟು ಪಾಸಿಬಲ್, ಬೆಸ್ಟ್ ಪಾಸಿಬಲ್ ವೇ ಅಲ್ಲಿ ಉಪಯೋಗ ಮಾಡಿ. ಸೊ ಅದು ಬೆಸ್ಟ್ ಅಂದ್ರೆ ಅದು ಕೇವಲ ಉಪಯೋಗ ಮಾಡೋದಂತಲ್ಲ, ಅಲ್ಲಿ ಸಿಕ್ಕಿದಂತಹ ಒಂದು ಕಡಗೋಲ ಕೃಷ್ಣನನ್ನ ನೀವು ದಿನಾಲು ನಿಮ್ಮ ದೇವರ ಕೋಣೆಯಲ್ಲಿ ಅಥವಾ ದೀಪಾಚರಣೆ ನೋಡಿದ್ರೆ, ಪ್ರತಿ ಸಲ ಕೃಷ್ಣನನ್ನ ನೀವು ಕೃಷ್ಣ ನೋಡಿದ್ರೆ ಸಾಕು, ಆ ಕೃಷ್ಣನ ಅನುಗ್ರಹ ಬರ್ತದೆ ಅನ್ನೋ ನಂಬಿದವರು. ಮತ್ತೊಂದೇನಂದ್ರೆ, ಇಲ್ಲಿ ಈಗ ನಾವು 3 ಜನ ಕೂತಿದ್ದೇವೆ. ಅದು ಮುಖ್ಯವಾಗಿ ನಾವು ಹೇಳ್ಬೇಕಂದ್ರೆ, ಒಂದು ತಂಡ ಇದೆ, ತೀರ್ಪುಗಾರರಾಗಿರ್ಬೋದು, ಸ್ವಯಂ ಸೇವಕರಾಗಿರ್ಬೋದು, ಅವರ ನಿರಂತರ ಒಂದು ಆ ಸ್ಪರ್ಧೆಯನ್ನ ನಿಭಾಯಿಸುವುದುಂಟಲ್ಲ, ಅದೊಂದು ಚಾಲೆಂಜಿಂಗ್. ಸೊ ಅವರ ಪೂರ್ತಿ ಸಹಕಾರದಿಂದ ಇದೊಂದು ಯಶಸ್ವಿಯಾಗಿ ವರ್ಷ ನಡೀತದೆ. ವಿಭಾಗ ಜಾಸ್ತಿ ಆಗ್ತದೆ,
ಮತ್ತೆ ಆ ರೀತಿಯ ಒಂದು ಪಬ್ಲಿಕ್ ಕೂಡ ಅದಕ್ಕೆ ಒಂದು ರೆಸ್ಪಾನ್ಸ್ ಆಗಿ ಬರ್ತದೆ. ನೀವು ಸಾಧಾರಣ 4 ಗಂಟೆ 5 ಗಂಟೆ ನಂತರ ಅಲ್ಲಿ ಕುತ್ಕೊಳ್ಳಿಕ್ಕೆ ಕುರ್ಚಿಗಳು ಇರುವುದಿಲ್ಲ, ಇಡೀ ರಾಜಾಂಗಣ ಪೂರ್ತಿಯಾಗಿರ್ತದೆ. ಅದರ ಜೊತೆಗೆ ಎಲ್ಲ ಈ ನಮ್ಮ ಮಾಧ್ಯಮ ಬಂಧುಗಳು ಏನಿರ್ತದೆ ಅಂದ್ರೆ ಅವರಿಗೆ ಅಟ್ರಾಕ್ಟಿವ್ ಫೋಟೋವನ್ನು ಕ್ಲಿಕ್ ಮಾಡುವಂತ ಇದು ಇರ್ತದೆ. ಆ ಮಕ್ಕಳು ನೋಡ್ತಾ ಇರ್ತಾರ ಗೊತ್ತಿಲ್ಲ, ಬಟ್ ಆ ಫೋಟೋಗಳು ಮರುದಿನ ಯಾವುದೇ ಪತ್ರಿಕೆಯಲ್ಲಿ ಬಂದಾಗ ಅದನ್ನು ನೋಡಿ ತುಂಬಾ ಸಂತೋಷ ಪಡ್ತಾರೆ. ಅದು ಒಂದು. ಮತ್ತೊಂದು ಏನಂದ್ರೆ ಹೆಚ್ಚಿನ ಇವರಲ್ಲಿ ಏನಿರ್ತದೆ ಅಂದ್ರೆ ನಾವೊಂದು ಸಮೂಹ ಗ್ರೂಪ್ ಫೋಟೋ ತೆಗಿತೇವೆ. ಆ ಗ್ರೂಪ್ ಫೋಟೋಲ್ಲಿ ಇದ್ದದ್ದು ಮರುದಿನ ಯಾವುದೇ ಒಂದು ಪತ್ರಿಕೆಯಲ್ಲಿ ಬಂದಾಗ ಅವ್ರು ಹೋಗ್ತಾರೆ, ನನ್ನ ಮಗು ಆ ರೀತಿ. ಸೊ ಎಲ್ಲರಿಗೆ ಒಂದು ಭಾಗವಹಿಸಲಿ ಮುಕ್ತ ವೇದಿಕೆ ಅದು, ಅದನ್ನ ಉಪಯೋಗ ಮಾಡಿ ಅಂತ ಬನ್ನಿ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ವಾ ಸರ್? ಎಸ್ ಸರ್, ಕೃಷ್ಣಾನುಗ್ರಹಕ್ಕೆ ಪಾತ್ರವಾಗಿ. ಓಕೆ ಎಸ್ ಸರ್. ಲಾಸ್ಟ್ ಎಕ್ಷನ್ ಸರ್, ಕದ್ರಿ ನವನ್ ಶೆಟ್ಟಿ ಸರ್. ಈಗ ನಾವು ಪ್ರತಿ ಬಾರಿ ಕೊನೆಗೊಂದು ಗ್ರೂಪ್ ಫೋಟೋ ತೆಗಿತೇವೆ. ಅದು ಕಳೆದ ಕೆಲವು ವರ್ಷಗಳಿಂದ ನಮಗೆ ಆ ಗ್ರೂಪ್ ಫೋಟೋ ತೆಗೆಯುವ ಸಂದರ್ಭದಲ್ಲಿ ಏಕಕಾಲದಲ್ಲಿ ಎಲ್ಲ ವೇದಿಕೆಗಳಲ್ಲಿ ಸ್ಪರ್ಧೆ ನಡೀತಾ ಇರುವುದರಿಂದ ಪೂರ್ಣ ಪ್ರಮಾಣದಲ್ಲಿ ಮಕ್ಕಳನ್ನ ಅಲ್ಲಿಗೆ ಸೆಟ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಈ ಬಾರಿ ಈಗ ಶಾಲೆ ಕೂಡ ಇದೆ, ವರ್ಕಿಂಗ್ ಡೇ, 4 ಗಂಟೆಗೆ ಸರಿಯಾಗಿ ಯಾರೆಲ್ಲ ಕೃಷ್ಣ ವೇಷ ಹಾಕಿದ್ದಾರೆ ಆ ಮಕ್ಕಳು, ತುಂಬಾ ಸಣ್ಣ ಮಕ್ಕಳಲ್ಲ, ಅವರಷ್ಟಕ್ಕೆ ಬಂದು ಕೂತ್ಕೊಳ್ಳುವ ಮಕ್ಕಳು. ಇಲ್ಲದಿದ್ರೆ ಪ್ಯಾರೆಂಟ್ಸ್ ಬಂದು ಒಟ್ಟಿಗೆ ಕೂತ್ಕೊಳ್ಳಿಸ್ತಾರೆ. ಫೋಟೋಗ್ರಾಫರ್ನವರು ಪ್ಯಾರೆಂಟ್ಸ್ ಒಟ್ಟಿಗೆ ಇದ್ರೆ ಫೋಟೋ ತೆಗೆಯುವುದಿಲ್ಲ, ಬರೇ ಮಕ್ಕಳ ಗ್ರೂಪ್ ಫೋಟೋ ಅವರಿಗೆ ಬೇಕು. ಪೇರೆಂಟ್ಸ್ ಅಲ್ಲಿ ತನಕ ಬರ್ಬೋದು, ಮಕ್ಕಳನ್ನ ಅಲ್ಲಿ ಬಿಟ್ಟು ಹೋಗ್ಬೇಕು. ಅಲ್ಲಿ ನಮ್ಮ ಧ್ವಜಸ್ತಂಭದ ಎದುರು ಘಟನೆ ಅಂತ ಇದೆ, ಅಂಕಣದಲ್ಲಿ ದೀಪಸ್ತಂಭ ಇದೆ ಮುಂಭಾಗದಲ್ಲಿ. ಅಲ್ಲಿ ಆ ಮೆಟ್ಲಲ್ಲಿ 4 ಗಂಟೆಗೆ ಸರಿಯಾಗಿ ಒಂದು ಗ್ರೂಪ್ ಫೋಟೋ ವ್ಯವಸ್ಥೆ ಇದೆ. ಇದು ಸಾಧಾರಣ ನಮ್ಮ ಜಿಲ್ಲೆಯ ಎಲ್ಲಾ ಮಾಧ್ಯಮದವರು ಕವರ್ ಮಾಡುವ ಫೋಟೋ. ಆ ಫೋಟೋ ತೆಗಿಲಿಕ್ಕಾಗಿಯೇ ವೇಷ ಹಾಕೊಂಡು ಬರ್ಬೋದು. ಹಾಗೆ ಅವಾಗ ಸ್ಪರ್ಧೆ ನಡೀತಾ ಇರಲ್ವಾ? ಹಾಗೆ ಸ್ಪರ್ಧೆಯನ್ನು ನಿಲುಗಡೆ ಮಾಡಿ 15 ನಿಮಿಷ ಇದಕ್ಕಾಗಿ ಗ್ರೂಪ್ ಫೋಟೋಕ್ಕಾಗಿ ನಾವು ಬಿಡ್ತೇವೆ. ಹಾಗೆ ಎಲ್ಲರೂ ಬಂದು ಆ ಗ್ರೂಪ್ ಫೋಟೋದಲ್ಲಿ ಭಾಗವಹಿಸಬೇಕು. ಮತ್ತೆ ಸ್ಪರ್ಧೆ ಅದರಿಂದ ಯಾರೆಲ್ಲ ಅದೊಂದು ಅಪರೂಪದ ಚಿತ್ರ ಅದು ಅವರಿಗೆ. ಹೌದಪ್ಪ, ಒಂದು ದಾಖಲೆ ಒಂದು ಚಿತ್ರ ಆಗಿರ್ತದೆ. ಗ್ರೂಪ್ ಫೋಟೋಗೆ 4 ಗಂಟೆಗೆ ಎಲ್ಲ ಮಕ್ಕಳು ಬರಬೇಕು ಅಂತ. ಇದು ಮತ್ತೆ ಎಂಟ್ರಿ ಕೂಡ ನಾವು ಆನ್ ದಿ ಸ್ಪಾಟ್ ಎಂಟ್ರಿ ತಗೊಳ್ತೇವೆ. ಮೊದಲೇ ನಾವು ಹೆಸರು ಕೊಟ್ಟಿಲ್ಲ, ಕೊನೆಗೆ ನಾವು ಬರಬಹುದಾ ಅಂತ ಎಲ್ಲಾ ವಿಭಾಗದಲ್ಲಿ ಆನ್ ದಿ ಸ್ಪಾಟ್ ಬಂದು ರಿಜಿಸ್ಟ್ರೇಷನ್ ಮಾಡಬಹುದು. ಎಲ್ಲಾ ಮಕ್ಕಳು ವೇಷ ಹಾಕ್ಲೇಬೇಕಾಗಿಲ್ಲ. ವೇಷ ಹಾಕದೇ ಇರುವ ವಿಭಾಗಗಳಿದೆ. ಈಗ ಶಂಖೋದ್ಘೋಷ, ಅದಕ್ಕೆ ವೇಷ ಹಾಕಬೇಕಾಗಿಲ್ಲ. ಚಿತ್ರ ಬಿಡಿಸುವ ಸ್ಪರ್ಧೆಗೆ ವೇಷ ಹಾಕಬೇಕಾಗಿಲ್ಲ. ರಸಪ್ರಶ್ನೆಗೆ ವೇಷ ಹಾಕಬೇಕಾಗಿಲ್ಲ. ವೇಷ ಹಾಕದೇ ಇರುವ ವಿಭಾಗಗಳು ಕೂಡ ಇವೆ. ಹಾಗಾಗಿ ವೇಷ ಹಾಕಿದವರಿಗೆ ಮಾತ್ರ, ಯಾರೆಲ್ಲ ವೇಷ, ಕೃಷ್ಣನ ವೇಷ ಇರಬಹುದು, ರಾಧದ ಇರಬಹುದು, ಯಶೋಧದ ಇರಬಹುದು, ಗೋಪಾಲಕದ ಇರಬಹುದು, ವೇಷ ಹಾಕಿದ ಎಲ್ಲಾ ಮಕ್ಕಳಿಗೆ ಕಡಗೂರು ಕೃಷ್ಣನ ವಿಗ್ರಹ ಸಿಗ್ತದೆ. ವೇಷ ಹಾಕಿದ ಎಲ್ಲಾ ಭಾಗವಹಿಸಿದ ಎಲ್ಲಾ ಮಕ್ಕಳಿಗೆ ಕಿಟ್ ಸಿಗ್ತದೆ. ವೇಷ ಹಾಕಿದ ಎಲ್ಲಾ ಮಕ್ಕಳಿಗೆ ಕಿಟ್ಟಿನ ಜೊತೆಗೆ ಕಡಗೋಲ ಕೃಷ್ಣನ ಮೂರ್ತಿ ಸಿಗ್ತದೆ. ಈಗ ಶಂಖ ಉದ್ಘೋಷ ಮಾಡಿದವರು ವೇಷ ಹಾಕಿಲ್ಲ ಅಂತ ಬಂದವರಿಗೆ ಅವರಿಗಿಲ್ಲ. ಹಾಕಿ ಶಂಖ ಉದ್ಘೋಷ ಮಾಡಿದ್ರೆ ಸಿಗ್ತದೆ. ಕೃಷ್ಣನ ವೇಷ ಹಾಕಿ ಶಂಖೋದ್ಘೋಷ ಮಾಡಿದ್ರೆ ಇದನ್ನ ನೆನಪಿನಲ್ಲಿಟ್ಕೊಳ್ಬೇಕು, ವೇಷ ಹಾಕಿರ್ಬೇಕು ಅಲ್ವಾ? ಓಕೆ ಸರ್. ಇದರಲ್ಲಿ ವಿಶೇಷ ಪ್ರವೇಶ ಶುಲ್ಕ ಇಲ್ಲ. ಪ್ರವೇಶ ಶುಲ್ಕ ಅಂತ ಆಗ್ತಾರೆ. ಎಲ್ಲರೂ ಎಲ್ಲ ವಿಭಾಗದ 9 ಗಂಟೆನೆ ಬರ್ಬೇಕಾ ಬೆಳಿಗ್ಗೆ? ಇಲ್ಲ, ಅದಕ್ಕೆ 1 ಗಂಟೆಯಿಂದ. ಈಗ ಬೆಳಿಗ್ಗೆ ಚಿತ್ರದ ಸ್ಪರ್ಧೆ ಆದ್ರೆ ಯಕ್ಷ ಕೃಷ್ಣ ಅದೇ ಸಂದರ್ಭದಲ್ಲಿ ಆರಂಭ ಆಗ್ತದೆ. ಇನ್ನೊಂದು ಪಂಡರಾಪುರ ಕೃಷ್ಣ, ಅದು ಬೆಳಿಗಿನ ಹೊತ್ತಲ್ಲಿ 1 ಗಂಟೆಯೊಳಗೆ ಮುಗೀತದೆ. ಅದು 1 ಗಂಟೆಗೆ ಮತ್ತೆ ತೊಟ್ಟಿಲ ಕೃಷ್ಣ ವಿಭಾಗದಿಂದ ಆರಂಭ ಆಗಿ 2 ಗಂಟೆಗೆ ಏಕಕಾಲದಲ್ಲಿ 9 ವೇದಿಕೆಗಳಲ್ಲಿ 9 ಗಂಟೆಗೆ ಕೌಂಟರ್ ಓಪನ್ ಆಗ್ತದೆ, ರಿಜಿಸ್ಟ್ರೇಷನ್. ಎಸ್ ಸರ್. ಕೊನೆಯದಾಗಿ ಪ್ರದೀಪ್ ಕುಮಾರ್ ಕಲ್ಕೂರ ಸರ್, ಎಸ್ ಸರ್, ಲಾಸ್ಟ್ ಎಕ್ಷನ್, ಎಲ್ಲರನ್ನ ಒಂದು ಆಹ್ವಾನ ಮಾಡಬೇಕು ಅಂತ ಬಂದಾಗ ಏನ್ ಹೇಳ್ತೀರಾ ಸರ್ ಕೊನೆಯದಾಗಿ? ಎಸ್ ಸರ್. ಮಕ್ಕಳಲ್ಲಿ ಕೃಷ್ಣನನ್ನು ಕಾಣುವಂತ ಚಿಂತನೆ, ಅಂದ್ರೆ ಭಗವಂತನನ್ನು ಕಾಣುವಂತ ಚಿಂತನೆ. ಬನ್ನಿ, ದಯವಿಟ್ಟು ಭಾಗವಹಿಸಿ. ವ್ಯವಸ್ಥೆಗಳನ್ನು ಚೆನ್ನಾಗಿ ಮಾಡಿದ್ದೇವೆ. ಸಾಧ್ಯವಾದಷ್ಟು ಜನ ನೀವು ನಿಮ್ಮ ಮಕ್ಕಳು ಮನೆ ಮಂದಿಯೊಂದಿಗೆ, ಕೃಷ್ಣಧಾರಿ ಮಗುವಿನೊಂದಿಗೆ ನಿಮ್ಮ ಛಾಯಾಚಿತ್ರವನ್ನು ತೆಗೆಸಿಕೊಳ್ಳಿ. ನಿಮ್ಮ ಗೋಡೆಗಳಲ್ಲಿ ಆ ಛಾಯಾಚಿತ್ರವನ್ನು ಹಾಕಿ. ಮುಂದಿನ ಜನಾಂಗದವರು ಅದನ್ನು ಅನುಭವಿಸ್ತಾರೆ. ಯಾವುದ್ಯಾವುದೋ ವಿಕೃತ ಚಿತ್ರಗಳನ್ನು ಮನೆಯ ಗೋಡೆಗಳನ್ನು ಅಲಂಕರಿಸುವ ಬದಲು ನಿಮ್ಮದೇ ಚಿತ್ರಗಳನ್ನು ಕೃಷ್ಣನೊಂದಿಗೆ ನೀವು ಅಲ್ಲಿ ಧರಿಸಿದಾಗ ಮನೆಯೂ ಒಂದು ಪರಮ ಪಾವನ. ವೈಕುಂಠ ಅಂದರೆ ಅಷ್ಟೇ. ಧರ್ಮಸ್ಥಳದಲ್ಲಿ
ಭಜನೆ ಆಗುವಾಗ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರ ಏನು ತಲಿದೆ ಅಂತ ಪೂಜ್ಯ ಹೆಗಡೆಯವರ ಸಂದರ್ಭದಲ್ಲಿ ಆಗಿತ್ತು. ವೈಕುಂಠ ಸೃಷ್ಟಿಗೆ ವೈಕುಂಠಕ್ಕೆ ಹೋಗ್ಬೇಕಾಗಿಲ್ಲ, ನಮ್ಮ ಮನೆಯಲ್ಲೇ ವೈಕುಂಠ ಮಾಡಬಹುದು ಅಂತ ವೈಕುಂಠದ ಅನಾವರಣ ಮಂಜುನಾಥ ದೇವರ ಆವರಣದಲ್ಲಿ ನಡೀತದೆ. ಇದಕ್ಕೆ ಯಾವುದೇ ಪ್ರವೇಶ ಶುಲ್ಕ ಇಲ್ಲ. ಎಲ್ಲ ಮಕ್ಕಳಿಗೆ ಬಿಸಿ ಹಾಲಿನೊಂದಿಗೆ ಐಸ್ ಕ್ರೀಮ್ ಅನ್ನು ಕೊಡುವಂತ ವ್ಯವಸ್ಥೆ, ದೊಡ್ಡವರಿಗೆ ಯಾವುದೇ ಉಪಚಾರಗಳು ಇರುವುದಿಲ್ಲ. ಬಂದಂತ ಎಲ್ಲ ದೊಡ್ಡವರು ಉಡುಗೊರೆಯ ಚೀಲವನ್ನು ಮಕ್ಕಳಿಗೆ ಕೊಡ್ಲಿಕ್ಕೆ ಅವಕಾಶವಿದೆ. ಇದಕ್ಕೆ ಯಾರೂ ಅತಿಥಿಗಳಿಲ್ಲ. ಎಲ್ಲರೂ ಮಕ್ಕಳಲ್ಲಿ ಕೃಷ್ಣನನ್ನು ಕಾಣುವ ಚಿಂತನೆಯೊಂದಿಗೆ ಬರುವವರು ಬನ್ನಿ, ಭಾಗವಹಿಸಿ. ನೀವು ಉಡುಗೊರೆಗಳನ್ನು ಕೊಟ್ಟಲು ನಾವು ತೆಗೆದುಕೊಂಡು ಅದರಲ್ಲಿ ಹಾಕುವಂತ ಕೆಲಸವನ್ನು ಮಾಡುತ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಕದ್ರಿ ಮಂಜುನಾಥ ದೇವಳದ ಸಹಯೋಗದೊಂದಿಗೆ ಹಿರಿಯರ ಸಮ್ಮುಖದಲ್ಲಿ ನಡೆಯುವಂಥ ಈ ಪವಿತ್ರ ಕಾರ್ಯಕ್ರಮ, ಇದರಲ್ಲಿ ನೀವು ಭಾಗವಹಿಸಬೇಕು, ಬರಬೇಕು. ಮತ್ತು ಆನ್ಲೈನ್ ವಿಭಾಗದಲ್ಲೂ ಇದರಲ್ಲಿ ಭಾಗವಹಿಸಲಿಕ್ಕೆ ಎಲ್ಲರಿಗೂ ಅವಕಾಶವನ್ನು ಕಲ್ಪಿಸಿ, ನಿಮ್ಮ ಹೊರದೇಶದಲ್ಲಿರುವ ನಿಮ್ಮ ಬಂಧುಗಳಿಗೆ ತಿಳಿಸಿ, ಅವರ ಮಕ್ಕಳನ್ನು ಕೃಷ್ಣನನ್ನಾಗಿ ಮಾಡಿ ಆ ಆನ್ಲೈನ್ ವಿಭಾಗಕ್ಕೆ ಕಳಿಸಲಿ. ಅಲ್ಲಿಯೂ ಆ ಛಾಯಾಚಿತ್ರವನ್ನು ಇಟ್ಟುಕೊಳ್ಳಿ, ನಾವು ನೋಡಿ ಸಂತೋಷ ಪಡ್ತೇವೆ. ಇನ್ನು ಬರೆಯುವಂಥ ಅವಕಾಶ, ಕವನಗಳು ಅದು ಇದು ಎಲ್ಲವನ್ನು ಬರೆಯುವಂಥ ಅವಕಾಶಗಳಿದೆ ಅಲ್ಲ, ಅದರಲ್ಲೂ ಭಾಗವಹಿಸಿ. ಇಡೀ ದೇಶದ ಜನ ಯಾವುದೇ ಭಾಷೆಯಲ್ಲಿ ಬರೆಯುವಂಥದ್ರಲ್ಲಿ ತೊಡಗಿಸಿಕೊಳ್ಳಿ. ಅದರ ಜೊತೆಗೆ ನಿಮ್ಮ ಯಾವುದೇ ರೀತಿಯ ಅಭಿಪ್ರಾಯಗಳು ಇದ್ದರೂ ಬಹಳ ಸಂಭ್ರಮದಿಂದ ನಾವು ಅದನ್ನು ಸ್ವೀಕಾರ ಮಾಡ್ತೇವೆ. ದಯವಿಟ್ಟು ಬರೆದು ಕಳಿಸಿ. ನೀವು ಕೇವಲ ಬೇನಾಮಿ ಅಲ್ಲ, ನಿಮ್ಮ ಹೆಸರು ವಿಳಾಸ ಸಹಿತವಾಗಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಬಹಳ ಸಂತೋಷದಿಂದ ನಮ್ಮ ಕೂಡ್ಲ ಮತ್ತು ಇನ್ನಿತರ ಎಲ್ಲ ಸುದ್ದಿವಾಹಿನಿಗಳಲ್ಲಿ ಇವತ್ತು ಇದು ಎಲ್ಲಿಯ ತನಕ ಆಗಿದೆ ಅಂತ ಹೇಳಿದ್ರೆ, ಎಲ್ಲ ವೃತ್ತಪತ್ರಿಕೆಗಳು ಕೃಷ್ಣನ ಚಿತ್ರದ ಛಾಯಾಚಿತ್ರದ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದಾರೆ ಅಂತ ಹೇಳಿದರೆ, ಬಹುಶಃ ಅಂದು ಆರಂಭವಾದಂಥ ಈ ಕೃಷ್ಣವೇಷ ಸ್ಪರ್ಧೆ ಇವತ್ತು ರಾಷ್ಟ್ರೀಯ ಮಕ್ಕಳ ಉತ್ಸವ ಆಗಿದೆ. ಈ ಬಾರಿ ಮುಂಬೈಯಲ್ಲಿ, ನಾಡಿದ್ದು ಆದಿತ್ಯವಾರ ಮುಂಬಯಿಯ ಗೋಕುಲದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಮಕ್ಕಳು ಕೃಷ್ಣ ವೇಷಧಾರಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಮುಂಬೈಯಲ್ಲಿ ಡಾಕ್ಟರ್ ಸುರೇಶ್ ರಾಯ್ ಇವತ್ತು ನನಗೆ ಬರಲೇಬೇಕು ಅಂತ ಒತ್ತಾಸ, ನಾನು ಹೋಗೋ ಸ್ಥಿತಿಯಲ್ಲ, ನಿಮ್ಮಿಂದ ಉದ್ಘಾಟನೆ ಆಗಬೇಕು ಅಂತ. ಅಂದ್ರೆ ನಮ್ಮದೇ ಸ್ವರೂಪವನ್ನು ಮುಂಬೈಯಲ್ಲಿ ಇನ್ನೊಂದು ವಾಶಿಯಲ್ಲಿ ನಡೆದು ಸೆಪ್ಟೆಂಬರ್ 1ಕ್ಕೆ ಆಗ್ತದೆ, ಬೆಂಗಳೂರಿನಲ್ಲಿ ಆಗ್ತದೆ, ಚೆನ್ನೈಯಲ್ಲಿ ಆಗ್ತದೆ, ಇವತ್ತು ಇಲ್ಲೇ ಕಟೀಲಲ್ಲಿ ಆಗ್ತದೆ, ಕಿನ್ನಿಗೋಳಿಯಲ್ಲಿ ಆಗ್ತದೆ. ಇದೇ ಕಲ್ಕುರ ಪ್ರತಿಷ್ಠಾನದ ಒಂದು ಬ್ಯಾನರ್ನ ಅಡಿಯಲ್ಲಿ ಅವರಿಗೆ ನಮ್ಮ ಹೆಸರು ಬೇಕಂತ ಇದು ನಡೀತದೆ ಅಂತ ಹೇಳಿದ್ರೆ, ಮತ್ತು ಬೇರೆ ಎಲ್ಲ ಕಡೆಗಳಲ್ಲಿ ಎಲ್ಲ ಯುವಕ ಸಂಘಗಳಲ್ಲಿ ಎಲ್ಲಿಯ ತನಕ ಅಂದ್ರೆ ಮಾಲ್ಗಳಲ್ಲೂ ನಡೀತದೆ, ಎಲ್ಲ ಶಾಲಾ ಕಾಲೇಜುಗಳು ನಡೀತದೆ ಅಂತ ಹೇಳಿದ್ರೆ, ನಿಜ ಅರ್ಥದಲ್ಲಿ ಒಳ್ಳೆಯ ಚಿಂತನೆಗಳನ್ನು ಹೇಗೆ ಬಾಲಗಂಗಾಧರ ತಿಲಕರು ಗಣಪತಿಯ ಒಂದು ರಾಷ್ಟ್ರೀಯ ಚಿಂತನೆಯನ್ನು ಕೊಟ್ಟರ ಪ್ರಪಂಚ ಸ್ವೀಕಾರ, ದೇಶ ಸ್ವೀಕಾರ ಮಾಡಿತು, ಇವತ್ತು ಈ ಚಿಂತನೆಯನ್ನು ಪ್ರಪಂಚದ ಎಲ್ಲ ಜನ ಸ್ವೀಕಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಕೃಷ್ಣನ ಹೆಸರಲ್ಲಿ ಮಾತ್ರ ಸಾಧ್ಯ. ಅಂತ ಚಿಂತನೆಯಲ್ಲಿ ನಾವು ಭಾಗವಹಿಸೋಣ, ಬರೋಣ. ನಾಡ್ದು ಕದ್ರಿಗೆ ಬನ್ನಿ, ಸಂಭ್ರಮದಲ್ಲಿ ಪಾಲ್ಗೊಳ್ಳಿ ಅಂತ ಎಲ್ಲರನ್ನು ನಾನು ಮುಕ್ತವಾಗಿ, ಅಧಿಕಾರಿಗಳು ಬರಬೇಕು, ಇಲ್ಲ ರಾಜಕಾರಣಿಗಳು ಬರಬೇಕು, ಧರ್ಮಾಧಿಕಾರಿಗಳು ಬರಬೇಕು, ಪ್ರತಿಯೊಬ್ಬರು ಬರಬೇಕು, ಮಕ್ಕಳ ಸಂಭ್ರಮವನ್ನು ಅನುಭವಿಸಲಿಕ್ಕೆ ಅಂತ ಹೇಳ್ತಾ ಎಲ್ರಿಗೂ ನಾನು ಸಂತೋಷದಿಂದ, ವಿಶೇಷವಾಗಿ ನಮ್ಮ ಕುಡ್ಲ ಈ ನೆಲೆಯಲ್ಲಿ ತನ್ನ ಬದ್ಧತೆಯನ್ನು ಬಹಳ ಹಿಂದಿನಿಂದ ಉಳಿಸ್ಕೊಂಡು ಬಂದಿದೆ. ಇದೇ ಬದ್ಧತೆ, ಇದೇ ಪ್ರೀತಿಯು ಕರ್ಕೇರ ಬಂಧುಗಳಿಗೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆ ಹೇಳಿ. ಥ್ಯಾಂಕ್ ಯು ಸೊ ಮಚ್, ಧನ್ಯವಾದಗಳು ಸರ್. ಇನ್ನು ಮುಂದಕ್ಕೆ ಕರೆಗಳನ್ನು ತೆಗೆದುಕೊಳ್ತಾ ಇಲ್ಲ, ಯಾಕಂದ್ರೆ ಸಮಯದ ಅಭಾವ ತುಂಬಾನೇ ಇದೆ. ಹಾಗಿದ್ದಾಗ ಎಲ್ಲಾ ವಿಚಾರಗಳ ಬಗ್ಗೆ ನಾವು ಮಾತಾಡಿದ್ದೀವಿ. ಸೊ ಹಾಗಿದ್ದಾಗ ಇದೇ ಆಗಸ್ಟ್ 26 ಅಂದರೆ ಸೋಮವಾರದಂದು ಕದ್ರಿಯಲ್ಲಿ, ಕದ್ರಿ ಶ್ರೀ ಮಂಜುನಾಥ ಸ್ವಾಮಿ ಕ್ಷೇತ್ರದಲ್ಲಿ, ಅಲ್ಲಿ ಅಂಗಣದಲ್ಲಿ ಅಕ್ಷರಶಃ ಒಂದು ದಿನ ಸಂಪೂರ್ಣವಾಗಿ ಕೃಷ್ಣ ಲೋಕವಾಗಿರುತ್ತೆ. ಕದಳಿಯ ಕೃಷ್ಣ ಲೋಕ, ಕದ್ರಿಯ ಕೃಷ್ಣ ಲೋಕ ಆಗಿರುತ್ತೆ. ಸೊ ಹಾಗಿದ್ದಾಗ ಬೆಳಿಗ್ಗೆಯಿಂದ ಪ್ರಾರಂಭವಾಗುತ್ತೆ ಕೃಷ್ಣ ವೇಷ ಸ್ಪರ್ಧೆ ಜೊತೆಗೆ ರಾಷ್ಟ್ರೀಯ ಮಕ್ಕಳ ಉತ್ಸವ. ಈ ಹಿಂದೆ ನಾವು ಅನ್ಕೊಂಡಿದ್ವಿ ಕದರಿಯಲ್ಲಿ ಆಗ್ತಾ ಇರುವಂತಹ ಕೃಷ್ಣ ವೇಷ ಸ್ಪರ್ಧೆ ಮಾತ್ರ ಇತ್ತು ಅನ್ನೋದಿಲ್ಲ, ಅಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ಕೂಡ ಸ್ಪರ್ಧೆ ನಡೆಯುತ್ತೆ. ಒಟ್ಟು 42 ವಿಭಾಗಗಳಲ್ಲಿ ಏಕಕಾಲಗಳಲ್ಲಿ 9 ವೇದಿಕೆಗಳಲ್ಲಿ ಸ್ಪರ್ಧೆ ನಡೆಯುತ್ತೆ. ಸೊ ಹಾಗಿದ್ದಾಗ ತಮ್ಮ ಮಕ್ಕಳನ್ನ ನಮ್ಮ ಧರ್ಮ ಜೊತೆಗೆ ನಮ್ಮ ಧಾರ್ಮಿಕ ಪ್ರಜ್ಞೆಯನ್ನ ಉಳಿಸಬೇಕು, ಬೆಳೆಸಬೇಕು, ತಮ್ಮ ಮಕ್ಕಳಲ್ಲಿ ಒಂದು ಧನಾತ್ಮಕವಾಗಿರುವಂತಹ ಪಾಸಿಟಿವ್ ವೈಬ್ರೇಷನ್ ಅನ್ನು ಕೊಡಬೇಕು ಅಂತ ಹೇಳಿದ್ರೆ ಆವತ್ತಿನ ದಿನವನ್ನು ಯಾವತ್ತೂ ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಯಾಕಂದ್ರೆ ಯಾವತ್ತೂ ಕೂಡ ಇದೇ ಇರುತ್ತೆ ಈ ಎಂಟರ್ಟೈನ್ಮೆಂಟ್ ಅನ್ನೋದು, ಮನೋರಂಜನೆ ಅನ್ನೋದು. ಆದರೆ ನಮ್ಮ ಶ್ರೀಕೃಷ್ಣ, ನಮ್ಮ ಅತ್ಯದ್ಭುತವಾಗಿರುವಂತಹ ಒಂದು ಕೃಷ್ಣನ ಆ ಒಂದು ಬದುಕಿದಂತಹ ರೀತಿ ಈಗಾಗಲೇ ಪ್ರದೀಪ್ಕುಮಾರ್ ಕೂಡ ಹೇಳಿದ್ರು, ಯಾವ ರೀತಿ ಕೃಷ್ಣ ಎಲ್ಲ ನಮ್ಮ ಜೀವನದ ಹಂತಗಳಲ್ಲೂ ಕೂಡ ಮಾದರಿ ಆಗ್ತಾರೆ. ಸೊ ಅಂತಹ ಕೃಷ್ಣನ ಒಂದು ಜೀವನ ಕ್ರಮವನ್ನ ನಮ್ಮ ಮಕ್ಕಳಿಗೂ ಕೂಡ ನಾವು ತಿಳಿಸೋದ್ರಿಂದ ಒಂದು ಉತ್ತಮವಾದಂತಹ ಸಮಾಜ ನಿರ್ಮಾಣ ಮಾತ್ರ ಅವರ ಬದುಕಿನಲ್ಲೂ ಕೂಡ ಎಂತಹ ಒಂದು ಕಷ್ಟ ಬರಲಿ, ಆ ಕಷ್ಟವನ್ನು ಎದುರಿಸುವಂತಹ ಶಕ್ತಿ ಅವರಲ್ಲಿ ಸಿಗುತ್ತೆ. ಸೊ ಹಾಗಿದ್ದಾಗ ನಮ್ಮ ಮಕ್ಕಳನ್ನ ಯಾವ್ಯಾವುದೋ ವೇಷಗಳನ್ನ ಹಾಕಿ, ವಿಕೃತವಾಗಿರುವಂತಹ ವೇಷಗಳು ಈಗಾಗಲೇ ಹೇಳಿದ್ರು ಸರ್, ನೋಡೋದು. ಯಾಕಂದ್ರೆ ನಾವು ಈಗ ನೋಡ್ತಾ ಇರುವಂತದ್ದು ಮಕ್ಕಳ ಹೊಟ್ಟೆಗಳು ವಿಕೃತವಾಗಿರುವಂತಹ
ವೇಷಭೂಷಣಗಳನ್ನ ಹಾಕಿ ನಮ್ಮದಲ್ಲ ಪಾಶ್ಚಾತ್ಯ ಸಂಸ್ಕೃತಿಗಳನ್ನ ಅನುಸರಿಸಿ ಅದನ್ನೆಲ್ಲ ಸ್ವಲ್ಪ ಬದಿಗಿಟ್ಟು ನಮ್ಮ ಅತ್ಯದ್ಭುತವಾಗಿರುವಂತಹ ಮುದ್ದಾಗಿರುವಂತಹ ಕೃಷ್ಣನ ವೇಷಗಳಿರುತ್ತೆ, ಆ ಕಿರೀಟ, ಆ ಒಂದು ನವಿಲುಗರಿ, ಆ ಒಂದು ಕೊಳಲು, ಮಕ್ಕಳು ತುಂಬಾ ಅತ್ಯದ್ಭುತವಾಗಿ ದೇವರ ರೂಪದಲ್ಲಿ ಕಾಣ್ತಾರೆ. ದೆವ್ವಗಳ ರೂಪದಲ್ಲಿ ಕಾಣುವಂಥದ್ದು ಬೇಡ ತಮ್ಮ ಮಕ್ಕಳು. ಸೊ ಹಾಗಿದ್ದಾಗ ಆ ಒಂದು ವಿಚಾರದಲ್ಲಿ ತಮ್ಮ ಮಕ್ಕಳನ್ನ ಒಂದು ಕೃಷ್ಣನ ರೂಪದಲ್ಲಿ ಕಂಡು ತಾವುಗಳು ಕೂಡ ಆ ಒಂದು ಖುಷಿಯನ್ನು ಅನುಭವಿಸಿ ಅಂತ ಹೇಳ್ತಾ, ಇದೇ 26 ಸೋಮವಾರದಂದು ತಾವುಗಳು ಕದ್ರಿ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಅತ್ಯದ್ಭುತವಾಗಿರುವಂತಹ ಕಲ್ಕುರ ಪ್ರತಿಷ್ಠಾನದಿಂದ ನಡೀತಾ ಇರುವಂತಹ ರಾಷ್ಟ್ರೀಯ ಮಕ್ಕಳ ಉತ್ಸವ ಕೃಷ್ಣ ವೇಷ ಸ್ಪರ್ಧೆ ಎಲ್ಲರೂ ಕೂಡ ಭಾಗವಹಿಸಿ, ಎಲ್ಲರೂ ಕೂಡ ಒಳ್ಳೆದಾಗ್ಲಿ. ಅಂಡ್ ಕಾರ್ಯಕ್ರಮ ನೋಡ್ತಾ ಇರುವಂತಹ ದಷ್ಟು ಜನರು ಭಾಗವಹಿಸ್ತಾ ಇದ್ದೀರಿ, ತಾವೆಲ್ಲರೂ ಕೂಡ ಬಹುಮಾನ ವಿಜೇತರಾಗ್ಲಿ ಅನ್ನೋದು ನಮ್ಮ ಆಶಯ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿ ಗಣ್ಯರು ನಮ್ಮ ಜೊತೆ ಎಸ್ ಪ್ರದೀಪ್ ಕುಮಾರ್ ಕಲ್ಕುರ ಸರ್, ಸ್ಥಾಪಕಾಧ್ಯಕ್ಷರು ಕಲ್ಕುರ ಪ್ರತಿಷ್ಠಾನ ಸರ್, ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ನಮ್ಮ ಜೊತೆ ಕದ್ರಿ ನವನೀತ ಶೆಟ್ಟಿ ಸರ್, ಪ್ರಧಾನ ಸಂಚಾಲಕರು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅದೇ ರೀತಿ ನಮ್ಮ ಜೊತೆ ದಯಾನಂದ ಕಟೀಲ್ ಸರ್, ಪ್ರಧಾನ ಸಂಚಾಲಕರು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸರ್. ಎಸ್, ಮೂವರು ಅತಿಥಿಗಳು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ರು, ಎಲ್ಲರೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ, ಈ ಸಮಯದಲ್ಲಿ ಹರಿಪಾದಗೈದ ಪೇಜಾವರ ಶ್ರೀಗಳನ್ನು ನಾನು ತುಂಬಾ ನೆನೀತೇನೆ, ಅವರದ್ದೇ ಪ್ರೇರಣೆ ನಮಗೆ. ನಿಜ, ಪೇಜಾವರ ಶ್ರೀಗಳು ಹೌದು ಯಾವತ್ತು ಕೂಡ. ಥ್ಯಾಂಕ್ ಯು. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಂಡ ನ್ಯೂಸ್ 24/7. Your dream home at Rohan Estate near Marga Hills is within reach, with plots starting at just ₹40,000 per month. Owning a piece of this